ಸೇವೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢ ಶಾಲೆಯಲ್ಲಿ ಇಬ್ಬರು ನಿವೃತ್ತಿ ಹೊಂದಿದ್ದಾರೆ. ಅವರ ವಿದಾಯ ಸನ್ಮಾನ ಸಮಾರಂಭದ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡಿದ್ದೇವೆ. ಮೊದಲನೇ ಕಾರ್ಯಕ್ರಮವಾಗಿ ಸರ್ವರು ಕೂಡ ಪ್ರೀತಿಯಿಂದ ಸ್ವಾಗತಿಸುವಂತಹ ಕಾರ್ಯಕ್ರಮ. ಮೊದಲು ಪ್ರೌಢಶಾಲೆಯ ಮಕ್ಕಳಿಂದ ಸಣ್ಣ ಸ್ವಾಗತ ನೃತ್ಯ 2 ನಿಮಿಷದ್ದು, ತದನಂತರ ಪ್ರಾಥಮಿಕ ಶಾಲೆಯ ಒಂದು ಸ್ವಾಗತ ನೃತ್ಯ ಆಗುತ್ತೆ. ತದನಂತರ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ತಿದೆ.
ಆತ್ಮೀಯರೇ, ನಾವೆಲ್ಲರೂ ಒಂದು ಸಂಸ್ಕಾರಬದ್ಧ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಆಸೀನರಾಗಿದ್ದೇವೆ. ಒಂದು ಸಂಸ್ಥೆಯಲ್ಲಿ ವೃತ್ತಿಯಲ್ಲಿ ಸೇರಿ ವೃತ್ತಿಯಲ್ಲಿ ಮಾತ್ರ ನಿವೃತ್ತಿಯಾಗುವುದು ಅಧ್ಯಾಪಕರು. ಯಾವಾಗಲೂ ಅಧ್ಯಾಪಕರಿಗೆ ಸಾಯುವ ತನಕ ಮಾಸ್ಟ್ರೇ ಅಂತ ಹೇಳ್ತಾರೆ. ಅವರು ಶಿಕ್ಷಕನಾಗಿರ್ತಾರೆ ಮತ್ತೆ ನಿವೃತ್ತರಾಗುತ್ತಾರೆ. ಲಾಸ್ಟ್ ಮುದುಕರಾಗಿ ಏನಾಗೋ ತನಕರು ಅವರಿಗೆ ಮಾಸ್ಟ್ರೇ ಅಂತೇಳಿ ಒಂದು ದೊಡ್ಡ ಪದವಿಯಲ್ಲಿ ಕರೀತಾರೆ. ಒಂದು ಯಾವುದೇ ಒಂದು ಉದ್ಯೋಗ ಇದ್ರೂ ಕೂಡ ಎಲ್ಲದಕ್ಕೂ ಮೂಲ ಯಾವುದು ಅಂತ ಹೇಳಿದ್ರೆ ಶಿಕ್ಷಣ. ಆ ಶಿಕ್ಷಣವನ್ನ ಕಲಿಸ್ಕೊಡೋರು ಯಾರು ಅಂತ ಹೇಳಿದ್ರೆ ಶಿಕ್ಷಕರು. ವರ್ಣಾಕ್ಷರ ಕಲಿಸಿದ ಗುರು ಅಂತೇಳಿ ಹೇಳ್ತೀವಿ. ಅದು ತಂದೆ ತಾಯಿಗಳು ಕೂಡ ಗುರುವೇ. ಈ ರೀತಿಯಲ್ಲಿ ಇವತ್ತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 34 ವರ್ಷಗಳ ಕಾಲ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ, ದೈಹಿಕ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಹೊಂದಿರುವಂತಹ ನಮ್ಮ ರಾಧಾಕೃಷ್ಣ ರೈ ಅವರ ಒಂದು ಬೀಳ್ಕೊಡುಗೆ, ಹಾಗೂ ಸುಮಾರು 22 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ, ಉಳಿದ ಬೇರೆ ಬೇರೆ ಬೆಂಗಳೂರಿನ ಕೆಲವು ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಒಂದು 10 ವರ್ಷ, ಈಗ ಒಟ್ಟು 32 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಶ್ರೀಮತಿ ಕುಮುದ ಟೀಚರ್ ಅವರನ್ನ ಬೀಳ್ಕೊಡುಗೆ ಮಾಡುವಂಥದ್ದು, ಅಂದ್ರೆ ಒಂದು ಸಂಸ್ಕಾರಬದ್ಧವಾಗಿ ಕಳುಹಿಸಿಕೊಡುವಂತ ಕೆಲಸ. ಅದು ನಮ್ಮ ಆಡಳಿತ ಮಂಡಳಿ, ತಮಗೆಲ್ಲ ಗೊತ್ತಿರುವ ಹಾಗೆ ಪಾವರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘಕ್ಕೆ ಒಂದು ಉತ್ತಮವಾದಂತಹ ಹೆಸರಿದೆ. ಆ ಸಂದರ್ಭದಲ್ಲಿ ಯಾವಾಗಲೂ ರವೀಂದ್ರ ಮಾಸ್ಟರ್ ಹೇಳ್ತಾ ಇದ್ರು, ಅವಾಗ ಊಟ ಕೊಟ್ಟು ಮನೆಯಿಂದ ಮಕ್ಕಳನ್ನೆಲ್ಲ ಕರೆದುಕೊಂಡು ಬಂದು ಶಿಕ್ಷಣ ಕೊಟ್ಟಂತ ಒಂದು ವಿದ್ಯಾಸಂಸ್ಥೆ, ಏಕೈಕ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಅದು ನಮ್ಮ ಆಡಳಿತ ಮಂಡಳಿ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಪಡ್ತೇವೆ. ಅಂತಹ ಹಿರಿಯರ ಅದೇ ಎಷ್ಟೋ ಮಂದಿ ನಿಧನರಾಗಿದ್ದಾರೆ, ದೈವಾಧೀನರಾಗಿದ್ದಾರೆ. ಅವರೆಲ್ಲರ ಆಶೀರ್ವಾದ ನಮ್ಮ ಶಿಕ್ಷಣ ಸಂಸ್ಥೆ ಮೇಲೆ ಇದೆ. ಅವರೆಲ್ಲರಲ್ಲಿ ನಾವು ಭಕ್ತಿಪೂರ್ವಕವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅವರಿಗೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡು, ಇಲ್ಲಿ ತ್ರಿಶಕ್ತಿ ದೈವಗಳು ಇದೆ, ತಮಗೆಲ್ಲ ಗೊತ್ತಿದೆ, ಒಳ್ಳೆಯ ಪವರ್ಫುಲ್ ದೈವಗಳು. ಅವರ ಆಶೀರ್ವಾದ, ಸ್ಥಳದ ದೇವರುಗಳು, ಮಸೀದಿ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಎಲ್ಲರ ಶುಭ ಆಶೀರ್ವಾದವನ್ನ ಪಡ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸ್ತಾ ಇದ್ದೇವೆ. ಈ ಒಂದು ಬೀಳ್ಕೊಡುಗೆ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ನಮ್ಮ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವಂತಹ KN ಆಳ್ವಾ ಅವರು ಈ ಒಂದು ಕಾರ್ಯಕ್ರಮ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ನಾನು ಪ್ರೀತಿಯಿಂದ ವಿನಂತಿ ಮಾಡ್ತೇವೆ. ನಮ್ಮ 2 ಜಂಟಿ ಸಂಸ್ಥೆಯ ಸಂಚಾಲಕರಾಗಿರುವಂತಹ ಗೌರವಾನ್ವಿತ ಕಣಜ ಸೋಮಶೇಖರ್ ಚೌಡ್ರು ನಮ್ಮ ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಹಾಗೂ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಎಲ್ಲ ಇವತ್ತು ವಿದ್ಯಾಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಬೇಕು ಅಂತ ಹೇಳಿದ್ರೆ ರವೀಂದ್ರ ರೈ ಅವರು ಮುಖ್ಯ ಗುರುಗಳಾಗಿ ಈ ಸಂಸ್ಥೆಯನ್ನು ಮುನ್ನಡೆಸಿದವರು, ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೂ ನಮ್ಮ ಆಡಳಿತ ಮಂಡಳಿಯ ನಮ್ಮ ಕೋಶಾಧಿಕಾರಿಗಳು, ಅದು ಮಾತ್ರ ಅಲ್ಲದೆ ಹಲವಾರು ವರ್ಷಗಳಿಂದ ಸಂಚಾಲಕರಾಗಿ ಸಂಸ್ಥೆಯನ್ನು ಮುನ್ನಡೆಸಿದವರು ಶ್ರೀಯುತ ಜಯರಾಮ್ ಆಳ್ವಾ ಬೋಡರ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಅದರೊಂದಿಗೆ ಒಂದು ಇರುವರು ನಿವೃತ್ತ ಶಿಕ್ಷಕರು ಬಂದಿದ್ದಾರೆ, ಮುಖ್ಯ ಶಿಕ್ಷಕರು ಬಂದಿದ್ದಾರೆ. ಒಂದು ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಗಣಪ ಶೆಟ್ಟಿ ಅವರು ಇದ್ದಾರೆ, ಮತ್ತೊಬ್ಬರು ನತಾನಿಯಲ್ ಎಡ್ವರ್ಡ್ ಐಮನ್ ಸರ್ ಅವರು ಇದ್ದಾರೆ. ಅವರೊಂದಿಗೆ ಇವತ್ತು ನಿವೃತ್ತವನ್ನ ಹೊಂದಲಿಕ್ಕಿರುವಂತಹ ಗೌರವಾನ್ವಿತ ರಾಧಾಕೃಷ್ಣ ರೈ ಅವರು ಹಾಗೂ ಕುಮುದ ಟೀಚರ್ ಅವರನ್ನ ನಿಮ್ಮೆಲ್ಲರ ಕರತಾಳದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಮಾಡ್ತೇನೆ. ಜಂಟಿ ವಿದ್ಯಾಸಂಸ್ಥೆಗಳ
ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ತುಂಬಾ ಮಂದಿ ಹಳೆ ವಿದ್ಯಾರ್ಥಿಗಳೆಲ್ಲ ಬಂದಿದ್ದೀರಿ. ನಿಮ್ಮ ಗೌರವ ಉಪಸ್ಥಿತಿಯನ್ನು ನಾವು ಕೊಂಡಾಡ್ತೇವೆ. ಮಾನ್ಯ ದಿವಾಕರ್ ಭಂಡಾರಿ ಅವರು ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಾಗಿ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಬರಮಾಡಿಕೊಂಡು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ, ದೇವರ ನಾಮಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ. ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲ ಮಕ್ಕಳನ್ನ, ಈಗ 1 ರಿಂದ 4ನೇ ಕ್ಲಾಸ್ನ ಮಕ್ಕಳನ್ನ ನಾವು ರಜೆ ಕೊಟ್ಟಿದ್ದಾರೆ ಇವರು ಸಂಚಾಲಕರು. ಯಾಕಂದ್ರೆ ಹಾಲ್ ದೊಡ್ಡದಾಗ್ತದೆ, ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಮೊದಲೆಲ್ಲ ಹಳೆ ವಿದ್ಯಾರ್ಥಿಗಳು ಕೂತ್ಕೊಂಡು ನೆನಸು ಮಾಡ್ಬೋದು. ಅವರೆಲ್ಲ ತುಂಬಾ ವರ್ಷಗಳ ಹಿಂದೆ 500, 600, 1,500, 2,000 ಮಂದಿಯಷ್ಟು ವಿದ್ಯಾರ್ಥಿಗಳು ಇದ್ದಂತ ಒಂದು ವಿದ್ಯಾಸಂಸ್ಥೆ ಇವತ್ತು ಎಲ್ಲ ಆನೆಕೊಡೆಗಳ ಹಾಗೆ ಹತ್ತಿರ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಇದ್ರೂ ಕೂಡ ಇವತ್ತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 500ರಷ್ಟು ಮಕ್ಕಳು ಕಲಿಯುತ್ತಿರುವಂತದ್ದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಬಹಳ ಖುಷಿ ಪಡಬೇಕು. ಇವತ್ತು ಉಳ್ಳಾಲ ವಲಯದಲ್ಲಿ ಕನ್ನಡ ಮಾಧ್ಯಮ ಶಾಲೆ ಮುಂಚುವ ಹಂತದಲ್ಲಿ ಮಾತ್ರವಲ್ಲದೆ 25 ಮಕ್ಕಳಿಗೆ ಇವತ್ತು ಬೇಡ್ತಾ ಇರುವಂತ ಸಂದರ್ಭ. ನಮ್ಮಲ್ಲಿ 500ರಷ್ಟು ಮಕ್ಕಳು ಇರುವಂತದ್ದೇ ನಮ್ಮ ಹಿರಿಯರು ಒಂದು ಅವರ ಮಾರ್ಗದರ್ಶನ ಅಂತ ಹೇಳ್ಕೊಳ್ತಾ ಇದೀಗ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇದೀಗ ಬೃಂದಾವನ ಅಲ್ಲಿ ನಿನ್ನ ಶ್ರೀರೂಪ, ನನ್ನ ನಾಲಿಗೆಗೆ ನಿನ್ನ ನಾಮವೇ ಪುಣ್ಯ ನೈವೇದ್ಯ. ನನ್ನೀ ಮನ ಬೃಂದಾವನ ಅಲ್ಲಿ ನಿನ್ನ ಶ್ರೀರೂಪ, ನನ್ನ ನಾಲಿಗೆಗೆ ನಿನ್ನ ನಾಮವೇ ಪುಣ್ಯ ನೈವೇದ್ಯ. ಹಗಲಲು ತಾಯಿರುಳಲು ಈ ಯಾತ್ರೆ ನಿಲ್ಲೋಲ, ಹಗಲಲು ತಾಯಿರುಳಲು ಈ ಯಾತ್ರೆ ನಿಲ್ಲೋಲ. ಯುಗ ಯುಗಾಂತರ ಮುಗಿದು ಹೋದರು ಹೊರಗೆ ತೀರೋಲ್ಲ, ಯುಗ ಯುಗಾಂತರ ಮುಗಿದು ಹೋದರು ಹೊರಗೆ ನಿಲ್ಲೋಲ. ಇನ್ನೊಂದು ಜನ್ಮವು ನನಗೆ ಬಂದರು ಪೂಜೆ ತೀರೋಲ್ಲ, ಇನ್ನೊಂದು ಜನ್ಮವು ನನಗೆ ಬಂದರು ಪೂಜೆ ತೀರೋಲ್ಲ. ಹರಿಹರಾತ್ಮಜ ಏ ಜಗನಿನಿ ಹರಿಯರಿನಲಯ್ಯ, ಹರಿಹರಾತ್ಮಜ ಅಯ್ಯನಯ್ಯನಿ ಹರಿಯ ಬಿಡನಲ್ಲ. ನನ್ನೀ ಮನ ಬೃಂದಾವನ ಅಲ್ಲಿ ನಿನ್ನ ಶ್ರೀರೂಪ, ನನ್ನ ನಾಲಿಗೆಗೆ ನಿನ್ನ ನಾಮವೇ ಪುಣ್ಯ ನೈವೇದ್ಯ, ಪುಣ್ಯ ನೈವೇದ್ಯ, ಪುಣ್ಯ ನೈವೇದ್ಯ. ಇದೀಗ ಬಂದಂತ ಎಲ್ಲ ಸರ್ವ ಅತಿಥಿಗಳನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಸ್ವಾಗತ ಮಾಡುವಂಥದ್ದು, ಅವ್ರನ್ನ ಬರಮಾಡಿಕೊಳ್ಳುವಂಥದ್ದು ನಮ್ಮ ಸಂಸ್ಕಾರ. ಈ ದೃಷ್ಟಿಯಲ್ಲಿ ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಲಿಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮ ಉತ್ತಮ ಯಕ್ಷಗಾನ ಭಾಗವತರು, ನಮ್ಮ ವಿದ್ಯಾಸಂಸ್ಥೆಯ ವಿಜ್ಞಾನ ಅಧ್ಯಾಪಕರು ಆಗಿರುವಂತಹ ಶ್ರೀಯುತ ಕೃಷ್ಣಶಾಸ್ತ್ರಿ ಅವರು. ಎಲ್ಲ ಗಣ್ಯರಿಗೆ ಹೊಂದಿಸ್ತಾ ಹಾಗ ವಿದ್ಯಾಭಿಮಾನಿಗಳಾದ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಇವತ್ತು ನಾವು ಪಾವೂರ ಹರಿಗಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಮತ್ತು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರ ಹರಿಗಳ ಇವರ ವತಿಯಿಂದ ನಿವೃತ್ತ ಶಿಕ್ಷಕರಿಗೆ ವಿದಾಯ ಸಮಾರಂಭವೊಂದು ಇಲ್ಲಿ ನಡೆಸಿಕೊಡಲಿಕ್ಕಿದ್ದೇವೆ. ಆ ಪ್ರಯುಕ್ತ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ KN ಆಳ್ವ, ಅಧ್ಯಕ್ಷರು ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಪಾವೂರ ಹರಿಗಳ, ಇವರನ್ನು ನಮ್ಮ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸಮಾರಂಭದ ದೀಪ ಪ್ರಜ್ವಲನೆ ಮಾಡಲಿರುವಂತವರು ನಮ್ಮ ಉಭಯ ಸಂಸ್ಥೆಗಳ ಸಂಚಾಲಕರಾದಂತಹ ಸೋಮಶೇಖರ್ ಚೌಟರು ಸಂಚಾಲಕರು, ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಆಸೀನವಂತ ಮುಖ್ಯ ಅತಿಥಿಗಳಾದಂತಹ ಈಗಿನ ತ್ರಿಶಕ್ತಿ ವಿದ್ಯಾರ್ಥಿ ಸಂಘದ ಕೋಶಾಧಿಕಾರಿಗಳಾದಂತಹ ಜಯರಾಮ ಆಳ್ವ ಕೋಡಾರ್, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಇಬ್ಬರು ನಿವೃತ್ತ ಶಿಕ್ಷಕರು.
ಶ್ರೀ ಕೆ ರಾಧಾಕೃಷ್ಣ ರೈ ನಿವೃತ್ತ ಮುಖ್ಯೋಪಾಧ್ಯಾಯರು, ಹಿರಿಯ ಪ್ರಾಥಮಿಕ ಶಾಲೆ ಪಾವರಹರೆಕಳ, ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೂರು ನಿವೃತ್ತರು ಶ್ರೀಮತಿ ಕುಮುದಾದೇವಿ, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳ, ಇವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ನಿವೃತ್ತ ಶಿಕ್ಷಕರು, ಉತ್ತಮ ಮಾರ್ಗದರ್ಶಕರಾದಂಥ ಶ್ರೀ ರವೀಂದ್ರ ಕಲ್ಲಿಮರ್, ನಿವೃತ್ತ ಮುಖ್ಯ ಶಿಕ್ಷಕರು, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳ, ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೂರು ನಿವೃತ್ತ ಮುಖ್ಯ ಶಿಕ್ಷಕರಾದಂಥ ಎಡ್ವರ್ಡ್ ಐಮನ್, ಹಿರಿಯ ಪ್ರಾಥಮಿಕ ಶಾಲೆ ಪಾವರಹರೆಕಳ, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಂತ ಮೋಹನ್ ಟೀಚರ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೂರು ನಿವೃತ್ತ ಮುಖ್ಯ ಶಿಕ್ಷಕರು ಶ್ರೀ ಡಿ ಗಣಪತಿ ಶೆಟ್ಟಿ, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿಯಾದಂಥ ಪ್ರೇಮಲತಾ ಟೀಚರ್, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಆಗಮಿಸಿದಂತ ವಿದ್ಯಾಭಿಮಾನಿಗಳಾದಂಥ ನಿಮ್ಮೆಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಸ್ಟೆಲ್ನಲ್ಲಿರುವಂತ ವಿದ್ಯಾರ್ಥಿಗಳನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮ ಮುಗಿಸ್ತೇನೆ. ವಂದನೆಗಳು. ಪ್ರೀತಿಯಿಂದ ಗೌರವದಿಂದ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದಂತಹ ಕೃಷ್ಣಶಾಸ್ತ್ರಿ ಅವರಿಗೂ ಪ್ರೀತಿಯ ಸ್ವಾಗತ. ಇವರಿಗೆ ಗುಲಾಬಿಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಅಂತ ಈ ವರ್ಷ ಪ್ರಾರಂಭ ಆಗಿದೆ. ತಮಗೆಲ್ಲ ಗೊತ್ತಿದೆ, ಈ ಶಾಲೆ ಉಳಿಬೇಕು, ಬೆಳೆಯಬೇಕು ಅಂತ ಬೆಳೆಸಬೇಕು ಅಂತಂದ್ರೆ ಇವತ್ತು ಆಡಳಿತ ಮಂಡಳಿ ಒಂದು ದಿಟ್ಟವಾದಂತಹ ಒಂದು ಹೆಜ್ಜೆಯನ್ನು ಇಟ್ಟು ಅದಕ್ಕೆ ಒಂದಿಷ್ಟು ಹಣವನ್ನೆಲ್ಲ ಕ್ರೋಢೀಕರಣ ಮಾಡಿ ಇವತ್ತು ಈ ವರ್ಷ LKG ತರಗತಿಯನ್ನು ಪ್ರಾರಂಭಗೊಳಿಸಿದ್ದಾರೆ. ಕೆಳಗಡೆ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ LKG ಸುಮಾರು 16-17 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತ ನಮ್ಮೆಲ್ಲರ ಹೆಮ್ಮೆ. ಆ ವಿದ್ಯಾಸಂಸ್ಥೆ ಕೂಡ ಇನ್ನಷ್ಟು ಅದು ಒಂದು ಕಟ್ಟಡ ಆಗಬೇಕು, ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಹೊಂದಬೇಕು. ಆ ದೃಷ್ಟಿಯಲ್ಲಿ ನಮ್ಮ 2 ಅನುದಾನಿತ ಶಾಲೆಗಳು ಕೂಡ ಉಳಿಬೇಕು, ನಮ್ಮ ಆಂಗ್ಲ ಮಾಧ್ಯಮವನ್ನು ಕೂಡ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದರ ಸಂಚಾಲಕರಾಗಿ ಕೆಲಸವನ್ನು ವಹಿಸಿಕೊಂಡು ಬಹಳ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ನಮ್ಮ ಮಹಾಬಾಳ ಮಾಸ್ಟರ್ ಅವರ ಮಗ ದುರ್ಗಾಪ್ರಸಾದ್ ರೈ ಕಲ್ಲಾಯಿ ಅವರು ಬಂದು ಇವತ್ತಿನ ಸಭಾಧ್ಯಕ್ಷ ವಹಿಸಿದಂತಹ ನಮ್ಮ KN ಆಳ್ವ ಅವರಿಗೆ ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡುವ ಮುಖೇನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸಂಚಾಲಕರು, ನಮ್ಮೆಲ್ಲರ ಹಿರಿಯರು, ಕಳೆದ ಸೋಮಶೇಖರ್ ಅವರಿಗೆ ಗುಲಾಬಿಯನ್ನ ನೀಡಿ ಗೌರವಿಸಬೇಕು ಅಂತ ನಮ್ಮ ಸಂಸ್ಥೆ ಹೆಮ್ಮೆಯ ಹಳೆ ವಿದ್ಯಾರ್ಥಿ, ನಮ್ಮ ಸಂಸ್ಥೆ ಬಗ್ಗೆ ಅಪಾರ ಪ್ರೀತಿ ಗೌರವ ಇಟ್ಟುಕೊಂಡವರು ನಮ್ಮ ರಾಧಾಕೃಷ್ಣ ರೈ ಅವರ ಸಂಬಂಧಿಯು ಆಗಿರುವಂತಹ ರಾಜೇಶ್ ರೈ ಅವರು ಬಂದು ಇವರಿಗೆ ಗುಲಾಬಿ ನೀಡಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ಆಡಳಿತ ಮಂಡಳಿಯ ಒಬ್ಬ ಬಹಳ ಕ್ರಿಯಾಶೀಲವಾಗಿ ದುಡಿದು ನಮ್ಮ ವಿದ್ಯಾಸಂಸ್ಥೆಯನ್ನು ಬೆಳೆಸಿದವರಲ್ಲಿ ಒರ್ವರು ಕೋಡಾರ ಜಯರಾಮ್ ಆಳ್ವ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವುದೇ ನಮ್ಮೆಲ್ಲರ ಸೌಭಾಗ್ಯ. ಅವರನ್ನ ಜಯಪ್ರಕಾಶ್ ಶೆಟ್ಟಿ ಅವರು ಬಂದು ಗುಲಾಬಿ ನೀಡಿ ಅವರನ್ನ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಮಾರ್ಗದರ್ಶಕರು ನಿವೃತ್ತ ಮುಖ್ಯ ಗುರುಗಳು ನಮ್ಮ ರವೀಂದ್ರ ರೈ ಕಲ್ಲಿಮಾರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ಸುಮಲತಾ ಟೀಚರ್ ಅವರು ಗುಲಾಬಿ ನೀಡಿ ಅವರನ್ನ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ನಿವೃತ್ತ ಮುಖ್ಯ ಗುರುಗಳು ಪ್ರಾಥಮಿಕ ಶಾಲೆಯನ್ನು ಇವತ್ತು ಒಂದು ಒಳ್ಳೆಯ ಅಭಿವೃದ್ಧಿಯ ಶಾಲೆಯನ್ನಾಗಿ ಮಾರ್ಪಾಡು ಮಾಡಿರುವವರಲ್ಲಿ ಒರುವರು ನತಾನೇಲ್ ಎಡ್ವರ್ಡ್ ಐಮನ್ ಸರ್ ಅವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ತಾ ಇದ್ದಾರೆ. ಅವರಿಗೂ ಸ್ವಾಗತವನ್ನ ಬಯಸಿಕೊಳ್ತಾ, ಮತ್ತೊಮ್ಮೆ ಸ್ವಾಗತ ಬಯಸಿಕೊಳ್ತಾ, ಅವರಿಗೆ ರವಿಶಂಕರ್ ಸರ್ ಅವರು ಬಂದು ಗುಲಾಬಿ ನೀಡಿ ನಮ್ಮೆಲ್ಲರ ಮತ್ತೊಬ್ಬರು ಹಿರಿಯರು ನಮ್ಮ ಶಾಲೆಯಲ್ಲಿ ಹಿಂದಿ ಅಧ್ಯಾಪಕರಾಗಿ, ಒಬ್ಬ ಹಿಮಾಲಯ ಉಡುಪಿ ಸ್ಕೌಟ್ ಮಾಸ್ಟರ್ ಆಗಿ ಅದೆಷ್ಟೋ ಮಕ್ಕಳನ್ನ ರಾಷ್ಟ್ರಪತಿ ಗೌರವಕ್ಕೆ ಪಾತ್ರರಾಗಿಸುವಂತ ಕೆಲಸವನ್ನ ನಿಷ್ಠೆ ಪ್ರಾಮಾಣಿಕವಾಗಿ ಮಾಡಿದವರು ಶ್ರೀಯುತ ಗಣಪತಿ ಶೆಟ್ಟಿ ಅವರು ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೃಷ್ಣಶಾಸ್ತ್ರಿ ಅವರು ಬಂದು ಅವರಿಗೆ ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತೇನೆ.
113 ಮಕ್ಕಳು ತೃತೀಯ ಸೋಪಾನ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಸ್ಪೋರ್ಟ್ಸ್ ಅಲ್ಲಿ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ದೇವರಾಜ್ ಮತ್ತು ಪ್ರಭು ಅಂತೇಳಿ ಆವಾಗ ಆಯ್ಕೆಯಾಗಿದ್ರು. ಪ್ರತಿ ವರ್ಷ ರಾಜ್ಯ ಮಟ್ಟಕ್ಕೆ ಕುಸ್ತಿಯಲ್ಲಿ, ವಾಲಿಬಾಲ್ ನಲ್ಲಿ, ಬೇರೆ ಬೇರೆ ಅಥ್ಲೆಟಿಕ್ಸ್ ನಲ್ಲಿ ಹೀಗೆ ರಾಜ್ಯ ಮಟ್ಟ ತನಕ ಭಾಗವಹಿಸುವಂತ ಹಿರಿಮೆ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಲ್ಲಿದೆ. ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿದಂತ ಒಂದು ಹೆಮ್ಮೆ ನಮ್ಮ ವಿದ್ಯಾಸಂಸ್ಥೆಗೆ ಇದೆ. ಪಠ್ಯೇತರವಾಗಿ ಹಾಗೆ ಆದ್ರೆ ಪಠ್ಯದಲ್ಲಿ ಕೂಡ ಪಂಪ ಎನ್ನುವ ಒಬ್ಬ ಹುಡುಗ ಗಣಿತದಲ್ಲಿ 100 ಅಂಕಗಳನ್ನು ಪಡೆದು ಪಾಸ್ ಆಗಿರುವಂತದ್ದು. ಒಳ್ಳೆಯ 90ಗಿಂತಲೂ 100% ರಿಸಲ್ಟ್ ಪಡೆದುಕೊಂಡಿದೆ. ತದನಂತರ 97, 96, 95 ಹೀಗೆ 85, 84, 85 ಈ ರೀತಿಯ ಒಂದು ಒಳ್ಳೆಯ ಒಂದು ಶ್ರೇಷ್ಠವಾದಂತ ವಿದ್ಯಾಸಂಸ್ಥೆಗಳು ಪಡೆಯಬೇಕಾದಂತ ಅಂಕಗಳನ್ನ ಇವತ್ತು ಹಳ್ಳಿಯಲ್ಲಿ ಇರುವಂತಹ ನಮ್ಮ ಕೊರಕೆ ಶಾಲೆ ಪಡೆದುಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ಖುಷಿ ಪಡಬೇಕು ನಾವೆಲ್ಲರೂ. ಮತ್ತೊಂದು ಒಂದು ಒಳ್ಳೆಯ ಆಡಳಿತ ಮಂಡಳಿಯವರು ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ ಬದಲಾವಣೆಗಳು ಇದ್ರೂ ಕೂಡ ಆ ವಿದ್ಯಾಸಂಸ್ಥೆಯಲ್ಲಿ ಆಡಳಿತ ಮಂಡಳಿಯಾಗಿ ನಾವೇನು ಮಾಡಬೇಕು ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡುವುದರೊಂದಿಗೆ ನಮ್ಮೆಲ್ಲರನ್ನು ಕೂಡ ಬೆಳೆಸುವಂತ ಕೆಲಸವನ್ನ ಆಡಳಿತ ಮಂಡಳಿಯವರು ಮಾಡ್ತಾರೆ. ಹಳೆ ವಿದ್ಯಾರ್ಥಿಗಳು ಕೂಡ ಅದ್ಭುತವಾದ ಸುರೇಶನನ್ನು ಕೂಡ ಫೋನ್ ಮಾಡಿದ್ದೇವೆ, ಬರ್ತೇನೆ ಅಂತ ಹೇಳಿದರೆ ಬಂದಿಲ್ಲ. ಇವತ್ತು ಮದುವೆ ಕಾರ್ಯಕ್ರಮ ಇದೆ, ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅವರ ಒಂದು ಟೀಮ್ ಕೂಡ ನಾವು ವಿದ್ಯಾಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾ ಇದೆ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಪಡ್ತೇವೆ. ಒಳ್ಳೆಯ ಶಿಕ್ಷಕ ರಕ್ಷಕ ಸಂಘ ಇದೆ. ನಮ್ಮ ಪ್ರಾಥಮಿಕ ಶಾಲೆಯ ಪೋಷಕ ವೃಂದದವರು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರೌಢಶಾಲೆಯ ಪೋಷಕ ವೃಂದದವರು ಕೂಡ ಅತ್ಯುತ್ತಮವಾಗಿ ಕೆಲಸವನ್ನ ಮುನ್ನಡೆಸ್ತಾ ಈ ವಿದ್ಯಾಸಂಸ್ಥೆ ಉಳಿಬೇಕು, ಬೆಳೆಯಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ದಾನಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ಮಂದಿ ಹೆಸರು ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ. ಹಾಗಾಗಿ ಇನ್ನೂ ಇರುವಂತದ್ದು ಈ ಸಂಸ್ಥೆಯನ್ನ ಬೆಳೆಸಬೇಕು. ತುಂಬಾ ಮಂದಿ ರಿಟೈರ್ಡ್ ಆಗ್ತಾ ಹೋಗ್ತಾ ಇದ್ದಾರೆ. ನಿವೃತ್ತಿ ಹೊಂದಿದಾಗೆ ಅಲ್ಲಿರುವಂತ ಅಧ್ಯಾಪಕರಿಗೆ ಒಂಥರ ಒತ್ತಡಗಳು ಜಾಸ್ತಿ ಆಗ್ತದೆ. ಒಂದು ಕಡೆ ಗೌರ್ಮೆಂಟ್ ನವರು ನೇಮಕಾತಿ ಮಾಡ್ತಾ ಇಲ್ಲ. 15-16 ಮಂದಿ ಶಿಕ್ಷಕರಿದ್ದಂತ ವಿದ್ಯಾಸಂಸ್ಥೆಯಲ್ಲಿ ಇವತ್ತು 6 ಮಂದಿ ಇದ್ದೇವೆ. ಪ್ರೈಮರಿಯಲ್ಲಿ ಕೂಡ 230ರಷ್ಟು ಮಕ್ಕಳಿದ್ದಾರೆ, ಅಲ್ಲಿ ಕೂಡ 6 ಮಂದಿ ಶಿಕ್ಷಕರಿದ್ದಾರೆ. ಒಂದು ಕಡೆ ಧರ್ಮಸ್ಥಳದಿಂದ ನಮ್ಮ ಕಾಮಂದರ ನೇತೃತ್ವದಲ್ಲಿ ಒಂದು ಶಿಕ್ಷಕಿಯನ್ನ ಕೊಟ್ಟಿದ್ದಾರೆ, ಅವರು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಆಡಳಿತ ಮಂಡಳಿಯಿಂದ ಈಗಾಗಲೇ ಒಂದು ಟೀಚರ್ ಅನ್ನ ಇಟ್ಟಿದ್ದಾರೆ. ಟೀಚರ್ಗಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಒಂದು ವಿದ್ಯಾಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳ ಪಾತ್ರ ಕೂಡ ತುಂಬಾ ಇರ್ತದೆ. ಇನ್ನು ಕೂಡ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಒಳ್ಳೆಯ ಸಮಾಗಮ ಮಾಡುವಂತ ಆಡಳಿತ ಮಂಡಳಿಯವರು ಈಗಾಗಲೇ ಪರ್ಮಿಷನ್ ತಗೊಂಡಿದ್ದೇವೆ. 7 ತಾರೀಕು ಸಂಡೆ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಸಭೆ ಮಾಡೋಣ ಅಂತೇಳಿ ಈಗಾಗಲೇ ನಿರ್ಣಯ ಕೂಡ ಮಾಡಿದ್ದೇವೆ. ಈ ರೀತಿಯಲ್ಲಿ ನಿವೃತ್ತಿ ಆದವರು ಒಂದು ಕಡೆ ಆದ್ರೆ ಪ್ರಸ್ತುತ ಈ ವಿದ್ಯಾಸಂಸ್ಥೆ ಉಳಿಸಿ ಬೆಳೆಸಬೇಕಾದ ಕೆಲಸ ಹಳೆ ವಿದ್ಯಾರ್ಥಿಗಳಲ್ಲೂ ಕೂಡ ಆಗಿರ್ತದೆ ಅಂತ ಇರುವಂತ ಒಂದು ಮಾತನ್ನು ಹೇಳಿಕೊಳ್ತಾ ಇದೀಗ ಕಾರ್ಯಕ್ರಮದ 2ನೇ ಅಂಗವಾಗಿ ನಮ್ಮ ಶಿಕ್ಷಕರುಗಳ ಬಗ್ಗೆ ಸಣ್ಣ ಅನಿಸಿಕೆಗಳನ್ನ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾರೆ. ಮೊದಲನೇದಾಗಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಮೊಹಮ್ಮದ್ ಶಮೀಮ್. ಮಾಡುವಂತದ್ದು ಕತ್ತಲೆಯಿಂದ ಹೇಗೆ ನಾವು ಹೊರಗೆ ಬರ್ತೇವೋ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ಎನ್ನುವಂತ ಸದುದ್ದೇಶ ದೀಪದ ಇರ್ತದೆ. ಹೊಸ ಚೈತನ್ಯ ಮೂಡುವಲ್ಲಿ ದೀಪ ಪ್ರಮುಖ ಪಾತ್ರವನ್ನ ಮಾಡ್ತದೆ. ಈ ದೃಷ್ಟಿಯಲ್ಲಿ ನಮ್ಮ ಸಂಚಾಲಕರು ದೀಪ ಪ್ರಜ್ವಲನೆ ಮಾಡಿದರೆ ಅವರಿಗೆ ವಂದನೆಗಳು. ವಿಶೇಷವಾಗಿ ನಮ್ಮೆಲ್ಲರ ಹಿರಿಯರಾಗಿರುವವರು, ನಮ್ಮ ಮಂಗಳೂರು ತಾಲೂಕು ದೈಹಿಕ ಶಿಕ್ಷಕರ ಮಾಜಿ ಅಧ್ಯಕ್ಷರು, ನಮ್ಮ ಬೇರೆ ಬೇರೆ ಚಟುವಟಿಕೆಗಳನ್ನ ಬಹಳ ಅದ್ಭುತವಾಗಿ ನಿರ್ವಹಿಸಿದವರು ಶ್ರೀ ಸುಂದರ್ ಶೆಟ್ಟಿ ಅವರು ಇದ್ದಾರೆ. ಸರ್, ದಯವಿಟ್ಟು ತಮ್ಮ ಇರುವಿಕೆಯನ್ನು ಬಹಳ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ದಯವಿಟ್ಟು ಸಮಯಕ್ಕೆ ಆಗಮಿಸಿದ್ರಿ, ತಮ್ಮ ಇರುವಿಕೆ ಖುಷಿ ಕೊಟ್ಟಿದೆ, ಧನ್ಯವಾದಗಳು. ಶಶಿಧರ್ ರೈ ಅವರು ದಯವಿಟ್ಟು ನಿಮ್ಮ ಇರುವಿಕೆಯನ್ನು ಕೂಡ ಮಾಗಣಿಯ ಗುರಿಕಾರರು, ಸಜೀವ ಮಾಗಣಿಯ ಗುರಿಕಾರರಾಗಿರುವ ಶಶಿಧರ್ ರೈ ಅವರು ಒಮ್ಮೆ ನಿಂತುಕೊಳ್ಳಿ ಸರ್. ತಮ್ಮ ಇರುವಿಕೆಯನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಇದೀಗ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಮೊಹಮ್ಮದ್ ಶಮೀಮ್ ಅವರಿಂದ 2 ಅನಿಸಿಕೆಗಳು. ವೇದಿಕೆಯಲ್ಲಿರುವ ಗಣ್ಯವೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ನಿಮಗೆಲ್ಲರಿಗೂ ನಾನು ಮಾಡುವ ವಂದನೆಗಳು. ಇಂದು ನಾವು ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರಾಗಿರುವ ಶ್ರೀ ರಾಧಾಕೃಷ್ಣ ವೇಯಿಸೆ ಅವರ ಬಗ್ಗೆ ನಾನು 1-2 ಮಾತನಾಡಲು ಇಲ್ಲಿ ಬಂದು ನಿಂತಿರುವೆ. ನಾನು 1ರಿಂದ 7ನೇ ತರಗತಿಯವರೆಗೆ ಅವರನ್ನು ಕಂಡಿದ್ದೇನೆ. ಇವರು ಶಿಸ್ತಿನ ಶಿಕ್ಷಕರಾಗಿದ್ದರು ಮತ್ತು ದೈಹಿಕ ಶಿಕ್ಷಣ ಮತ್ತು ಸಮಾಜ ಪಾಠಗಳನ್ನು ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. ಅವರು ಉತ್ತಮ ಶಿಕ್ಷಕರಾಗಿದ್ದರು ಮತ್ತು ಯೋಗ ಸ್ಥಾನವನ್ನು ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ.
ಹೃದಯಪೂರ್ವಕ ವಂದನೆಗಳು. ಇಷ್ಟು ಹೇಳಿ ನನ್ನ ಈ ಬೀಳ್ಕೊಡುಗೆ ಸಮಾರಂಭದ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಜೈ ಜೈ ಕರ್ನಾಟಕ ಮಾತು. ಅಭಿನಂದನೆ ವಿದ್ಯೆ ನೀಡಿದ ಗುರುವಿಗೆ ವಂದನೆ, ಅಭಿನಂದನೆ ಅಕ್ಷರಾದಾತನಿಗೆ ವಂದನೆ, ಅಭಿನಂದನೆ ವಿದ್ಯೆ ನೀಡಿದ ಗುರುವಿಗೆ ವಂದನೆ, ಅಭಿನಂದನೆ ಅಕ್ಷರಾದಾತನಿಗೆ. ಅಜ್ಞಾನದಿಂದ ಜ್ಞಾನಕ್ಕೆ, ಕತ್ತಲೆಯಿಂದ ಬೆಳಕಿಗೆ, ಅಜ್ಞಾನದಿಂದ ಜ್ಞಾನಕ್ಕೆ, ಕತ್ತಲೆಯಿಂದ ಬೆಳಕಿಗೆ ಕೈ ಹಿಡಿದು ಬರೆಸಿದ ಗುರುವೇ ವಂದನೆ ನಿಮಗೆ ವಂದನೆ. ಓ ಕೈ ಹಿಡಿದು ಬರೆಸಿದ ಗುರುವೇ ವಂದನೆ ನಿಮಗೆ ವಂದನೆ, ವಂದನೆ ಅಭಿನಂದನೆ ವಿದ್ಯೆ ನೀಡಿದ ಗುರುವಿಗೆ ವಂದನೆ, ಅಭಿನಂದನೆ ಅಕ್ಷರಾದಾತನಿಗೆ. ಎಲ್ಲರಿಗೂ ನಮಸ್ಕಾರಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ನಿಮಗೆಲ್ಲರಿಗೂ ನಾನು ಮಾಡುವ ವಂದನೆಗಳು. ಇನ್ನು ನಾನು ನಿವೃತ್ತ ಶಿಕ್ಷಕರಾದ ಶ್ರೀ ರಾಧಾಕೃಷ್ಣ ರೈ ಅವರ ಬೀಳ್ಕೊಡುಗೆಯ ಬಗ್ಗೆ ಒಂದೆರಡು ಮಾತನಾಡಲು ಇಲ್ಲಿ ಬಂದು ನಿಂತಿರುವೆನು. ನನಗೆ ರಾಧಾಕೃಷ್ಣ ಸರ್ ಎಂದರೆ ತುಂಬಾ ಇಷ್ಟ. ಅವರು ದೈಹಿಕ ಶಿಕ್ಷಣ ಮತ್ತು ಸಮಾಜ ಶಿಕ್ಷಕರಾಗಿದ್ದರು. ಅವರು ಪಾಠವನ್ನು ಅರ್ಥಪೂರ್ಣವಾಗಿ ತಿಳಿಸಿಕೊಡುತ್ತಿದ್ದರು ಮತ್ತು ಅವರು ಉತ್ತಮ ಶಿಕ್ಷಕರಾಗಿದ್ದರು ಮತ್ತು ಶಿಸ್ತಿನ ಶಿಕ್ಷಕರಾಗಿದ್ದರು. ಅವರು 1ರಿಂದ 7ನೇ ತರಗತಿ, ನಾನು ಅವರನ್ನು 1ರಿಂದ 7ನೇ ತರಗತಿಯವರೆಗೆ ಕಂಡಿದ್ದೇನೆ. ಅವರ ಮುಂದಿನ ಜೀವನ ಉಜ್ವಲವಾಗಲೆಂದು ಹಾರೈಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಪ್ರೀತಿಯ ಅನುಬಂಧ
ಹಿಂದೆ ನಿವೃತ್ತ ಜೀವನಕ್ಕೆ ಕಾಲಿಟ್ಟಿರುವ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರು ಹಾಗೂ ಮುಖ್ಯೋಪಾಧ್ಯಾಯರಾದ ರಾಧಾಕೃಷ್ಣ ಸರ್ ಇವರ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇವರು ನಮಗೆಲ್ಲರಿಗೂ ಅಚ್ಚುಮೆಚ್ಚಿನ ಮುಖ್ಯೋಪಾಧ್ಯಾಯರಾಗಿದ್ದವರು. ಇದನ್ನು ಹೊರತುಪಡಿಸಿ ಇವರೊಬ್ಬ ಅತ್ಯುತ್ತಮ ದೈಹಿಕ ಶಿಕ್ಷಕರು. ನನ್ನ ತಂದೆ ಕೂಡ ಇದೇ ಶಾಲೆಯಲ್ಲಿ ಕಲಿತಿರುವ ಕಾರಣ ನನ್ನ ತಂದೆ ಹಾಗೂ ಅವರ ಸಮಕಾಲೀನ ಎಲ್ಲಾ ವಿದ್ಯಾರ್ಥಿಗಳ ನೆಚ್ಚಿನ ಪಿಟಿ ಮಾಸ್ಟರ್ ಕೂಡ ಹೌದು. ಇವರ ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆಯು ವಾಲಿಬಾಲ್, ಖೋ ಖೋ ಮತ್ತು ಕಬಡ್ಡಿ ಪಂದ್ಯಾಟಗಳಲ್ಲಿ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಗಳನ್ನು ಪ್ರತಿನಿಧಿಸಿ ಶಾಲೆಯ ಕಿರೀಟಕ್ಕೆ ಕೀರ್ತಿಯ ಗರಿಯನ್ನು ಅಲಂಕರಿಸಿದೆ ಎನ್ನುವುದು ಇಂದಿಗೂ ಅಚ್ಚಳಿಯದ ಇತಿಹಾಸ. ಇದಷ್ಟೇ ಅಲ್ಲದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೇ ಉನ್ನತ ಮಟ್ಟದ ಕಬಡ್ಡಿ ಪಂದ್ಯಾಟ ನಡೆದರೂ ಅದರಲ್ಲಿ ಒಬ್ಬ ತೀರ್ಪುಗಾರರಾಗಿ ನಮ್ಮ ಸರ್ ಇರುತ್ತಾರೆ ಎನ್ನುವುದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ. ಇಂತಹ ಗುರುಗಳು ನಿವೃತ್ತ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಎನ್ನುವುದು ನಮಗೆಲ್ಲರಿಗೂ ಬೇಸರದ ಸಂಗತಿಯಾದರೂ ಇದೆಲ್ಲ ಅವರ ವೃತ್ತಿ ಜೀವನದಲ್ಲಿ ಅನಿವಾರ್ಯವೆಂದು ನಮಗೆ ನಾವೇ ಸಮಾಧಾನಿಸಿಕೊಳ್ಳುತ್ತಾ ಇವರ ಮುಂದಿನ ಜೀವನ ಉಜ್ವಲವಾಗಿ ಸಾಗುವಂತೆ ಭಗವಂತನು ಸದಾ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಯಾವತ್ತೂ ನಿಮ್ಮ ಆಶೀರ್ವಾದ ನಮ್ಮ ಎಲ್ಲರ ಮೇಲಿರಲಿ ಎಂಬ ವಿನಂತಿಯೊಂದಿಗೆ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧನ್ಯವಾದಗಳು. ಮಾತು ಬಾರದೆ ಸೋತೆ ಮೌನದಲ್ಲಿ ಅಗಲಿಕೆಯ ನೆನೆದು ಮಾತೆ ಹೊರಡದೆ ಕುಳಿತೆ ದುಃಖದಲ್ಲಿ. ಮಾತು ಬಾರದೆ ಸೋತೆ ಮೌನದಲ್ಲಿ ಅಗಲಿಕೆಯ ನೆನೆದು ಮಾತೆ ಹೊರಡದೆ ಕುಳಿತೆ ದುಃಖದಲ್ಲಿ. ಅಜ್ಞಾನ ಬಾಳಿಸಿ ಅಕ್ಷರ ಬಿತ್ತಿದರು ಎದೆಯ ನೆಲದಲ್ಲಿ ಅಲ್ಲರಳಿತು ಅರಿವಿನ ಹೂವು ಗುರುಗಳ ನೆರಳಲ್ಲಿ ನಾಹಾದಿಯ ಎಡವಿದಂತೆ ಕೈ ಹಿಡಿದಿಹ ಗೆಳೆಯ ಶೃಂಖಲೆ ಹರಿಯದಿರಲಿ ಬಾಳಗಳ ಪದಲಿ ಅಗಲಿಕೆಯ ನೆನೆದು ಮಾತು ಬಾರದೆ ಸೋತೆ ಮೌನದಲ್ಲಿ ಅಗಲಿಕೆಯ ವೇಳೆಗೆ ಮಾತೆ ಹೊರಡದೆ ಕುಳಿದೆ ಈ ದಿನದಿ. ಕೈ ಹಿಡಿದು ದಡವ ಸೇರಿಸಿ ಕೆಲಸ ಬರುವ ಭಾವ ಸ್ಪರ್ಶಕ್ಕೆ ನಮನೆಯುವೆ ಮಾತೆಯೊಲವನ್ನು ಅಗಲಿಕೆಯ ನೆನೆವೆ ಆ ದಿನಗಳ ತನ್ಮತೆಯಲ್ಲಿ ಭುವನಗಳ ಸವಿದೆ ನಾನು ಚಿರಕಾಲ ಇರಲಿ ಸವಿ ನೆನಪು ಅಗಲಿಕೆಯ ನೆನೆದು ಮಾತು ಬಾರದೆ ಸೋದೆ ಮೌನದಲ್ಲಿ ಅಗಲಿಕೆಯ ನೆನೆದು ಮಾತೆ ಹೊರಡದೆ ಕುಳಿತೆ ದುಃಖದಲ್ಲಿ. ಮಾತು ಬಾರದೆ ಸೋದೆ ಮೌನದಲ್ಲಿ ಅಗಲಿಕೆಯ ನೆನೆದು ಮಾತೆ ಹೊರಡದೆ ಕುಳಿತೆ ದುಃಖದಲ್ಲಿ. ಕೆಲವರಿಗೆ ಸ್ವಲ್ಪ ಬೋರ್ ಆಗ್ಬೋದು ದೂರದಿಂದ ಬಂದು ಕುಳಿತುಕೊಂಡವರಿಗೆ. ಅಂದ್ರೆ ಮಕ್ಕಳ ಒಂದು ಅನಿಸಿಕೆಗಳು ಅವರದೇ ಆದಂತ ಕಲ್ಪನೆಯಲ್ಲಿ ಇರ್ತವೆ. ಅವರದೇ ಒಂದು ಕಲ್ಪನೆ, ಅವರಿಂದ ಯಾವ ರೀತಿ ಏನೆಲ್ಲ ಅನುಭವಿಸಿದ್ದಾರೆ, ಯಾವ ರೀತಿ ಆಟೋಟಗಳಲ್ಲಿ ಎಲ್ಲದಲ್ಲಿ ಭಾಗವಹಿಸಿದ್ದಾರೆ, ಮುಕ್ತವಾಗಿ ಮಕ್ಕಳು ಮಾತಾಡ್ತಾರೆ. ತುಂಬಾ ಮಕ್ಕಳಿದ್ದಾರೆ, ಆದ್ರೆ ನಾವು ಕೆಲವು ಮಕ್ಕಳಿಗೆ ಮಾತ್ರ ಇವತ್ತು ಅವಕಾಶ ಕೊಟ್ಟಿದ್ದೇವೆ, ಸಮಯದ ಅಭಾವ ಇದೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತರುವ ಹಿರಿಯ ಇಬ್ಬರು ದೈಹಿಕ ಶಿಕ್ಷಕರು ಸೇರಿಕೊಂಡಿದ್ದಾರೆ. ಒಂದು ನಮ್ಮ ಎಲ್ಲರ ಹಿರಿಯರು ಮಾರ್ಗದರ್ಶಕರು, ಮಾಜಿ ನಮ್ಮ ತಾಲೂಕಿನ ಅಧ್ಯಕ್ಷರು ಆಗಿರುವಂತಹ ಲೋಕನಾಥ್ ರೈಗಳ ಇರುವಿಕೆಯನ್ನು ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸರ್, ಸ್ವಾಗತ. ಹಾಗೆ ಮತ್ತೊಬ್ಬರು ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು, ನಮ್ಮ ಬಹಳ ಆತ್ಮೀಯರಾಗಿರುವಂತಹ ರಾಧಾಕೃಷ್ಣ ರೈ ಅವರು ಆತ್ಮೀಯರಾಗಿರುವಂತಹ ತುಕಾರಾಮ್ ಅವರು ಸರ್ ಕೂಡ ಬಂದಿದ್ದೀರಿ. ತಮ್ಮ ಇರುವಿಕೆಯನ್ನು ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೆಲ್ಲ ಅಡುಗೆಯವರೆಲ್ಲ ಬಹಳ
ಅಚ್ಚುಕಟ್ಟಾಗಿ ಊಟವನ್ನೆಲ್ಲ ಸಜ್ಜುಗೊಳಿಸಿ ಇಲ್ಲಿ ಬಂದು ಸೇರಿಕೊಂಡಿದ್ದೀರಿ. ಶಿಕ್ಷಕರು ಇಬ್ಬರು ಮಾತಾಡ್ತಾರೆ. ತದನಂತರ ಪ್ರೌಢಶಾಲೆಯ ಒಂದೆರಡು ಮಕ್ಕಳು ಅನಿಸಿಕೆ ವ್ಯಕ್ತಪಡಿಸ್ತಾರೆ. ಇದೀಗ ಮುಖ್ಯ ಗುರುಗಳು, ನಿವೃತ್ತ ಮುಖ್ಯ ಗುರುಗಳಾಗಿರುವಂತಹ ಎಡ್ವರ್ಡ್ ಸರ್ ಅವರು ನಮ್ಮ ರಾಧಾಕೃಷ್ಣ ಸರ್ ಅವರ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ವಿನಂತಿ ಮಾಡ್ತಾರೆ. ವಿಜಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಅವರ ಹಿರಿಯರು ಮಾರ್ಗದರ್ಶಕರಾಗಿರುವಂಥ KN ಆಳ್ವರವರೇ ಹಾಗೂ ಈ ಶಾಲಾ ಸಂಚಾಲಕರಾದಂಥ ಕಡೆಯ ಸೋಮಶೇಖರ್ ಚೌಟ್ರವರೇ, ತ್ರಿಶಕ್ತಿ ವಿದ್ಯಾವರ್ತಕ ಸಂಘದ ಕೋಶಾಧಿಕಾರಿಗಳಾದಂಥ ಹಾಗೂ ವಿಜಯ ಸಮಾರಂಭದಲ್ಲಿ ವಿಜಯ ಸನ್ಮಾನಗೊಳ್ಳಲಿರುವಂತಹ ಪ್ರಿಯ ಕೆ ರಾಧಾಕೃಷ್ಣ ರೈಯವರೇ, ದೇವಿಯವರೇ ಮತ್ತು ಪ್ರೀತಿಯುಳ್ಳಂಥ ಮಕ್ಕಳೇ ಮತ್ತು ಎಲ್ಲ ಬಂಧುಗಳೇ, ಈ ದಿವಸ ನಮ್ಮ ಮಧ್ಯೆ 2 ಮಂದಿ ಶಿಕ್ಷಕರು ಅವರು ನಿವೃತ್ತಿಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ಪೌರ ಹಿರಿಯ ಪ್ರಾಥಮಿಕ ಶಾಲೆಯ PT ಟೀಚರ್ ಆಗಿದ್ದುಕೊಂಡು ಕಳೆದ 3 ವರ್ಷಗಳಲ್ಲಿ ಅವರು ಮುಖ್ಯ ಶಿಕ್ಷಕರಾಗಿ ತನ್ನ ಸೇವೆಯನ್ನು ಸಲ್ಲಿಸಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ನಿವೃತ್ತಿಗೊಂಡಿರುತ್ತಾರೆ. ಅವರ ಸೇವೆ ಅದು ಅಮೋಘವಾದದ್ದು. ಅವರ ಅವರು ದೈಹಿಕ ಶಿಕ್ಷಕರಾಗಿರುವಾಗ ಅನೇಕ ಮಕ್ಕಳಿಗೆ ತರಬೇತಿ ಕೊಟ್ಟು ಪಾಠಗಳಲ್ಲಿ ಮುಖ್ಯವಾಗಿ ವಾಲಿಬಾಲ್, ಥ್ರೋಬಾಲ್, ಖೋಖೋ ಮುಂತಾದ ಎಲ್ಲ ಆಟಗಳಲ್ಲಿ ಮಕ್ಕಳನ್ನು ತರಬೇತಿಗೊಳಿಸಿ ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೂಡ ಮಕ್ಕಳನ್ನು ಕಳೆದುಕೊಡುವಂತ ಆ ಭಾಗ್ಯವನ್ನು ಕೂಡ ಅವರ ಸೇವೆಯಿಂದ ನಮಗೆ ದೊರಕಿದೆ. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಮತ್ತು ಅವರ ಒಂದು ಜೀವನ, ಅದು ಶಿಸ್ತಿನ ಜೀವನ. ಅವರು ತನ್ನ ಸೇವೆಯಲ್ಲಿರುವಾಗ ಮಕ್ಕಳನ್ನು ಬಹಳ ಒಂದು ಶಿಸ್ತಿನಿಂದ ನೋಡಿಕೊಳ್ಳುವಂತಹ ವ್ಯಕ್ತಿ ಮತ್ತು ಆಟ ಪಾಠಗಳಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ಉತ್ತಮ ರೀತಿಯ ಬೋಧನೆಯನ್ನು, ಚಟುವಟಿಕೆಗಳನ್ನು ನೀಡಿ ಶಾಲೆಯನ್ನು ಪ್ರಗತಿ ಪಥದಲ್ಲಿ ಮುಂದೆ ಸಾಗಲಿಕ್ಕಾಗುವಂತೆ ಅವರು ತನ್ನ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಒಂದು ಅಮೋಘವಾದಂಥ ಸೇವೆ ಈ ಶಾಲೆಯಲ್ಲಿ ಅವರಿಗೆ ದೊರಕಿದೆ. ಅವರಿಗೆ ನಿವೃತ್ತಿ ಶಿಕ್ಷಕನ ಪರವಾಗಿ ನಾನು ವಂದನೆ ಸಲ್ಲಿಸುತ್ತೇನೆ. ಮಾತ್ರವಲ್ಲ, ಮುಂದಿನ ನಿವೃತ್ತಿ ಜೀವನ ಕೂಡ ಅವರಿಗೆ ಶುಭದಾಯಕವಾಗಲಿ, ತುಂಬ ಉತ್ತಮವಾದ ಆರೋಗ್ಯ ದೇವರವರಿಗೆ ಕರುಣಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಮುಂದಕ್ಕೆ ಪ್ರೇಮಲತಾ ಟೀಚರ್ ಅವರು, ಈಗ ಮುಖ್ಯೋಪಾಧ್ಯಾಯರ ಬಹಳ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಪ್ರೇಮಲತಾ ಟೀಚರ್ ಅವರಿಂದ 2 ಅನಿಸಿಕೆ. ಆಸಕ್ತರಾಗಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ, ಸಭೆಯಲ್ಲಿ ಕುಳಿತಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳೇ, ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳೇ ಮತ್ತು ಪುಟಾಣಿ ಮಕ್ಕಳೇ, ಎಲ್ಲರಿಗೂ ಕೂಡ ನನ್ನ ವಂದನೆಗಳು. ಇವತ್ತಿನ ಸಮಾರಂಭದ ಕೇಂದ್ರ ಬಿಂದುಗಳಾದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿದ್ದಂತಹ ಶ್ರೀಯುತ ಕೆ ರಾಧಾಕೃಷ್ಣ ರೈ ಸರ್ ಮತ್ತು ಪ್ರೌಢಶಾಲಾ ಶಿಕ್ಷಕಿಯಾಗಿರುವಂತಹ ಕುಮುದಾ ಟೀಚರ್ ಅವರ ಬಗ್ಗೆ 2 ಮಾತುಗಳನ್ನು ಆಡಲಿಕ್ಕೆ ನಾನು ಇಲ್ಲಿ ಬಂದು ನಿಂತಿರುವೆನು. ಶ್ರೀಯುತ ಕೆ ರಾಧಾಕೃಷ್ಣ ರೈ ಇವರು 1991ರಲ್ಲಿ ನವೆಂಬರ್ 28ರಂದು ನಮ್ಮ ಸಂಸ್ಥೆಗೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇರಿ ಸುಮಾರು 34 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. 1/12/2022ರಿಂದ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ರೂ ಕೂಡ ಸಹ ಶಿಕ್ಷಕರಂತೆ ಪಾಠ ಬೋಧನೆಯನ್ನು ಮಾಡ್ತಿದ್ರು. ಅವರ ಪಾಠ ಬೋಧನೆಗೆ ಮಕ್ಕಳು ಕಿವಿ ಕೊಟ್ಟು ಕೇಳ್ತಿದ್ರು. ಅತ್ಯುತ್ತಮವಾಗಿ ಪಾಠವನ್ನ ಮಾಡ್ತಿದ್ರು. ನೀವೆಲ್ಲರೂ ಸಹ ಕೇಳಿಸ್ಕೊಂಡಿದ್ದೀರಿ, ಉತ್ತಮವಾಗಿ ಪಾಠ ಮಾಡ್ತಿದ್ರು ಅಂತೇಳಿ. ಅವರು ಪಾಠದ ಜೊತೆಗೆ ಕ್ರೀಡೆ, ಯೋಗವನ್ನು ಕೂಡ ಕಲಿಸಿಕೊಟ್ಟಿದ್ದಾರೆ. ಅವರು ಉತ್ತಮವಾದ ಕೈಬರವನ್ನು ಕೂಡ ಹೊಂದಿದ್ರು.
ಶಿಸ್ತು ಮತ್ತೆ ಸ್ವಚ್ಛತೆಯ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸ್ತಿದ್ರು. ಶಿಸ್ತು ಸ್ವಚ್ಛತೆಯನ್ನ ಮಕ್ಕಳು ಪಾಲಿಸುವಂತೆ ಮಕ್ಕಳಿಗೆ ತಿಳಿ ಹೇಳ್ತಿದ್ರು. ಅವರು ತನ್ನ ವೃತ್ತಿ ಜೀವನದಲ್ಲೇ ದೈಹಿಕ ಶಿಕ್ಷಕರಾಗಿದ್ದುಕೊಂಡು ಮಕ್ಕಳನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಮಕ್ಕಳಿಗೆ ತರಬೇತಿಯನ್ನ ನೀಡಿ ಮಕ್ಕಳು ವಲಯ, ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆಯುವಂತೆ ಮಾಡಿದ್ದಾರೆ. ಅವರಿಂದಾಗಿ ನಮ್ಮ ಶಾಲೆಗೆ ಕೀರ್ತಿಯು ಕೂಡ ಬಂದಿದೆ. ಅವರು ಉತ್ತಮ ಆಟಗಾರರಾಗಿದ್ರು. ಜೊತೆಗೆ ಅವರೊಬ್ಬ ಅತ್ಯಂತ ಶಿಸ್ತಿನ ಪ್ರಾಮಾಣಿಕ ತೀರ್ಪುಗಾರ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಎಲ್ಲರೂ ಕೂಡ ಹೇಳ್ತಾರೆ ಅವರು ಶಿಸ್ತಿನ ತೀರ್ಪುಗಾರರು ಅಂತೇಳಿ ಹೇಳ್ತಿದ್ರು. ಪ್ರತಿ ದಿವಸ ಅವರು ಬಂದ ಕೂಡಲೇ ಮೊದಲ ಕೆಲಸ ದೇವರಿಗೆ ಕೈ ಮುಗಿಯುವುದು, ಪ್ರಸಾದ ಹಂಚಿಕೊಳ್ಳುವುದು, ಮತ್ತೆ ತನ್ನ ದೈನಂದಿನ ಕೆಲಸಗಳನ್ನ ಅವರು ಪ್ರಾರಂಭ ಮಾಡ್ತಿದ್ರು. ಶಾಲೆಯಲ್ಲಿ ಮಕ್ಕಳಿಗೆ ಪಾರ್ಲಿಮೆಂಟಿನ ಮೂಲಕ ಮಾಹಿತಿಯನ್ನ ಹೇಳಿಕೊಡ್ತಾ ಇದ್ರು. ಇವರ ವೃತ್ತಿ ಜೀವನದ ಸಾಧನೆಗೆ ಸೆಪ್ಟೆಂಬರ್ 5, 2025ರಂದು ತಾಲೂಕು ಮಟ್ಟದ ಶಿಕ್ಷಕ ಪ್ರಶಸ್ತಿಯನ್ನ ಲಭಿಸಿಕೊಂಡಿದ್ದಾರೆ. ಇನ್ನು ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರ ಸೇವೆಯು ಅವಿಸ್ಮರಣೀಯವಾಗಿದೆ. ನಾವು ಮುಂದೆಯೂ ನೆನಪಿಟ್ಟುಕೊಳ್ಳುವಂತಹ ದಿನಗಳು ಆಗಿದೆ. ಹಾಗೆಯೇ ಇನ್ನು ಕುಮುದ ಟೀಚರ್ ಬಗ್ಗೆ ಹೇಳುವುದಿದ್ರೆ, ಕುಮುದ ಟೀಚರು ನಾನು ನೋಡಿದ ಹಾಗೆ ಮಿತಭಾಷಿ, ಸರಳ ವ್ಯಕ್ತಿತ್ವ, ಎಲ್ಲರ ಜೊತೆ ನಯ ವಿನಯದಿಂದ ಮಾತಾಡ್ತಾರೆ. ಆಮೇಲೆ ಉತ್ತಮವಾಗಿ ಪಾಠವನ್ನ ಬೋಧಿಸ್ತಾರೆ. ಇದಿಷ್ಟು ನಾನು ಕಂಡುಕೊಂಡಂತಹ ಅವರ ವ್ಯಕ್ತಿತ್ವ. ನಿಮ್ಮಿಬ್ಬರ ನಿವೃತ್ತಿ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ಭಗವಂತನು ಆಯುರಾರೋಗ್ಯವನ್ನ ದಯಪಾಲಿಸಲಿ ಅಂತೇಳಿ ನಾನು ಆಶಿಸುತ್ತಾ ನನ್ನೆರಡು ಮಾತುಗಳನ್ನ ಕೊನೆಗೊಳಿಸ್ತೇನೆ. ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 34 ವರ್ಷಗಳ ಸೇವೆ ಸಲ್ಲಿಸಿ ಒಂದು ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಸೇವೆ ಸಲ್ಲಿಸಿ ಇವತ್ತು ಒಂದು ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರು ಬರಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ರಾಧಾಕೃಷ್ಣ ರೈ ಅವರ ಬಗ್ಗೆ ಪ್ರಾಥಮಿಕ ಮಕ್ಕಳು ಮತ್ತು ಅಧ್ಯಾಪಕರು ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಇದೀಗ ಪ್ರೌಢಶಾಲೆಗೆ ಸಂಬಂಧಪಟ್ಟ ಹಾಗೆ ಎಲ್ರಿಗೂ ಮಾತಾಡಬೇಕು ಅಂತ ಆಸೆ ಇದೆ. ಮಾತಾಡಿದ್ರು ಇಲ್ಲಿ 10 ನಿಮಿಷ ಇದ್ರೆ ಹಿರಿಯರನ್ನು ಇಲ್ಲಿ ಕುಳಿತುಕೊಳಿಸಿ ನಾವು 10 ನಿಮಿಷ ಭಾಷಣ ಮಾತಾಡ್ತಾ ಇದ್ರೆ ಅಲ್ಲಿ ಕುಳಿತವರಿಗೆ ಸ್ವಲ್ಪ ಬೋರ್ ಆಗುತ್ತೆ. ಹಾಗಾಗಿ ಎಡೆಯಲ್ಲಿ ಒಂದು ಸಣ್ಣ ಹಾಡಿ ಇದೆ. ಮತ್ತೆ ಅಧ್ಯಾಪಕರಲ್ಲಿ ಕೂಡ ಕಡಿಮೆ ಮಾತನಾಡೋರು ಬರ್ತಾರೆ. ಮೊದಲನೇದಾಗಿ ನಮ್ಮ ನಿವೃತ್ತ ಮುಖ್ಯ ಗುರುಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ಒಂದು ಒಳ್ಳೆಯ ಹೆಸರನ್ನ ಗಳಿಸಿದೆ ಶಾಲೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ರವೀಂದ್ರ ಮಾಸ್ಟರ್ ಕಾರಣ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ವಿಶೇಷವಾಗಿ ಒಂದು ಆ ರೀತಿಯ ಸಂಬಂಧ. ಎರಡನೇದು ರಾಧಾಕೃಷ್ಣ ಮಾಸ್ಟರ್ನ ಇಲ್ಲಿ ವಿದ್ಯಾಸಂಸ್ಥೆಗೆ ಸೇರಿಸಿದ್ದು ಮಾತ್ರ ಅಲ್ಲದೆ ರಾಧಾಕೃಷ್ಣ ಮಾಸ್ಟರ್ ಒಂದು ಅಭಿವೃದ್ಧಿ, ನಮ್ದು ಶಾಲೆ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ನಮ್ಮ ರವೀಂದ್ರ ಮಾಸ್ಟರ್ ಕೂಡ ಒಂದು ಕಾರಣ ಅಂತ ಹೇಳ್ಕೊಳ್ತಾ ಅವರು ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಬಹಳ ಪ್ರೀತಿಯಿಂದ ಆಗಮಿಸಿ ಇವತ್ತು ನಿವೃತ್ತರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹೇಳ್ಬೇಕು ತಾವುಗಳು ಅಂತೇಳಿ ಅವರು ವಿನಂತಿ. ರವೀಂದ್ರ ಮಾಸ್ಟ್ರು ಮಾತಾಡ್ಲಿಕ್ಕೆ ಹೊರಟರು ಅಂತಂದ್ರೆ ಚೌಟ್ರು ಆಲೋಚನೆ ಮಾಡ್ತಾ ಇದ್ದಾರೆ, ಎಂಥದ್ದು ಎಷ್ಟು ಯಾವಾಗ ಮುಗಿದೀತು ಅಂತ. ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಬೇಗ ಮುಗಿಸ್ತೇನೆ. ಇಂದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತವರು KN ಆಳ್ವರು. KN ಆಳ್ವರು ಅಂದ್ರೆ ಅವರು ಮಂಗಳೂರಿನಲ್ಲಿ ಒಬ್ಬರು ಹೆಸರಾಂತ ಇಂಜಿನಿಯರ್. ಅವರು ಮಾತ್ರ ಅಲ್ಲದೆ ನಮ್ಮ ಬಂಟ ಸಮಾಜದಲ್ಲಿ ಅವರೊಂದು ಸಂಪತ್ತು ಅಂತ ಹೇಳಿದ್ರು ಕೂಡ ಅದು ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಂದು ವ್ಯಕ್ತಿತ್ವ. ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ ಇದೀಗ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವರು. ನಮ್ಮ ಈಗಿನ ಸಂಚಾಲಕರು ಕಡೆಂಜ ಸೋಮಶೇಖರ ಚೌಟರು, ಅವರ ಶಿಸ್ತಿನ ರೂವಾರಿ. ಸಂಸ್ಥೆ ಎನ್ನುವಂಥದ್ದು ಶಿಸ್ತಿನಿಂದ ಇರಬೇಕು ಅಂತ ಮನಸ್ಸನ್ನು ಹೊಂದಿರತಕ್ಕಂಥವರು ಈಗ ಸಂಚಾಲಕತ್ವವನ್ನು ವಹಿಸಿಕೊಂಡು ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮತ್ತೋರ್ವ ನನ್ನ ಬಹಳ
ಹತ್ತಿರದವರು. ಯಾಕಂತಂದ್ರೆ ನಾನು ಮತ್ತು ಅವರು ಕೋಟಿ ಚೆನ್ನೈಯರಾಗಿದ್ದವರು. ಈ ಸಂಸ್ಥೆಯಲ್ಲಿ ಕೋಟಿ ಚೆನ್ನೈಯರು ಹೇಗೆ ಇರ್ತಾರೋ ಹಾಗೆ ಇದ್ದವರು. ನಮ್ಮ ಜಯರಾಮ ಆಳ್ವಾರ್ ಅವರು ಸಂಚಾಲಕ ಸುದೀರ್ಘವಾಗಿ ಈ ಸಂಚಾಲಕತ್ವವನ್ನು ವಹಿಸಿಕೊಂಡು ಅನೇಕ ವರ್ಷಗಳು ಇದ್ದವರು. ಇಲ್ಲಿ ನಾವು ಮಾಡಿದಷ್ಟು ಕಾರ್ಯಕ್ರಮಗಳು ಈ ಯಾವ ಶಾಲೆಯವರು ಕೂಡ ಮಾಡಿರ್ಲಿಕ್ಕಿಲ್ಲ. ಅಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಅಷ್ಟು ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ಅಧ್ಯಾಪಕರೆಲ್ಲರೂ ಕೂಡ ಇಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ನಾನು ಮತ್ತು ಜಯರಾಮ್ ಮಾಡುವವರೆಲ್ಲ ಅವರನ್ನು ಸೇರಿಸಿದಂತವರು. ಆದ ಕಾರಣ ಅವರ ಮಾಡಿದಂತಹ ಸೇವೆಯನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಯುತ ಜಯರಾಮ ಆಳ್ವಾರ್. ಇನ್ನು ನಮ್ಮ ಮುಖ್ಯವಾಗಿ ನಮ್ಮ ಈ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಮತ್ತು ಈ ಸಂಸ್ಥೆಯಲ್ಲಿ ಅನೇಕ ಕಾಲ ಸುದೀರ್ಘ ಕಾಲ ಇದ್ದು ಈ ಸಂಸ್ಥೆಯ ಬೆಳವಣಿಗೆಗೆ ಮನಪೂರ್ವಕವಾಗಿ ಕೆಲಸ ಮಾಡಿದಂತ ಗಣಪ ಶೆಟ್ಟಿಯವರು ಕೂಡ ಇಲ್ಲಿ ಇದ್ದಾರೆ. ಇಲ್ಲಿ ಪ್ರೈಮರಿ ಸ್ಕೂಲ್ನಲ್ಲಿ ಒಳ್ಳೆಯ ಒಂದು ಮುಖ್ಯೋಪಾಧ್ಯಾಯರಾಗಿ ಕೆಲಸ ನಿರ್ವಹಿಸಿದಂತಹ ಎಡ್ವರ್ಡ್ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಈಗ ಪ್ರಸ್ತುತ ಮೋಯಿನ್ ಟೀಚರ್ ಕೂಡ ನಾನು ಒಂದು ಮೋಯಿನ್ ಟೀಚರ್ ಕೂಡ ನಾನು ಮತ್ತು ಜಯರಾಮ್ ಆಳ್ವಾರ್ ಅವರನ್ನ ಸೇರಿಸಿದಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈಗ ಮುಖ್ಯೋಪಾಧ್ಯಾಯಿನಿಯಾಗಿ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಹೇಳಿ ಇದೀಗ ಪ್ರಸ್ತುತ ಪ್ರೈಮರಿ ಸ್ಕೂಲ್ನಲ್ಲಿ ನಮ್ಮ ಈ ಮುಖ್ಯೋಪಾಧ್ಯಾಯರ ಕೆಲಸ ಮಾಡ್ತಾ ಇರುವಂತವರು ಇಲ್ಲಿ ಮುಖ್ಯೋಪಾಧ್ಯಾಯರು. ಆಮೇಲೆ ಈಗ ಇಬ್ಬರು ನಿವೃತ್ತರಾಗುವರು. ಒಬ್ಬರು ರಾಧಾಕೃಷ್ಣ ರೈ ಅವರು ಮತ್ತು ಒಬ್ಬರು ಕುಮುದಾ ಟೀಚರ್ ಅವರು. ರಾಧಾಕೃಷ್ಣ ರೈ ಅವರ ಬಗ್ಗೆ ನಾನು ಹೊಗಳಿಗೆಲ್ಲ ಹೋಗುದಿಲ್ಲ, ಯಾಕಂದ್ರೆ ನಮ್ಮ ತಮ್ಮನನ್ನು ಯಾವಾಗಲೂ ಹೊಗಳಬಾರದು ಅಂತ ಇದೆ. ಆದ ಕಾರಣ ಅವರ ಬಗ್ಗೆ ನಾನು ಹೊಗಳಿಕೆಗೆ ಏನು ಹೋಗಲ್ಲ. ಅದೇ ರೀತಿಯಲ್ಲಿ ಕುಮುದಾ ಟೀಚರ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮುಖ್ಯವಾಗಿ ಒಂದು ನೆನಪಿಟ್ಟುಕೊಳ್ಬೇಕು ಅಂತಂದ್ರೆ, ಈ ವಿದ್ಯಾಸಂಸ್ಥೆ ಅಂದ್ರೆ ಇದು ದೇವ ಮಂದಿರ. ಇದೊಂದು ದೇವ ಮಂದಿರ ಅಂತ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಯಾಕಂದ್ರೆ ವಿದ್ಯೆಯನ್ನು ಮತ್ತೆ ಸಂಸ್ಕಾರವನ್ನು ಆರಾಧನೆ ಮಾಡಿಕೊಂಡು ಬಂದಂಥದ್ದು ನಮ್ಮ ಸಂಸ್ಕೃತಿಯವರು, ನಮ್ಮ ಭಾರತೀಯ ಸಂಸ್ಕೃತಿ. ನಾವು ವಿದ್ಯೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ ಅಂದ್ರೆ, ವೇದಗಳ ಕಾಲದಲ್ಲಿ ಈ ವಿದ್ಯೆಯನ್ನು ಹೇಗೆ ಹೇಳಿದ್ದಾರೆ ಅಂದ್ರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಹೇ ವಿದ್ಯತೆ. ಅಂದ್ರೆ ವಿದ್ಯೆಗಿಂತ ಜ್ಞಾನಗಿಂತ ಪವಿತ್ರವಾದ ವಸ್ತು ಈ ಪ್ರಪಂಚದಲ್ಲಿ ಬೇರೊಂದಿಲ್ಲ ಅಂತ. ಆ ಒಂದು ಮಾತನ್ನೇ ನೀವು ಸ್ವಲ್ಪ ಮನಸ್ಸಲ್ಲಿ ಇಟ್ಟುಕೊಂಡು ಏನು ಮಾಡಬೇಕು ಅಂತಂದ್ರೆ, ನಿಮ್ಮ ವಿದ್ಯಾರ್ಥಿ ಜೀವನವನ್ನು ನಡೆಸಬೇಕು. ಆದ ಕಾರಣ ಯಾವಾಗಲೂ ವಿದ್ಯಾರ್ಥಿ ಜೀವನವೇ ಬಹಳ ಎಂದದ್ದು ಅತ್ಯಮೂಲ್ಯವಾದ. ಇಂಥ ಜೀವನ ನಿಮಗೆ ಮತ್ತೊಮ್ಮೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂತಹ ಒಂದು ವಿದ್ಯೆಯನ್ನು ಕಲಿಸಿಕೊಡ್ತಕ್ಕಂತಹ ಅಧ್ಯಾಪಕರು ಯಾರಿದ್ದಾರೆ ಅವರನ್ನ ಪ್ರೀತಿಸುವುದು, ಅವರನ್ನು ಗೌರವಿಸುವುದು ಅದು ನಮ್ಮ ಮುಖ್ಯ ಧರ್ಮ ಆಗಿರ್ಬೇಕು. ಯಾಕಂದ್ರೆ ವಿದ್ಯೆಯನ್ನು ಕಲಿಸತಕ್ಕಂತಹ ಗುರುವಿಗೆ ಗುರುಸ್ಥಾನವನ್ನು ನೀಡಿದಂಥವರು, ಅಂದ್ರೆ ದೇವರ ಸ್ಥಾನವನ್ನು ನೀಡಿದವರು. ಪಿತೃದೇವೋ ಭವ ನೋಡಿ, ಪಿತೃದೇವೋ ಭವ ಪಿತಾತ ದಶಾಧಿಕಂ ಮಾತಾತ ದಶಾಧಿಕಂ ಗುರು ಅಂತ ಹೇಳಿದ್ ನಮ್ಮ ಧರ್ಮ ಗ್ರಂಥಗಳೆಲ್ಲ ಹೇಳಿದ್ದು. ಅಂದ್ರೆ ತಂದೆಯೇ ದೇವರು, ತಂದೆಗಿಂತ 10 ಪಾಲು ದೊಡ್ಡ ದೇವರು ತಾಯಿಗಿಂತ 10 ಪಾಲು ದೊಡ್ಡ ದೇವರು ಯಾರು ಅಂತ ಕೇಳಿದ್ರೆ ಅವರು ವಿದ್ಯೆ ಕೊಟ್ಟಂತ ಗುರು. ಆದ ಕಾರಣ ಆ ಗುರುಗಳಿಗೆ ಏನ್ ಮಾಡುವಂಥದ್ದು, ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ ಆಗಿರ್ಬೇಕು. ಇಂತಹ ಸುದೀರ್ಘವಾದಂತ ಕಾಲದಲ್ಲಿ ಸೇವೆ ಸಲ್ಲಿಸಿ ಒಂದು ವಿದ್ಯಾಸಂಸ್ಥೆಯಿಂದ ಹೊರ ಹೋಗುವಾಗ ನಾವು ಅವರಿಗೆ ಒಂದು ಬೀಳ್ಕೊಡುವ ಸಮಾರಂಭವನ್ನು ಮಾಡುವಂತದ್ದುಂಟಲ್ಲ, ಅದು ಸಂಸ್ಕಾರಯುತ ಜನಗಳು ಮಾಡುವಂತಹ ಸಂಸ್ಕಾರಯುತವಾದಂತಹ ಒಂದು ಕೆಲಸ. ಯಾರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗುದಿಲ್ಲೋ ಅವರಿಗೆ ಸಂಸ್ಕಾರ ಇಲ್ಲ ಅಂತಲೇ ಅರ್ಥ, ಅವರಿಗೆ ಮನುಷ್ಯತ್ವ ಇಲ್ಲ ಅಂತಲೇ ಅರ್ಥ. ಆದ ಕಾರಣ ಯಾವಾಗಲೂ ಯಾವ ವಿದ್ಯಾಸಂಸ್ಥೆಯಲ್ಲಿ ಕಲಿಸತಕ್ಕಂತಹ ಅಧ್ಯಾಪಕರು ಇರ್ತಾರೋ ಅವರನ್ನು ನಾವು ಯಾವತ್ತೂ ಕೂಡ ಅಲಕ್ಷ್ಯ ಮಾಡಬಾರ್ದು. ಅದು ಯಾರೇ ಎಷ್ಟೇ ದೊಡ್ಡ ಜನಗಳಾಗಲಿ ಅಲಕ್ಷ್ಯ ಮಾಡಬಾರ್ದು. ಯಾಕಂತಂದ್ರೆ ನಮ್ಮ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಕೂಡ ಬಂದು ಏನ್ ಮಾಡ್ತಾರೆ, ಒಬ್ಬ ಗುರುವಿಗೆ ಅವರು ಕಲಿಸಿದಂತಹ ಅವರ ಗುರುವಿಗೆ ಬಂದು ವಂದನೆಯನ್ನು ಸಲ್ಲಿಸ್ತಾರೆ. ಆದ ಕಾರಣ ನಮ್ಮ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಕೂಡ ಯಾರು ನಮಗೆ ಕಲಿಸ್ತಾರ ಅವರಿಗೆ ಅವರ ಗುರುಗಳಿಗೆ ಹೋಗಿ ಪ್ರಥಮವಾಗಿ ವಂದನೆಯನ್ನು ಸಲ್ಲಿಸ್ತಾರೆ. ಯಾಕೆ ಅಂತಂದ್ರೆ ವಿದ್ಯೆ
ಮನುಷ್ಯನನ್ನು ಪಶುತ್ವದಿಂದ ಮಾನವತ್ವಕ್ಕೆ, ಮಾನವತ್ವದಿಂದ ದೇವತ್ವಕ್ಕೆ ಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡ್ತದೆ. ಇದು ಎಲ್ಲ ನಿಮ್ಮ ತಲೆಯಲ್ಲಿ ಇರ್ಬೇಕು. ಯಾವತ್ತೂ ಕೂಡ ಇದನ್ನು ಅಲಕ್ಷ್ಯ ಮಾಡಲೇಬಾರದು. ಯಾರು ವಿದ್ಯೆ ಕೊಟ್ಟಂತಹ ಅಧ್ಯಾಪಕರನ್ನು ಅಲಕ್ಷ್ಯ ಮಾಡ್ತಾರೋ, ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಯಾರು ಅಲಕ್ಷ್ಯ ಮಾಡ್ತಾರೋ ಅವರಲ್ಲಿ ಮನುಷ್ಯತ್ವ ಇಲ್ಲ, ಅವರಿಗೆ ಯಾವತ್ತೂ ಕೂಡ ದೈವಾನುಗ್ರಹ ಪ್ರಾಪ್ತ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ಮನವರಿಕೆ ಮಾಡಿಕೊಳ್ಳಬೇಕು. ಇದೀಗ ಕುಮುದಾ ಟೀಚರ್ ಅವರು ಇಲ್ಲಿ ರಾಮಕೃಷ್ಣ ಪ್ರೌಢಶಾಲೆಯನ್ನು 24 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದವರು. ಮುಖ್ಯವಾಗಿ ಅಲ್ಲಿ ಮಾಣಿಯಲ್ಲಿ BS ನಾಯ್ಕ ಅವರ ಅಣ್ಣ BS ನಾಯ್ಕರು ಇದ್ರು. ಅವರಲ್ಲಿಗೆ ನಾನು ಮತ್ತು ಜಯರಾಮ್ ಅವರು ಹೋಗಿ ಮನೆಗೆ ಹೋಗಿ ಅವರು ಅವಾಗ ಅಧ್ಯಾಪಕ ಬೇಡದಲ್ಲೇ ಇದ್ದ ಒಂದು ಸ್ಥಿತಿಯಲ್ಲಿ ಇದ್ರು. ಆ ಕಾಲದಲ್ಲಿ ಅವರನ್ನು ನಾವು ಕರೆಸಿ, ಯಾಕಂದ್ರೆ ನಾವು ಈ ವಿದ್ಯಾಸಂಸ್ಥೆಗೆ ಒಂದು ಪೋಸ್ಟ್ ಸ್ಯಾಂಕ್ಷನ್ ಆಗಿತ್ತು. ಅದು ಆ ಕಾಲದಲ್ಲಿ ಮೋಯಿನ್ ಟೀಚರ್ ಅನ್ನು ಒಂದು ಪೋಸ್ಟ್ ಸ್ಯಾಂಕ್ಷನ್ ಆಗಿದ್ದಂತ ಕಾಲದಲ್ಲಿ 2 ಪೋಸ್ಟ್ಗಳನ್ನು ನಾವು ಮಾಡಿಸಿಕೊಂಡು ಮೋಹಿನಿ ಟೀಚರ್ ಅನ್ನು ಮತ್ತು ಕುಮುದಾ ಟೀಚರ್ ಅನ್ನು ನಾವು ಈ ಸಂಸ್ಥೆಗೆ ಸೇರಿಸಿದ್ದರಿಂದ ಏನಾಗಿದೆ ಅಂದ್ರೆ ಈಗ ಸಂಸ್ಥೆಗೆ ಪ್ರಯೋಜನ ಆಗಿದೆ ನೋಡಿ. ಆವಾಗ ನಮ್ಗೆ ಎಷ್ಟೋ ಕಷ್ಟಗಳಾಗಿರ್ಬೋದು, ಆದ್ರೆ ಆವಾಗ ಕಷ್ಟಗಳಾಗಿದ್ರು ಕೂಡ ಇವಾಗ ವಿದ್ಯಾಸಂಸ್ಥೆಗೆ ಏನಾಯ್ತು ಅಂದ್ರೆ ಪ್ರಯೋಜನ ಆಯಿತು. ಈಗ ಸರ್ಕಾರ ಅಪಾಯಿಂಟ್ಮೆಂಟ್ ಈಗ ಯಾವುದೇ ಅನುದಾನ ಶಾಲೆಗಳಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಆದ ಕಾರಣ ಇಂತಹ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂತಹ ಅಧ್ಯಾಪಕರನ್ನು ಮುಖ್ಯವಾಗಿ ಅದಕ್ಕೆ ಏನು ವಿದ್ಯಾಸಂಸ್ಥೆಗೆ ಏನು ಗೌರವ ಕೊಡಬೇಕೋ ಅದನ್ನು ಬಹಳ ಒಳ್ಳೆ ರೀತಿಯಲ್ಲಿ ಕುಮುದಾ ಟೀಚರ್ ಅವರು ಮಾಡಿದ್ದಾರೆ. ಮುಖ್ಯವಾಗಿ ಕುಮುದಾ ಟೀಚರ್ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ರೆ, ನಾನು ಮುಖ್ಯೋಪಾಧ್ಯಾಯರಾಗಿರುವಾಗ ಅನೇಕ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದೆ. ಆ ಜವಾಬ್ದಾರಿಗಳನ್ನೆಲ್ಲ ಬಹಳ ಸೈಲೆಂಟ್ ಆಗಿ, ಹೆಚ್ಚು ಮಾತಾಡುವುದಿಲ್ಲ, ಬಹಳ ಸೈಲೆಂಟ್ ಆಗಿ ಅದನ್ನು ಅವರಷ್ಟಕ್ಕೆ ಅದನ್ನು ಅವರು ನಿರ್ವಹಿಸ್ತಾ ಇದ್ರು. ಏನಂದ್ರೆ ಆ ಕೆಲಸ ಕಾರ್ಯದ ಜವಾಬ್ದಾರಿ ಏನು ಎನ್ನುವುದನ್ನು ಅರಿತುಕೊಂಡು ಅವರು ಕೆಲಸ ಮಾಡ್ತಾ ಇದ್ರು. ಮುಖ್ಯವಾಗಿ ಅದು ಬಹಳ ಮುಖ್ಯ. ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ಅವರಲ್ಲಿ ಇತ್ತು. ಮತ್ತೊಂದು ಒಳ್ಳೆಯ ವಿಷಯಗಳನ್ನೆಲ್ಲ ಸಂಗ್ರಹಿಸಿ ತನ್ನ ಬೋಧನೆಯಲ್ಲಿ, ತನ್ನ ಪಾಠದಲ್ಲಿ ಅದನ್ನು ಬೋಧಿಸುವಂತಹ ಒಂದು ಗುಣವೂ ಕೂಡ ಅವರಲ್ಲಿ ಇತ್ತು. ಅವರು ಅನೇಕ ವಿಚಾರಗಳನ್ನೆಲ್ಲ ಸಂಗ್ರಹಿಸಿ ಆ ಮೂಲಕ ಅದನ್ನು ಕ್ಲಾಸ್ ರೂಮಿನಲ್ಲಿ, ಅದು ಇಂಗ್ಲಿಷ್ ಪಾಠ ಮಾಡಿದಾಗ ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಇತರ ವಿಷಯಗಳಿರ್ಬೋದು, ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂತಹ ಕೆಲಸವನ್ನು ಬಹಳ ಶಾಂತ ರೀತಿಯಲ್ಲಿ ಅದನ್ನು ಮಾಡ್ತಕ್ಕಂಥ ಒಂದು ಅಧ್ಯಾಪಕರು ಕೂಡ ಆಗಿದ್ರು. ಆದ್ದರಿಂದ ಯಾವುದೇ ವಿದ್ಯಾಸಂಸ್ಥೆಗೆ ಯಾವುದೇ ರೀತಿಯ ಅನ್ಯಾಯ ಆಗದ ರೀತಿಯಲ್ಲಿ, ವಿದ್ಯಾಸಂಸ್ಥೆಗೆ ಯಾವುದೇ ರೀತಿಯ ದ್ರೋಹ ಆಗದ ರೀತಿಯಲ್ಲಿ ತಮ್ಮ ಅಧ್ಯಾಪಕ ಜೀವನವನ್ನು ನಡೆಸಿ ಮುಗಿಸಿದಂತಹ ಒಂದು ಕೀರ್ತಿ ನಮ್ಮ ಕುಮುದಾ ಟೀಚರ್ಗೆ ಸಲ್ಲುತ್ತದೆ. ಇದು ಬಹಳ ಮುಖ್ಯ. ಆದ ಕಾರಣ ಅವರನ್ನು ನಾವು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅವರನ್ನು ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಆದ್ದರಿಂದ ಇಂತಹ ಕಾರ್ಯಗಳು ಮುಖ್ಯವಾಗಿ ಈ ವಿದ್ಯಾಸಂಸ್ಥೆ ಅಂತಂದ್ರೆ ಇದು ಸಾಮಾನ್ಯವಾದ ವಿದ್ಯಾಸಂಸ್ಥೆ ಅಲ್ಲ. ಈಗ ಎಲ್ಲೆಲ್ಲ ಗಲ್ಲಿಯಲ್ಲೆಲ್ಲ ಸ್ಕೂಲ್ಗಳಾಗಿದೆ. ಆದ ಕಾರಣ ಎಲ್ಲ ವಿದ್ಯಾಸಂಸ್ಥೆಗಳು ಇದೆ. ಆಗ ಎಲ್ಲಿಯೂ ಕೂಡ ವಿದ್ಯಾಸಂಸ್ಥೆಗಳಿರಲಿಲ್ಲ. ಒಂದು ಇದ್ದದ್ದು ಒಂದು ಹರೆಕಳದಲ್ಲಿ ಮತ್ತೊಂದು ಮುಡಿಪಿನಲ್ಲಿ ಮಾತ್ರ ಇದ್ದದ್ದು. ಆದ ಕಾರಣ ನಮ್ಗೆ ಏನಾಗಿದೆ ಅಂತಂದ್ರೆ ಎಲ್ಲಿ ಹೋದ್ರೂ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಒಂದು ತರಕಾರಿ ಮಾರುಕಟ್ಟೆಗೆ ಹೋದ್ರು ಅಲ್ಲಿ ಬೇಕಾದಷ್ಟು ಇದ್ದಾರೆ, ಎಲ್ಲಿ ಹೋದ್ರು ಅಷ್ಟು ಜನಗಳಿದ್ದಾರೆ. ಒಳ್ಳೆಯ ಹಳೆ ವಿದ್ಯಾರ್ಥಿಗಳು ಪಡೆದಂತಹ ಶಾಲೆ ಇದು. ಮತ್ತೊಂದು ಇಲ್ಲಿ ಯಾವಾಗಲೂ ನೆನಪಿಸಬೇಕಾದಂತಹದ್ದು ಇಲ್ಲಿಯ ಮ್ಯಾನೇಜ್ಮೆಂಟ್ ಅನ್ನು. ಹಿಂದೆ ಈಗೆಲ್ಲ ಅಗಲಿ ಹೋಗಿದಂತಹ ಪುಣ್ಯಾತ್ಮರು, ಊಟ ಕೊಟ್ಟು ವಿದ್ಯೆ ಕೊಟ್ಟಂತಹ ಪುಣ್ಯಾತ್ಮರು, ಅವರ ಒಂದು ಇದುಂಟಲ್ಲ, ಯಾವತ್ತೂ ಕೂಡ ಅದನ್ನು ಮರೆಯುವಂತೆ ಇಲ್ಲ. ಅಂತಹ ವ್ಯಕ್ತಿಗಳು ಏನ್ ಮಾಡಿ, ಯಾಕಂದ್ರೆ ಅವರು ನಮ್ಮ ಆಫೀಸ್ ರೂಮಿಗೆ ಬರುವಾಗ, ಆಫೀಸ್ ರೂಮ್ ಒಳಗೆ ಬರುವಾಗ ಅವರು ಕೈ ಮುಗಿದು ಒಳಗೆ ಬರ್ತಾ ಇದ್ರು. ಅಂತ ಮ್ಯಾನೇಜ್ಮೆಂಟಿನ ಜನಗಳೆಲ್ಲ ಕೈ ಮುಗಿದು ಒಳಗೆ ಬರೋದು. ಯಾಕಂದ್ರೆ ಅವರ ಮನಸ್ಸಿನಲ್ಲಿ ಇದ್ದದ್ದು ಅಂತಂದ್ರೆ ಇದು ವಿದ್ಯಾಸಂಸ್ಥೆ ಅಂದ್ರೆ ದೇವಸ್ಥಾನ ಅಂತ.
ದೇವಮಂದಿರ ಅಂತ ಅವರ ತಲೆಯಲ್ಲಿದ್ದದ್ದು. ಅಂತಹ ಊರು ಕಟ್ಟಿ ಬೆಳೆಸಿದಂತಹ ಸಂಸ್ಥೆ ಇದು. ಈಗ ಇಲ್ಲಿ ಇರ್ತಕ್ಕಂಥವರು ಅದನ್ನು ಮುನ್ನಡೆಸ್ತಾರೆ. ಮುಖ್ಯವಾಗಿ KN ನಾಳವರು ಅದರ ನೇತೃತ್ವ ವಹಿಸಿಕೊಂಡು ಅದನ್ನು ಮುನ್ನಡೆಸ್ತಾ ಇರುವಂತದ್ದು ಬಹಳ ಒಂದು ಸಂತೋಷಕರವಾದಂತಹ ವಿಚಾರ. ಆದ್ದರಿಂದ ಇಂದು ಬೀಳ್ಕೊಡುವಂತಹ ಈ ಒಂದು ಸಂದರ್ಭದಲ್ಲಿ ಕುಮ್ದಾ ಟೀಚರ್ ಅವರು ಮಾಡಿದಂತಹ ಒಂದು ಸೇವೆ ಅದನ್ನು ನಾವು ಯಾವತ್ತೂ ಕೂಡ ಮರೆಯುವಂತಿಲ್ಲ. ಈ ವಿದ್ಯಾಸಂಸ್ಥೆ ಯಾವತ್ತೂ ಕೂಡ ಮರೆಯುವಂತಿಲ್ಲ. ಅವರ ಸಂಬಂಧಿಕರು ಕೂಡ, ಇವರ ಅತ್ತಿಗೆ, ಅವರ ಪತಿರಾಯರು ಕೂಡ ಇಲ್ಲಿ ಬಂದಿದ್ದಾರೆ. ನಿಜವಾಗಿಯೂ ನಾವು ಅವರನ್ನ ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ ನಮ್ಮ ಪ್ರೈಮರಿ ಸ್ಕೂಲ್ ನಲ್ಲಿ ರಾಧಾಕೃಷ್ಣ ರೈ ಅವರು ಕೂಡ, ರಾಧಾಕೃಷ್ಣ ರೈ ಅವರು ಹೆಚ್ಚು ಮಾತುಗಾರರಲ್ಲ, ನನ್ನ ಹಾಗೆ ಮಾತುಗಾರರಲ್ಲ, ಅವರು ಬಹಳ ಸೈಲೆಂಟ್ ವ್ಯಕ್ತಿ. ಆದ್ರೆ ಅವರಲ್ಲಿ ಏನಿದೆ ಅಂತಂದ್ರೆ, ನಾವೆಲ್ಲ ಒಬ್ರು ಯಾರಾದ್ರೂ ಸಿಕ್ಕಿದ್ರೆ ಹೋಗಿ ಮೇಲಿಗೆ ಬಿಟ್ಟು ಮಾತನಾಡುವಂತ ಜನಗಳು. ಇವರು ಹಾಗೆ ಮಾತನಾಡುವಂತ ಜನ ಅಲ್ಲ. ಒಂದು ಶಿಸ್ತಿನ ಪ್ರಾಮಾಣಿಕವಾದಂತ ಒಬ್ಬ ವ್ಯಕ್ತಿ ಅಂತ ಹೇಳಿ ತುಂಬಾ ಸಂತೋಷ ಆಗ್ತದೆ. ಇದು ಬಹಳ ಮುಖ್ಯವೂ ಕೂಡ. ಈಗ ಒಂದು ಶಿಸ್ತು ಮತ್ತು ಪ್ರಾಮಾಣಿಕತೆ ಇದು ಬಹಳ ಮುಖ್ಯ. ಆದ ಕಾರಣ ಅದನ್ನು ವಿದ್ಯಾಸಂಸ್ಥೆಗೆ ಉಪಯೋಗಿಸಿಕೊಂಡು ಆ ವಿದ್ಯಾಸಂಸ್ಥೆಗೆ ಅನ್ಯಾಯ ಆಗದ ರೀತಿಯಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಎನ್ನುವಂತ ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾತ್ರ ಅಲ್ಲದೆ ಅವರ ಮುಂದಿನ ವೈಯಕ್ತಿಕ ಜೀವನ ಅದು ಫಲಪ್ರದವಾಗಲಿ, ಅವರ ಮುಂದಿನ ಜೀವನ ಸುಖಕರವಾಗಲಿ, ಅದೇ ರೀತಿಯಲ್ಲಿ ಅವರು ಏನು ಒಳ್ಳೆಯ ಸೇವೆಯನ್ನು ಅವರು ಮಾಡಿದಾರ ಅದಕ್ಕೆಲ್ಲ ಅವರಿಗೆ ಒಂದು ರೀತಿಯಲ್ಲಿ ಆ ಪರಮಾತ್ಮನು, ಯಾಕಂದ್ರೆ ನಮಗೆ ಬೇಕಾದದ್ದು ದೈಹಿಕವಾದಂತಹ ಆರೋಗ್ಯ, ಮಾನಸಿಕವಾದಂತಹ ನೆಮ್ಮದಿ, ಸಾಮಾಜಿಕವಾದಂತಹ ಶ್ರೇಯಸ್ಸು, ಆರ್ಥಿಕವಾದಂತಹ ಸಂಪತ್ತು ನಮಗೆ ಬೇಕು. ಅದನ್ನೆಲ್ಲ ಆ ಭಗವಂತನು ಅವರಿಗೆ ಅನುಗ್ರಹಿಸಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ ಈ ನನ್ನ 2 ಮಾತುಗಳನ್ನು ಗುರುಗಳಿಗೆ ನಮ್ಮೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ದೈಹಿಕ ಶಿಕ್ಷಣದಲ್ಲಿ ಒಂದು ಸಂಚಲನ ಮೂಡಿಸಿದಂತ ಇರುವರು ಇದ್ದಾರೆ. ಒಬ್ಬರು ನಮ್ಮ ಗಂಗಾಧರ ರೈಗಳು, ನಿವೃತ್ತ ದೈಹಿಕ ಶಿಕ್ಷಕರು, ದಕ್ಷಿಣ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾಗಿ ನಮ್ಮೆಲ್ಲರನ್ನು ಕೂಡ ಮುನ್ನಡೆಸಿದಲ್ಲಿ ಇವರು ಗಂಗಾಧರನ ಒಮ್ಮೆ ನಿಂತ್ಕೊಳ್ಬೇಕು. ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಬಹಳ ಪ್ರೀತಿಯ ಸುರೇಶನ್ನ ಕೂಡ ಬಂಡವಾಳದಿಂದ ಆಗಮಿಸಿದ್ದಾರೆ. ಅವರಿಗೂ ಆತ್ಮೀಯವಾದ ಇರುವಿಕೆಗೆ ಸ್ವಾಗತ. ಇದೀಗ ನಮ್ಮ ಪ್ರೌಢಶಾಲೆಯ SBL ಆಗಿ ಕಾರ್ಯನಿರ್ವಹಿಸುವುದರೊಂದಿಗೆ ತಮಗೆಲ್ಲರಿಗೂ ನಾವೆಲ್ಲರೂ ಹೆಮ್ಮೆ ಪಡಬೇಕು. ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನ, ಪ್ರಥಮ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನದ ಅಧ್ಯಕ್ಷರಾಗಿ ಇಡೀ ಉಳ್ಳಾಳದಲ್ಲಿ ಕಂಡುಕೊಂಡರು ನಮ್ಮ ವಿದ್ಯಾಸಂಸ್ಥೆಯ ಒಬ್ಬ ಅಧ್ಯಕ್ಷೆ ಅಂತ ಹೇಳಿದ್ರೆ ಬಹಳ ಖುಷಿ ಪಡಬೇಕು. ಫಾತಿಮಾ ರಫೀದಾ 10ನೇ ತರಗತಿಯ ವಿದ್ಯಾರ್ಥಿನಿಯವಳಿಂದ 2 ಅನಿಸಿಕೆಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತ ಅತಿಥಿಗಳೇ, ಅಧ್ಯಾಪಕ ವೃಂದದವರೇ ಮತ್ತು ನನ್ನ ನೆಚ್ಚಿನ ಎಲ್ಲಾ ಗೆಳೆಯ ಗೆಳತಿಯರಿಗೂ ನನ್ನ ನಮಸ್ಕಾರಗಳು. ವಿಶೇಷವಾಗಿ ಹೇಳ್ಬೇಕಂತಿಲ್ಲ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಇವತ್ತು ನಮ್ಮ ಪ್ರಾಥಮಿಕ ಶಾಲೆಯ ರಾಧಾಕೃಷ್ಣನ್ ಸರ್ ಮತ್ತು ನಮ್ಮ ಪ್ರೌಢಶಾಲೆಯ ಕುಮುದ ಟೀಚರ್ ಇವರು ಇವತ್ತು ವಿದಾಯ ಹೇಳಲಿದ್ದಾರೆ. ಇವರ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಆಚರಿಸಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವಂತ ನಮ್ಗೆಲ್ಲರಿಗೂ ತಿಳಿದ ಒಂದು ವಿಷಯ. ನಿನ್ನೆ ನಮ್ಗೆ ರವಿಶಂಕರ್ ಸರ್ ಹೇಳಿದಾಗೆ ಯಾವುದಕ್ಕೂ ತಳಹದಿ ಅಂತ ಇರ್ತದೆ, ಫೌಂಡೇಶನ್ ಅಂತ, ಅದು ನಮ್ದು ಪ್ರೈಮರಿ. ಹಾಗಾಗಿ ಮೊದಲು ಇಬ್ಬರನ್ನು ಕಂಪೇರ್ ಮಾಡಿದ್ರೆ ಮೊದಲು ನನಗೆ ರಾಧಾಕೃಷ್ಣನ್ ಸರ್ ಭೇಟಿ ಆದದ್ದು, ಮೊದಲು ನನಗೆ ಅವರು ಕಲಿಸಿದ್ದು. ಹಾಗಾಗಿ ಅವರ ಬಗ್ಗೆ ಮೊದಲಾಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾನು 1ರಿಂದ 3ನೇ ಮತ್ತು 4ನೇಯಲ್ಲಿರುವಾಗ PT ಸರ್ ಆಗಿದ್ರು. ಒಬ್ರು PT ಸರ್ ಹೇಗೆ ಏನು ಅಂತ, ಅಥವಾ ಅವರ ಜೊತೆ ನಾವು ಮಾತಾಡಿ ಒಂದು ಅಷ್ಟೊಂದು ಕ್ಲೋಸ್ ಆಗ್ಬೇಕಂದ್ರೆ ನಾವು ಮಿನಿಮಮ್ ಅಂದ್ರೂ 5ನೇ ಕ್ಲಾಸ್ಗೆ ನಾವು ಬರ್ಬೇಕು. ಈ 1, 2, 3ರಲ್ಲಿರುವಾಗ ನಮಗೂ ಆ PT ಸರ್ ಅಷ್ಟೆಲ್ಲ ಕನೆಕ್ಷನ್ ಇರಲ್ಲ. ನಾವು 5ನೇ ಕ್ಲಾಸ್ಗಿಂತ ದಾಟಿದ ಮೇಲೆ ನಮ್ಗೆ ಗೊತ್ತಾಯ್ತು PT ಸರ್ ಯಾವ ರೀತಿ ಇರ್ತಾರೆ, ಅಂದ್ರೆ ದೈಹಿಕ ಶಿಕ್ಷಕರು ಯಾವ ರೀತಿ ಇದ್ದಾರೆ, ಯಾವ ರೀತಿ ಅವರ ಸ್ವಭಾವ ಅಂತಲ್ಲ. ನಮ್ಗೆ ಥ್ರೋಬಾಲ್ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಆಟಗಳನ್ನೆಲ್ಲ ನಮ್ಗೆ ಕಲಿಸಿಕೊಟ್ಟಿದ್ದಾರೆ. ಹೊರಗೆ ಹೋಗಿ ನಾವೆಲ್ಲ ಆಡಿ ಗುರುತಿಸಿಕೊಳ್ಳುವ ಹಾಗೆ ನಮ್ಮನ್ನು ಮಾಡಿದ್ದಾರೆ. ಅದೇ ರೀತಿ 7ನೇ ತರಗತಿಯಲ್ಲಿರುವಾಗ ನಮ್ಗೆ ಸಮಾಜ ಶಿಕ್ಷಕರಾಗಿದ್ರು. ಸಮಾಜ ಅನ್ನೋದು ಒಂದು ಬೇರೆ ರೀತಿಯಾದಂತ ಒಂದು ಸಬ್ಜೆಕ್ಟ್. ಅದನ್ನ ಇಷ್ಟಪಡ್ಬೇಕು ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ತುಂಬಾ ಕಷ್ಟ. ತುಂಬಾ ಮಂದಿಗೆ ಸಮಾಜ ಅನ್ನೋ ಒಂದು ಫೇವ್ರೆಟ್ ಇರೋದೇ ಕೆಲವೊಬ್ರು. ಅಂತ ಪಾಠವನ್ನು ಮಾಡ್ತಿದ್ರು. ಆ ಪಾಠವನ್ನು ಕೇಳಲಿಕ್ಕೆ ನಮ್ಗೆ ಖುಷಿ ಆಗ್ತಿತ್ತು ಅನ್ನೋದ್ಕಿಂತಲೂ ಜಾಸ್ತಿ ಅವರ ಪ್ರೇರಣೆ ಏನಿತ್ತು ನೋಡಿ, ಅದು ತುಂಬಾ ಇಂಟ್ರೆಸ್ಟಿಂಗ್. ಇವತ್ತಿಗೂ
ಮರೆಯಲ್ಲ. ಅಂದ್ರೆ ಯಾವ ರೀತಿ ಈ ಸರ್ ಒಂದು ಪ್ರೇಡ್ ಎಂಟರ್ಟೈನ್ಮೆಂಟ್ ಆಗಿತ್ತಂತ. ನಾನು ಅವತ್ತೇ ನಮ್ಮ 7ನೇ ಕ್ಲಾಸ್ನ ಬೀಳ್ಕೊಡುಗೆ ಸಮಾರಂಭ ಇದ್ದಾಗ ಸರ್ನ ಬಗ್ಗೆ ನಾನು ಹೇಳಿದ್ದೆ, ಸರ್ ಯಾವ ರೀತಿ ಪಾಠ ಮಾಡ್ತಿದ್ರು ಅಂಡ್ ಅವರ ಕ್ಲಾಸ್ಗಳು ನಮ್ಗೆ ಎಷ್ಟೊಂದು ಎಂಟರ್ಟೈನ್ಮೆಂಟ್ ಕೊಟ್ಟಿತ್ತು, ಖುಷಿ ಕೊಟ್ಟಿತ್ತು, ಮನಸ್ಸಿಗೆ ಯಾವಾಗ್ಲೂ ಮನೋರಂಜನೆ ನೀಡುವಂತ ಕ್ಲಾಸ್ ಅಂದ್ರೆ ಅದು ಅವತ್ತು ನಮ್ಮ ಸೋಷಿಯಲ್ ಕ್ಲಾಸ್, ಅವರದೇ ಕ್ಲಾಸ್ ಆಗ್ತಿತ್ತು. ಯಾಕಂದ್ರೆ ಇವತ್ತು ನಾವು ವಿದ್ಯಾರ್ಥಿಗಳಾಗಿ ನಾನು, ನನ್ನ ಸ್ನೇಹಿತರು ಅಥವಾ ನೀವುಗಳು ಎಷ್ಟು ಬೇಕಾದ್ರೂ ನಗಾಡ್ಬಹುದು ಅಥವಾ ಒಂದು ಮೆಮೊರೀಸ್ ಗಳನ್ನು ಕ್ರಿಯೇಟ್ ಮಾಡ್ಬೋದು. 1 ವರ್ಷ ಅಂತಲ್ಲ, ನಾವು ಎಲ್ಲಿ ತನಕ ಕ್ಲಾಸ್ಗೆ ಹೋಗ್ತೀವಿ ಅಲ್ಲಿ ತನಕ. ಆದ್ರೆ ಒಬ್ಬ ಸರ್ ಅಥವಾ ಶಿಕ್ಷಕರ ಹತ್ರ ಸೇರಿ ನಾವು ಫ್ರೆಂಡ್ಲಿ ಆಗಿರ್ಬೇಕಂದ್ರೆ ಅವರ ಕ್ಲಾಸ್ ನಮ್ಗೆ ಒಬ್ಬರು ನಮ್ಮ ಫ್ರೆಂಡ್ ನಮ್ಮ ಜೊತೆ ಇದ್ದಾಗ ಯಾವ ರೀತಿ ನಮ್ಗೆ ಫೀಲ್ ಆಗ್ತದೆ ಅದೇ ನಮ್ಗೆ ಆಗ್ಬೇಕಂದ್ರೆ ಅದು ತುಂಬಾ ರೇರ್. ಎಲ್ಲ ಸರ್ ಮತ್ತು ಟೀಚರ್ ಹತ್ರ ಅದೇ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳಿಕ್ಕೆ ನಮ್ಗೆ ಆಗಲ್ಲ. ಆದ್ರೆ ಇವರ ಕ್ಲಾಸ್ ಯಾವ ರೀತಿ ಇತ್ತಂದ್ರೆ ಆ ಸಮಾಜ ಕೇಳೋದ್ಕಿಂತ ಅವರು ಯಾವ ರೀತಿ ನಮ್ಮ ನಗಿಸ್ತಾ ಇದ್ರು, ಯಾವ ರೀತಿ ನಮ್ಮನ್ನು ಖುಷಿ ಪಡಿಸ್ತಾ ಇದ್ರು, ಅದರಲ್ಲಿ ಅವರ ಕ್ಲಾಸ್ ತುಂಬಾ ಎಕ್ಸೈಟ್ ಆಗಿತ್ತು ನಮ್ಗೆ. ಕೊನೆಯದಾಗಿ ನಮ್ಗೆ ಅರ್ಥ ಆದದ್ದು ಏನಂದ್ರೆ, ಯಾಕೆ ಇವರು ನಡುವಲ್ಲಿ ಏನಾದ್ರೂ ಹೇಳುವಂತದ್ದು ಅಥವಾ ನಮ್ಮನ್ನು ನಗಿಸುವಂತದ್ದು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂದ್ರೆ, ನಮ್ಮ ಮನಸ್ಸೇನಿದೆ ಅದು ಅವರು ಕಲಿಸುವಂತಹ ಏನು ಒಂದು ಕ್ಲಾಸ್ ರೂಮ್ ಅಂತ ಇರ್ತದೆ, ಅದರಿಂದ ಹೊರಗೆ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ. ನಮಗೂ ಏನಾಗ್ತಿತ್ತಂದ್ರೆ ಸರ್ ಕ್ಲಾಸಿನ ನಡುವಲ್ಲಿ ಎಂಟರ್ಟೈನ್ ಮಾಡ್ತಿದ್ರು, ಏನಾದ್ರೂ ಕಾಮಿಡೀಸ್ ಎಲ್ಲ ಮಾಡ್ತಿದ್ರು. ಇವತ್ತಿಗೂ ನಾನು ನೆನಪಿದ ಕೆಲವೊಂದು ವಿಷಯಗಳು, ತುಂಬಾನೇ ಖುಷಿ ಆಗ್ತಿತ್ತು ಆ ಒಂದು ಕ್ಲಾಸ್ಗಳೆಲ್ಲ. ನಿಜವಾಗ್ಲೂ ಸರ್ ಇವತ್ತಿಗೂ ಅದೊಂದು ಮೆಮೊರಿ. ಅದೇ ರೀತಿ ಇವತ್ತು ಆಲ್ರೆಡಿ ನಿವೃತ್ತ ಹೊಂದಿದ್ದಾರೆ ಇವರು. ಇನ್ನು ಮುಂದೆ ನಿಮ್ಮ ಈ ಏನು ನಿವೃತ್ತ ಜೀವನ ಇದೆ ಅದರಲ್ಲಿ ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಕರುಣಿಸಲಿ. ಅದೇ ರೀತಿ ಇನ್ನು ಹೆಚ್ಚೆಚ್ಚು ಸಾಧನೆಗಳನ್ನು ನೋಡ್ಲಿಕ್ಕೆ ನಿಮ್ಗೆ ಭಾಗ್ಯ ನೀಡಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇನ್ನು ನಮ್ಮ ಪ್ರೌಢಶಾಲೆಯ ಕುಮುದಾ ಟೀಚರ್ ಎಲ್ಲರೂ ಹೇಳಿದಾಗೇನೆ ತುಂಬಾ ಸರಳ ವ್ಯಕ್ತಿತ್ವವನ್ನು ಹೊಂದಿರುವಂತವರು. ನಮ್ಗೆ 8 ಮತ್ತು 9ನೇಯಲ್ಲಿ ಇಂಗ್ಲಿಷ್ ಟೀಚರ್ ಆಗಿದ್ರು, ಜೊತೆಗೆ ನಮ್ಗೆ 9ನೇ ತರಗತಿಯಲ್ಲಿ ಕ್ಲಾಸ್ ಟೀಚರ್ ಆಗಿದ್ರು. ಒಂದಿವರ ಏನ್ ಕ್ವಾಲಿಟಿ ನಮ್ಗೆ ಇಷ್ಟ ಆಗ್ತದಂದ್ರೆ, ಯಾವತ್ತು ನಾನು ಅನ್ನೋದು ಅವರ ಬಾಯಲ್ಲಿ ಬರಲಿಲ್ಲ. ಯಾವತ್ತು ಯಾವುದೇ ಒಂದು ವಿಷಯ ಇರ್ಲಿ, ಫಾರ್ ಎಕ್ಸಾಂಪಲ್ ಯಾವತ್ತೂ ಕೂಡ ಹೇಳೂ ಇಲ್ಲ, ನೋಡಿ ಮಕ್ಕಳು ನಿಮ್ಗೋಸ್ಕರ ನಾನು ಇಷ್ಟು ಕಷ್ಟಪಡ್ತಿದ್ದೇನೆ ಅಂತ. ಯಾವಾಗ್ಲೂ ನಾನು ಅನ್ನೋದು ಬಾಯಲ್ಲೇ ಬರ್ಲಿಲ್ಲ. ನಾವು ಅಂತಾನೆ ಪ್ರತಿಯೊಂದು ವಿಷಯದಲ್ಲೂ ನಾವು ಅನ್ನೋದೇ ಬಾಯಲ್ಲಿ ಇರ್ತಿತ್ತು ಹೊರತು ನಾನು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಇಟ್ಸ್ ನಾಟ್ ಮೀ, ಇಟ್ಸ್ ಆಲ್ವೇಸ್ ವಿ ಅಂತ ಬದುಕ್ತಾ ಇರೋರು, ಹೇಳ್ತಾ ಇರೋರು ಕೂಡ. ಇಂಗ್ಲಿಷ್ ಪಾಠ ಮಾಡ್ತಿದ್ರು, ಆದ್ರೆ ಆ ಇಂಗ್ಲಿಷ್ ಪಾಠಗಳಲ್ಲಿ ಏನು ಪಾಠದಲ್ಲಿ ಈಗ ಯಾವುದೇ ಒಂದು ಪಾಠ ಇಲ್ಲ, ಆ ಪಾಠದಲ್ಲಿ ಒಂದು ಆಶಯ ಇರ್ತದೆ, ಮಕ್ಕಳು ಈ ಪಾಠದಿಂದ ಇದನ್ನು ಕಲಿಬೇಕು ಅಂತ. ಅದಕ್ಕಿಂತಲೂ ಹೆಚ್ಚಾಗಿ ಅವರ ಓನ್ ಆಗಿ ಅವರು ಹೇಳಿದ್ರಿಂದಲೇ ನಾವೆಲ್ಲರೂ ತುಂಬಾ ಇನ್ಸ್ಪಿರೇಷನ್ ಆಗಿದ್ದೇವೆ. ಶಿಕ್ಷಣದ ವಿಷಯದಲ್ಲಿ ಒಂದಿನ ಒಂದು ಮಾತು ಹೇಳ್ತಾರೆ ಅವರು, ಏನಂದ್ರೆ ಇವತ್ತು ಆರ್ಥಿಕವಾಗಿ ಫೈನಾನ್ಷಿಯಲ್ ಆಗಿ ನಾವಿವತ್ತು ಬಡವರಾದ್ರೆ ಅದು ನನ್ನ ತಪ್ಪಲ್ಲ, ನಿಮ್ ತಪ್ಪಲ್ಲ, ಅಥವಾ ನಮ್ಮ ತಂದೆ ತಾಯಿಗಳ ತಪ್ಪಲ್ಲ. ಅದೇ ಶಿಕ್ಷಣದಲ್ಲಿ ಏನಾದ್ರೂ ನಾವು ಬಡವರಾದ್ರೆ ಖಂಡಿತವಾಗಿ ಅದು ಯಾರ್ದು ತಪ್ಪಲ್ಲ, ಅದು ನಮ್ದೇ ತಪ್ಪಂತ. ಇದು ಎಲ್ಲಿಂದಲೂ ನೋಡಿವಾಗಿ ನಾನು ಹೇಳುವಂತ ಮಾತಲ್ಲ, ಸದಾ ಕುಮುದಾ ಟೀಚರೇ ಒಮ್ಮೆ ಕ್ಲಾಸಲ್ಲಿ ಹೇಳಿರುವಂತ ಮಾತುಗಳು. ತುಂಬಾನೇ ನಮ್ಗೆ ಇನ್ಸ್ಪಿರೇಷನ್ ಕೊಡುವಂತಹ ಮಾತುಗಳನ್ನೆಲ್ಲ ಆಡಿದ್ದಾರೆ. ಇವತ್ತು ಅವರ ಸ್ವಭಾವ ಇರ್ಬೋದು, ವ್ಯಕ್ತಿತ್ವ, ಗುಣನಡತೆ, ಕೆಲವೊಂದು ವಿಷಯಗಳಲ್ಲಿ ಅವರು ಹೊಂದಿರುವಂತಹ ನಾಲೆಜ್ ಆಗಿರ್ಬೋದು ಅಥವಾ ಮೈಂಡ್ ಸೆಟ್ ಗಳಾಗಿರ್ಬೋದು, ಇವತ್ತು ನಮ್ಗೆ ಮಾರ್ಗದರ್ಶನವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಟೀಚರ್ ಎಲ್ಲ ವಿಷಯದಕ್ಕೂ. ಕೆಲವೊಮ್ಮೆ ನಮ್ಮ ಬ್ಯಾಚ್ ಇಂದ ಆಗಿರ್ಬೋದು, ನಮ್ಮ ಕ್ಲಾಸಿಂದ ಆಗಿರ್ಬೋದು ನಿಮ್ಗೆ ಬೇಸರ ಆಗಿದ್ದಿರ್ಬೋದು, ದಯವಿಟ್ಟು ಮನಸ್ಸಲ್ಲಿ ಬೇಜಾರಿದ್ರೆ ಕ್ಷಮಿಸಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಿಮ್ಮ ಸಪೋರ್ಟ್ ಇಷ್ಟು ತನಕ ನಮ್ಮಿತ್ತು, ಸಪೋರ್ಟ್ ಆಗಿರ್ಬೋದು, ಆಶೀರ್ವಾದ ಆಗಿರ್ಬೋದು, ಇನ್ನೂ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಲಿ ಅಂತ ಕೇಳ್ತೇನೆ. ಅದೇ ರೀತಿ ರಾಧಾಕೃಷ್ಣನ್ ಸರ್ ಕೂಡ ನಿಮ್ಮ ಆಶೀರ್ವಾದ ಕೂಡ ನಮ್ಗೆ ಬೇಕು. ನಾನು ಈಗಲೇ ಹೇಳಿದಾಗೆ ನೋಡ್ಲಿಕ್ಕೆ ಸ್ವಲ್ಪ ಗಂಭೀರ ತರ ಕಂಡ್ರು ಸರ್. ಹಾರ್ಟ್ ಅನ್ನೋದು ತುಂಬಾ ಸಾಫ್ಟ್, ಯಾವಾಗ್ಲೂ ಎಲ್ಲರನ್ನು ನಗಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಕೋಪ ಅಂತ ಬರೋದು ಯಾವಾಗ ಅಂದ್ರೆ ಈಗ ಎಲ್ಲರೂ ಹೇಳಿದಾಗೇನೆ ಶಿಸ್ತಿನ ತೀರ್ಪುಗಾರವರು. ಯಾವಾಗ ಅಲ್ಲಿ ಶಿಸ್ತಿಲ್ಲ ಅಂತ ಬಂತು ಅಥವಾ ಸ್ವಚ್ಛತೆ ಇಲ್ಲ ಅಂತ ಬಂತು, ಅಲ್ಲಿ ಕೋಪ ಬಂದ್ರೆ ಬಿಟ್ರೆ ಅದೊಂದು ಬಿಟ್ರೆ ಮತ್ತೆ ಎಲ್ಲರೂ ಸ್ವೀಟ್ ಅಂತಾನೆ ಹೇಳ್ಬಹುದು. ನಿಮ್ಮಿಬ್ಬರ ಆಶೀರ್ವಾದ ಆಗಿರ್ಬೋದು ಅಥವಾ ನಿಮ್ಮ ಮಾರ್ಗದರ್ಶನ, ಸಪೋರ್ಟ್ ಇನ್ನೂ ನಮ್ಗೆ ಇರ್ಲಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತುಗಳನ್ನ ಆಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಚೆನ್ನಾಗಿದ್ದ ಭಾಷಣ, ಅನಿಸಿಕೆಗಳು, ಧನ್ಯವಾದಗಳು. ಈಗ ಧೃತಿಯವರಿಂದ ಒಂದು ಹಾಡು. ಕಲಿಸಿದ ನಮ್ಮ
ಶಿರವ ಭಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಭಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ಅಪ್ಪನಂತೆ ಬಲವು ನೀಡಿದ, ಅಮ್ಮನಂತೆ ಒಲವು ತೋರಿದ, ದೈವದಂತೆ ಘನವು ಆದ, ನನ್ನ ಬಾಳಿಗೆ ಬೆಳಕು ಆದ. ಮೊಗದಲ್ಲಿ ಸಿಡುಕ ತೋರಿಸಿ, ಹೃದಯದಲ್ಲಿ ಪ್ರೀತಿ ತುಂಬಿಸಿ, ನನ್ನ ಆಸೆಗೆ ಕಟ್ಟಿದ, ನನ್ನ ಹೃದಯದಿ ನೆಲೆಸಿದ. ನನ್ನ ಆಸೆಗೆ ಕಟ್ಟಿದ, ನನ್ನ ಹೃದಯದಿ ನೆಲೆಸಿದ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಭಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ಜ್ಞಾನವೆಂಬ ಗಂಗೆ ಹರಿಸಿ, ಅಜ್ಞಾನವನ್ನು ಮನದಿ ತೊಳೆಸಿ, ಮನದಲ್ಲಿರುವ ಕಲ್ಮಶ ತೋರಿಸಿ, ಯಶಸ್ಸೆಂಬ ಗರಿಯ ತೊಡಿಸಿ, ನನ್ನ ಸಾಧನೆ ಗೆಲುವು ತರಲು ಜ್ಞಾನವನ್ನು ಧಾರೆ ಎರೆದ. ನೀವು ತೋರಿದ ಮಾರ್ಗದಲ್ಲಿ ಎಂದು ಸಾಗುವೆ ಬಾಳಲಿ. ನೀವು ತೋರಿದ ಮಾರ್ಗದಲ್ಲಿ ಎಂದು ಸಾಗುವೆ ಬಾಳಲಿ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಭಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ನಿಮ್ಮ ಕೀರ್ತಿಯ ಬೆಳಗುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ಧನ್ಯವಾದ. ನಾನು ನನ್ನ ನೆಚ್ಚಿನ ಇಬ್ಬರು ಶಿಕ್ಷಕರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಈ ಶ್ಲೋಕದ ಅರ್ಥವೇನು ಎಂದರೆ, ಶಿಕ್ಷಕರು ನಮ್ಮ ಸೃಷ್ಟಿಕರ್ತರು ಆಗಿ, ನಮ್ಮ ಕ್ಷೇಮದ ರಕ್ಷಕರು ಆಗಿ, ನಮ್ಮ ಅಜ್ಞಾನವನ್ನು ನಾಶ ಮಾಡುವ ಶಕ್ತಿಯೂ ಆಗಿ ನಿಲ್ಲುತ್ತಾರೆ. ಹಾಗಾಗಿ ನಮಗೆ ನಿಜವಾದ ದೇವರ ಸಮಾನ ನೀವು. ವಿದಾಯ ಎಂಬ ಪದ ಕೇಳಲು ನಮಗೆ ಕಷ್ಟವಾದರೂ ಅದು ನಮ್ಮ ಜೀವನದಲ್ಲಿ ಕೆಲವೊಂದು ಅತ್ಯಂತ ಅಮೂಲ್ಯ ಕ್ಷಣಗಳನ್ನು ನೆನಪಿಸುತ್ತದೆ. ಮೊದಲಿಗೆ ಶ್ರೀ ರಾಧಾಕೃಷ್ಣ ಸರ್ ಇವರ ಬಗ್ಗೆ ನಾನು ಹೇಳಲು ಇಚ್ಛಿಸುತ್ತೇನೆ. ಇವರು ನನಗೆ ಕಳೆದ ವರ್ಷ 7ನೇ ತರಗತಿಗೆ ತರಗತಿ ಅಧ್ಯಾಪಕರಾಗಿದ್ದರು. ನಾವು ತಪ್ಪು ಮಾಡಿದಾಗ ಗದರಿಸಿ ಸರಿಯಾದ ದಾರಿಗೆ ತಂದ ರೀತಿ ನನಗೆ ತುಂಬಾ ಇಷ್ಟವಾಯಿತು. ನೀವು ವಿದ್ಯೆ ಬೋಧಿಸುವುದರೊಂದಿಗೆ ನಾವು ಜೀವನದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ನೀವು ನಮಗೆ ಕಲಿಸಿಕೊಟ್ಟಿದ್ದೀರಿ. ನಿಮ್ಮ ನಗು, ನಿಮ್ಮ ಮಾತು, ನಿಮ್ಮ ಸಲಹೆ ಇವೆಲ್ಲವೂ ನಮ್ಮ ಹೃದಯದಲ್ಲಿ ಶಾಶ್ವತ. ನಿಮ್ಮ ಮುಂದಿನ ಜೀವನ ಸುಖ ಸಮೃದ್ಧಿಯಿಂದ ಇರಲಿ ಎಂದು ನಾನು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ನಾನು ಗುಮ್ನಡಿ ಸರ್ ಇವರ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಇವರ ಬಗ್ಗೆ ಹೇಳಬೇಕಾದರೆ ಇವರು ನನಗೆ ಇತ್ತೀಚಿನ 8 ತಿಂಗಳಲ್ಲಿ ಪರಿಚಯ. ಇವರು ನನಗೆ ಶಿಕ್ಷಕಿ ಮಾತ್ರರಾಗಿಯೇ ಇಲ್ಲ, ಬದಲಾಗಿ ನನ್ನ ಜೀವನಕ್ಕೆ ಬೆಳಕಿನ ದಾರಿ ತೋರಿಸಿದ ಒಬ್ಬ ಮಾರ್ಗದರ್ಶಕಿ. ಸವಾಲುಗಳನ್ನು ಎದುರಿಸುವ ಪ್ರೇರಣೆ ಮತ್ತು ತಪ್ಪು ಮಾಡಿದಾಗ ಹಿತವಾಗಿ ಸರಿಯಾದ ದಾರಿಯಲ್ಲಿ ನಡೆಯಲು ಕಲಿಸಿದ ತಾಯಿಯ ಸಮಾನ ನೀವು. ನೀವು ಬೋಧಿಸಿದ ಪಾಠಗಳು ಪಠ್ಯಪುಸ್ತಕಗಳನ್ನಷ್ಟೇ ಒಳಗೊಂಡಿರಲಿಲ್ಲ, ಬದಲಾಗಿ ನಮ್ಮಲ್ಲಿ ಮೌಲ್ಯಗಳು, ಅನುಶಾಸನಗಳು, ಆತ್ಮವಿಶ್ವಾಸ ಮತ್ತು ಕನಸುಗಳನ್ನು ಬೆಳೆಸಿದ ವ್ಯಕ್ತಿ ನೀವು. ನಮ್ಮಲ್ಲಿ ಹಲವರಿಗೆ ನಿಮ್ಮ ಮಾತುಗಳು ಜೀವನದಲ್ಲಿ ತಿರುವು ಬಿಂದಾಗಿದೆ. ನಿಮ್ಮ ಮುಂದಿನ ಜೀವನ ಸಂತೋಷದಿಂದ ಹಾಗೂ ಆರೋಗ್ಯದಿಂದ ಮತ್ತು ಯಶಸ್ಸಿನಿಂದ ತುಂಬಿರಲಿ ಎಂದು ನಾನು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹೇಳಿದ ಪಾಠ, ಮಾಡಿದ ಆಟ, ಇವೆಲ್ಲವ ಮರೆಯಲಾಗದ ದಿನವೇ.
ಸ್ವತಃ ಬಂದು ನೀವು ಬೈತೀರಾ, ಬೈದಳೆ ತುಂಬಾ ಬಿಸಿ ಆಗ್ತೀರಾ, ಅದು ಚೆನ್ನಾಗಿ ನಮ್ಮನ್ನು ನೋಡ್ತೀರಲ್ಲದೆ ಸ್ವಂತ ಮಕ್ಕಳಂತೆ ನಮ್ಮ ಕಾಣ್ತೀರಾ. ಹೇಳಿದ ಮಾತು ಸಾರ್ಥಕವಾಯಿತು ನಮ್ಮಯ ಬದುಕು ಎಂದು ನೀವು ಬೆಳಕು. Love you teachers, I love you teachers, miss you, miss you, miss you, num teachers, ರಾಧಾಕೃಷ್ಣನ್ ಸರ್ ನಮ್ ಸ್ಕೂಲಿಗೆ ಸೂಪರ್ ಸ್ಟಾರ್, ಪೂರಾ ಟೀಚರ್ ನಮ್ ಸ್ಕೂಲಿಗೆ ಇಂಗ್ಲಿಷ್ ಮಿಸ್ಸು. ರಾಧಾಕೃಷ್ಣನ್ ಸರ್ ನಮ್ ಸ್ಕೂಲಿಗೆ ಸೂಪರ್ ಸ್ಟಾರ್, ಪೂರಾ ಟೀಚರ್ ನಮ್ ಸ್ಕೂಲಿಗೆ ಇಂಗ್ಲಿಷ್ ಮಿಸ್ಸು. ಯೋಗ ಆಟ ಕಲಿಸಿದ್ರು, ಮನಸ್ಸಿಗೆ ಮನರಂಜನೆ ನೀಡಿದ್ರು, ಇಂಗ್ಲಿಷ್ ಗ್ರಾಮರ್ ಹೇಳಿಕೊಟ್ರು, ಬುದ್ಧಿ ಮಾತನ್ನು ತಲೆಗಿಟ್ರು. ವಿದಾಯ ಹೇಳಲು ಸಮಯ ಬಂದಿದೆ, ಮನಸ್ಸು ಕೂಗುತ್ತಿದೆ. ವಿದಾಯ ಹೇಳುವೆ, ವಿದಾಯ ಹೇಳುವೆ. ಸಾರಿ 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 ಕೇಳುವೆ ಕ್ಷಮೆಯನ್ನು ಈ ಮನದಿ, ಕ್ಷಮಿಸಿ ಬಿಡಿ ನಯ ವಿನಯಾದಿ, ನಂಬಿಸುವೆವು ನಮ್ಮ ಗೌರವದಿ, ಉಳಿಸುವೆವು ನಿಮ್ಮ ಈ ಮನದಿ. ಹೇಳಿದ ಮಾತು ಸಾರ್ಥಕವಾಯಿತು ನಮ್ಮಯ ಬದುಕು ಎಂದು ನೀವು ಬೆಳಕು. ವಿದಾಯ ಹೇಳುವೆ, ವಿದಾಯ ಹೇಳುವೆ. ಮಿಸ್ ಯು ಮಿಸ್ ಯು ಮಿಸ್ ಯು ನಮ್ ಟೀಚರ್ಸ್, ನಮ್ ಟೀಚರ್ಸ್. ಧನ್ಯವಾದಗಳು.
ಮಕ್ಕಳದೆಲ್ಲ ಮುಗಿಯಿತು ಅಲ್ಲಿಗೆ. ಇನ್ನೊಂದು 3 ಮಕ್ಕಳಿದ್ದರು, ಅವರು ಮೊದಲೇ ಹಾಡಿಸಿದ್ದೇವೆ, ಹಾಗಾಗಿ ಸಮಯಕ್ಕೆ ಸರಿಯಾಗಿ ಮುಗಿತದೆ. 1 ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಗಿಸಬೇಕಾಗ್ತದೆ. ತುಂಬಾ ಹಿರಿಯರೆಲ್ಲ ಬಂದಿದ್ದಾರೆ. ಎಲ್ಲ ಕೆಲವೊಮ್ಮೆ ಶುಗರ್ ಎಲ್ಲ ಇದ್ರೆ ನಾವು ಟೈಮಿಗೆ ಊಟ ಕೊಡ್ಬೇಕು, ಫಸ್ಟ್ ಊಟ ಮೊದಲದಾಗಿ ಕೊಡ್ಬೇಕು. ಹಾಗಾಗಿ ನಾವು ಸ್ವಲ್ಪ ಯೋಜನೆಯಲ್ಲಿ ಆಗಾಗ ಬದಲಾವಣೆಗಳು ಆಗ್ತದೆ. ಆದ್ರೂ ನೀವೆಲ್ಲರೂ ಬಹಳ ನಗುಮುಖದಿಂದ ಕುಳಿತುಕೊಂಡಿದ್ದೀರಿ, ಅದೇ ನಮಗೆ ಸಂತೋಷ ಅಂತ ಹೇಳ್ಕೊಳ್ತಾ ಇದೀಗ ಅಧ್ಯಾಪಕರು 2 ನಿಮಿಷ ಮಾತಾಡ್ತಾರೆ. ಒಬ್ಬರು ರವಿಶಂಕರ್ ಸರ್ ಇದ್ದಾರೆ, ಒಬ್ಬರು ಮೋಹಿನಿ ಟೀಚರ್ ಅವರಿದ್ದಾರೆ. ಮೊದಲನೇದಾಗಿ ರವಿಶಂಕರ್ ಸರ್ ಅವರು 1-2 ಅನಿಸಿಕೆಗಳನ್ನು ಹೇಳಬೇಕು ಅಂತ. ಇಂದಿನ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಅತಿಥಿಗಳೇ ಹಾಗೂ ಹಳೆ ವಿದ್ಯಾರ್ಥಿಗಳೇ, ಪೋಷಕ ಬಂಧುಗಳೇ ಹಾಗೂ ಇಂದಿನ ಸಮಾರಂಭದ ಕೇಂದ್ರ ಬಿಂದುವಾಗಿರುವಂತಹ ರಾಧಾಕೃಷ್ಣ ರೈ ಅವರೇ ಹಾಗೂ ಶ್ರೀಮತಿ ಕುಮುದಾದೇವಿಯವರೇ ಹಾಗೂ ಮಕ್ಕಳೇ, ಸುಮಾರು 34 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದೈಹಿಕ ಶಿಕ್ಷಣ ಸೇವೆ ಸಲ್ಲಿಸಿ ಮುಖ್ಯೋಪಾಧ್ಯಾಯರಾಗಿ ಈ ಪ್ರಾಥಮಿಕ ಶಾಲೆಯನ್ನು ಮುನ್ನಡೆಸುತ್ತಿರುವಂತಹ ರಾಧಾಕೃಷ್ಣ ರೈ ಅವರು ನಮ್ಮ ಈ ವಿದ್ಯಾಸಂಸ್ಥೆಯನ್ನು ಬಿಟ್ಟು ಅಗಲಿರುವುದು ನಮಗೆಲ್ಲರಿಗೂ ಬೇಸರದ ಸಂಗತಿ ಹೌದು. ಹಾಗೆಯೇ ಪ್ರೌಢಶಾಲೆಯಲ್ಲಿಯೂ ಕೂಡ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸಮಾಜ ಮತ್ತು ಇಂಗ್ಲಿಷ್ ಪಾಠವನ್ನು ಬೋಧಿಸಿರುವಂತಹ ಶ್ರೀಮತಿ ಕುಮುದಾದೇವಿಯವರು ಕೂಡ ನಮ್ಮ ಹೈಸ್ಕೂಲಿಗೆ ಮೋಹಿನಿ ಟೀಚರ್ ಮತ್ತು ಅವರು ಇಬ್ರು ಒಟ್ಟಿಗೆ ಬಂದವರು. 2013ರಲ್ಲಿ, ನಾನು ಬಂದದ್ದು 1998ರಲ್ಲಿ. 98 ಡಿಸೆಂಬರ್ 14ಕ್ಕೆ ನಾನು ಬಂದದ್ದು. ಸುಮಾರು 22 ವರ್ಷಗಳ ನಮ್ಮಲ್ಲಿ 22 ವರ್ಷಗಳು ಹೇಗೆ ಹೋಯಿತು ಅಂತಲೇ ಗೊತ್ತಾಗೋದಿಲ್ಲ. ಇನ್ನು 5 ತಿಂಗಳು ಹೋದ್ರೆ ನಾನು ಅದೇ ವೇದಿಕೆಯಲ್ಲಿ ಕುಳಿತುಕೊಳ್ಳುವವನು. ಏಪ್ರಿಲ್ ನಾನು ಕೂಡ ರಿಟೈರ್ಡ್ ಆಗುವವನು. ನಾವು ಈ ಶಾಲೆಯಲ್ಲಿ ನಾವೆಲ್ಲರೂ ಕೂಡ ಸಹೋದ್ಯೋಗಿಗಳೆಲ್ಲರೂ ಕೂಡ ಅನ್ಯೋನ್ಯತೆಯಿಂದ ನಾವು ಇದ್ದೆವು. ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ನಾವೆಲ್ಲರೂ ಒಟ್ಟಾಗಿ ಬಗೆಹರಿಸ್ತಿದ್ದೆವು. ಅದು ನಮ್ಮ ಒಂದು ಮನೆಯ ಹಾಗೆ ನಮ್ಮ ಈ ಶಾಲೆ ಇತ್ತು. ಕುಮುದ ಟೀಚರಲ್ಲಿ ನಾನು ಕಂಡ ವಿಶೇಷ ಗುಣ ಏನು ಹೇಳಿದ್ರೆ, ಒಂದನೇದಾಗಿ ತಾಳ್ಮೆ, ಎರಡನೇದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿ ಯಾವುದನ್ನು ಕೂಡ ಕಮೆಂಟ್ಸ್ ಮಾಡೋದಿಲ್ಲ. ನನಗೆ ಒಮ್ಮೆ ಬೇಸರ ಆದಾಗ, ಅದದು ಸಿಟ್ಟು ಬಂದಾಗ ನಾನು ರಿಯಾಕ್ಟ್ ಮಾಡಿ ಸಡನ್ ನಾನು ಕೆಟ್ಟ ಗುಣ ಇದೆ ಅದು, ನಾನು ಸಡನ್ ರಿಯಾಕ್ಟ್ ಮಾಡ್ತೇನೆ. ಆದರೆ ಅವರು ಯಾವ್ದು ನೋವನ್ನೇ ಆಗಲಿ ಬೇಸರನ್ನಾಗಲಿ ನುಂಗಿಕೊಂಡು ಮನಸ್ಸನ್ನು ಕಂಟ್ರೋಲ್ ಇಡುವಂಥ ವಿಶೇಷ ಗುಣ ಅವರಲ್ಲಿದೆ. ಅದು ನಾನು ಕಂಡದ್ದು. ನಾನು ಎಷ್ಟೋ ಸಲ ನನಗೆ ಹಾಗೆ ಆಗಬೇಕು ಅಂತ ನನಗೆ ಅನಿಸಿದೆ. ಅಲ್ಲದೆ ಯಾವುದೇ ಪಾಠ ಆಗಲಿ ಅವರು ತಮ್ಮ ಪೀರಿಯಡ್ಗೆ ಕರೆಯಾಗಿ ಹೋಗ್ತಿದ್ರು. ಯಾರು ಅಧ್ಯಾಪಕರು ಇಲ್ಲದಿದ್ರು ಕೂಡ, ಆ ಸಬ್ಸ್ಟಿಟ್ಯೂಷನ್ ಹಾಕಿದ್ರು ಕೂಡ ಆ ಕ್ಲಾಸನ್ನು ಅವರು ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ರು. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋದಕ್ಕೆ ನಾವೆಲ್ಲರೂ ಕೂಡ ಜ್ವಲಂತ ಸಾಕ್ಷಿ. ಅದರಿಂದ ಅವರ ಸೇವೆಯನ್ನು ಅವರು ಕರ್ತವ್ಯ ನಿಷ್ಠೆಯನ್ನು ಮಾಡಿದ್ದಾರೆ. ರಾಧಾಕೃಷ್ಣ ರೈ ಅವರು ಕೂಡ ಹಾಗೆ, ನಾನು ಬರುವಾಗ ಕೂಡ ಮಾತಾಡೋದು ನಾನು ಭಾರಿ ಕಡಿಮೆ. ರಾಧಾಕೃಷ್ಣ ರೈ ಅವರ ಹತ್ರ ಅವರು ಮಾತಾಡೋದು ಕಡಿಮೆ ಇತ್ತು. ಮತ್ತೆ ನನಗೆ ಒಂದು 2-3 ವರ್ಷ ಆದ ನಂತರ ಅವರ ಶಿಸ್ತು ಎಲ್ಲ ನೋಡಿ ನನಗೆ ಭಾರಿ ತುಂಬಾ ಖುಷಿ ಆಯಿತು. ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಸ್ಕೂಲ್ ಡೇ ಆಗುವಾಗ ಕೂಡ ಉತ್ತಮ ಸಹಕಾರವನ್ನು ನೀಡ್ತಾ ಇದ್ರು. 2 ಮಕ್ಕಳನ್ನು ಕೂಡ ಅಲ್ಲಿ ಮೇನ್ ಸ್ಟೇಜಲ್ಲಿ ಸ್ಕೂಲ್ ಡೇ ಆಗುವಾಗ ಕೂಡ ಎಲ್ಲ ಮಕ್ಕಳನ್ನು ಶಿಸ್ತಿನಿಂದ ಇಡುವಂತಹ ಒಂದು ಚಾಕಚಕ್ಯತೆ ಅವರಲ್ಲಿತ್ತು. ಕಠಿಣ ದುಡಿಮೆ, ಮಾತು ಕಡಿಮೆ ಹೇಳುವಂಥದ್ದು ಅವರಿಗೆ ಅನ್ವಯ ಆಗುವಂಥದ್ದು. ಅದು ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಮ್ಯಾಚ್ಗಳಲ್ಲಿ ಕೂಡ ಒಂದು ಭಾಗವಹಿಸಿದ್ರೆ, ಖೋಖೋ ಇರ್ಬೋದು ಅಥವಾ ಕುಸ್ತಿ, ಯಾವುದೇ ಒಂದು ಪಂದ್ಯಾಟದಲ್ಲಿ ಅವರು ಜಡ್ಜ್ ಆಗಿ ಹೋದ್ರೆ ಅದು ಪ್ರಾರಂಭ ಮಾಡಿ ಅಂತ್ಯ ಆಗುವವರೆಗೂ ಕೂಡ ಅದರಲ್ಲಿ ಉದಾಸೀನ ಹೇಳುವಂತದ್ದಿಲ್ಲ. ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ರು ನಾನು ಕಣ್ಣಾರೆ ನೋಡಿದ್ದೇನೆ. ಅದರಿಂದ ಈ ಇಬ್ಬರ ಜೀವನವು ಸುಖದಾಯಕವಾಗಲಿ, ಅವರ ನಿವೃತ್ತ ಜೀವನವು ಶುಭದಾಯಕವಾಗಲಿ, ಅವರ ಮನದ ಇಷ್ಟಾರ್ಥಗಳೆಲ್ಲ ಈಡೇರಲಿ. ಮನುಷ್ಯನಿಗೆ ಬೇಕಾದ್ದು ಆನೆ. ಎಷ್ಟೇ ಹಣ ಮಾಡಿದ್ರು ಕೂಡ ಹಣ ಇದ್ದವನು ನೆಮ್ಮದಿ ಇದ್ದಾನೆ ಅಂತ ಹೇಳಿಕ್ಕಾಗುವುದಿಲ್ಲ. ಎರಡೇ ಬೇಕಾದ ಮನುಷ್ಯನಿಗೆ, ಒಂದು ಆರೋಗ್ಯ, 2 ನೆಮ್ಮದಿ. ಅದರಿಂದ ಆನೆ ಹೇಳುವಂತ ಬಲ ಅವರಿಗೆ ಆರೋಗ್ಯ ಮತ್ತು ನೆಮ್ಮದಿ ಅವರ ಜೀವನದಲ್ಲಿ ಕೂಡಿ ಬರಲಿ, ಅವರ ಮನದ ಇಷ್ಟಾರ್ಥಗಳೆಲ್ಲ ಈಡೇರಲಿ, ಆಯುರಾರೋಗ್ಯ ಭಾಗ್ಯವನ್ನೆತ್ತು ಈ ಜಾಗದ
ದೇವರುಗಳು ಅವರ ಕುಟುಂಬದ ದೇವರುಗಳು ಅನುಗ್ರಹಿಸಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲು ಹಾರೈಸುತ್ತಾ ನನ್ನ ಮಾತನ್ನು ಹಾಡಿನೊಂದಿಗೆ ಕೊನೆಗೊಳಿಸ್ತೇನೆ. ಶ್ರೀಪತಿಯು ನಿಮಗೆ ಸಂಪದವೀಯಲಿ, ವಾಣಿಪತಿಯು ನಿಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಿಮಗೆ ಸಂಪದವೀಯಲಿ, ಸುರರ ಗಡಣವ ಪೊರೆಯೇ ವಿಷವ ಕಂಠದೊಳಿಟ್ಟ ಹರ ನಿಮಗೆ ಸತತ ಸಹಾಯನಾಗಲಿ. ನರರುಳುನ್ನತವಾದ ಭೋಗ ಭಾಗ್ಯಗಳನ್ನು ಪುರುಭೂತ ಪೂರ್ಣ ಮಾಡಿಸಲಿ ನಿಮಗೆ. ಶ್ರೀಪತಿಯು ನಿಮಗೆ ಸಂಪದವೀಯಲಿ, ವಿನುತ ಸಿದ್ಧಿಪ್ರದನು ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಲಿ. ದಿನ ದಿನವೂ ಅಶ್ವಿನೆಯ ರಾಪತ್ತುಗಳ ಕಳೆದು ಮನಕ್ಕೆ ಹರುಷವನಿತ್ತು ಮನ್ನಿಸಲಿ ಬಿಡದೆ. ಶ್ರೀಪತಿಯು ನಿಮಗೆ ಸಂಪದವೀಯಲಿ, ನಿರತ ಸುಜ್ಞಾನವನು ಈವ ಶಂಕರ ಮಧ್ವ ಗುರುಗಳ ಆಶೀರ್ವಾದ ನಿಮಗಾಗಲಿ. ಪುರಂದರ ವಿಠಲನ ಕರುಣದಿಂದಲಿ ಸಕಲ ಸುರರುಳುಮೆ ನಿಮಗೆ ಸುಸ್ಥಿರವಾಗಲಿ. ಶ್ರೀಪತಿಯು ನಿಮಗೆ ಸಂಪದವೀಯಲಿ, ವಾಣಿಪತಿಯು ನಿಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಿಮಗೆ ಸಂಪದವೀಯಲಿ, ಬಾಳಲಿ ಜ್ಯೋತಿಯು ಎಂದು ಆರದಿರಲಿ. ಬಾಳಲಿ ಜ್ಯೋತಿಯು ಎಂದು ಆರದಿರಲಿ. ಇರುಳನ್ನು ನುಂಗಿ ಶಾಂತಿ ತುಂಬಿ ಸಹನೆ ತುಂಬಿ ಆನಂದವ ನೀಡಲಿ. ಓ ಬಾಳಲಿ ಜ್ಯೋತಿಯು ಎಂದು ಆರದಿರಲಿ. ಸುಮಾರು ಹೇಳ್ಬೇಡಿ ಆಯ್ತಾ, ಸಮಯ ಇಲ್ಲ. ಮತ್ತೆ ನಾವು ಎಲ್ಲ ಮುಗಿದ ಮೇಲೆ ಮತ್ತೊಮ್ಮೆ ಹಾಡಿಸ್ತೇವೆ. ಒಳ್ಳೆಯ ಹಾಡುಗಾರರು, ಅವರು ಮಾತಾಡುವಾಗ ನಮಗೂ ಬೇಸರ ಆಗ್ತಾ ಇತ್ತು. ಇನ್ನೊಂದು 5 ತಿಂಗಳು ನೋಡಿ ಎಂತೆಂತ ಹಿರಿಯರು ಎಲ್ಲರೂ ರಿಟೈರ್ಡ್ ಆಗ್ತಾರೆ. ಆದ್ರೂ ಇದು ನಿಂತ ನೀರು ಹಾಕಬಾರ್ದು. ಒಂದು ಕಡೆ ಯಾವುದೇ ಗಣಿತಕ್ಕೆ, ವಿಜ್ಞಾನಕ್ಕೆ, ಇಂಗ್ಲಿಷಿಗೆಲ್ಲ ತೊಂದರೆ ಹಾಕಬಾರ್ದು. ಒಂದು ಕಡೆ ಕುಮುದ ಟೀಚರು, ಮತ್ತೊಂದು ಕಡೆ ರವಿಶಂಕರ್ ಸರ್ ಅವರು. ರವಿಶಂಕರ್ ಸರ್ ಎಲ್ಲರಿಗಿಂತಲೂ ಹಿರಿಯರು. ಆಕ್ಚುಲಿ ಹೇಳ್ಲಿಕ್ಕೆ ಹೋದ್ರೆ ನಮ್ಮ ಮೋಹಿನಿ ಟೀಚರ್ ಆಗಿರ್ಬೋದು, ಕುಮುದ ಟೀಚರ್ ಆಗಿರ್ಬೋದು, ನಮಗೆಲ್ಲರಿಗೂ ಹಿರಿಯರು ರವಿಶಂಕರ್ ಅವರು. ರವಿಶಂಕರ್ ಅವರು ಕಾರಣಾಂತರಗಳಿಂದ HM ಅನ್ನ ಮೋಹಿನಿ ಟೀಚರ್ ಅವರಿಗೆ ಬರೆದು ಕೊಟ್ಟರು. ಮೋಹಿನಿ ಟೀಚರ್ ಅವರು ಬಹಳ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಈಗ ಮುಖ್ಯೋಪಾಧ್ಯಾಯರಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಇದೀಗ ಅವರನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತೇಳಿ ಮೋಹಿನಿ ಟೀಚರ್ ಅವರು ವಿನಂತಿ. ಸಮಯ ಬಹಳ ಮಿತಿ ಮೀರಿದೆ. ಈ ಒಂದು ಸಮಯದ ಚೌಕಟ್ಟಿನಲ್ಲಿ ನಾನು ಒಂದೆರಡು ಮಾತುಗಳನ್ನಾಡಲು, ಸರ್ಕಾರದ ನಿಯಮದಂತೆ ನಮ್ಮ ಈ ಶಾಲೆಯಲ್ಲಿ ಕೂಡ ಇದೀಗ ನಿವೃತ್ತಿಯನ್ನು ಹೊಂದಿದಂತಹ ಅವರಿಗೆ ವಿದಾಯ ಹೇಳುವಂತಹ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಈಗ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಸಂಚಾಲಕರು, ಕೋಶಾಧಿಕಾರಿ ಹಾಗೂ 2 ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಅವರ ಬಂಧು ಮಿತ್ರರು ಹಾಗೂ ಅಡೆ ವಿದ್ಯಾರ್ಥಿಗಳು ಹಾಗೂ ನನ್ನ ಎಲ್ಲ ಬಹಳಷ್ಟು ಶಿಸ್ತಿನಿಂದ ಕೂಡಿದಂತಹ ವಿದ್ಯಾರ್ಥಿಗಳು ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು, ನಾನು ಹೇಳೋದಿಷ್ಟೇ. ಏನು ಹೇಳಿದ್ದಾರೆ ಹೇಳಿದ್ರೆ, ರವಿಶಂಕರ್ ಸರ್ ಸಾಧಾರಣ ಹೇಳಿದ್ದಾರೆ. ನಾನು ಕಂಡಂತೆ ಶ್ರೀಯುತ ರಾಧಾಕೃಷ್ಣ ರೈಯರ ಬಗ್ಗೆ ನಾನು ಹೇಳುವುದು ಏನಂತ ಹೇಳಿದ್ರೆ, ಅವರೊಂದು ಶಿಸ್ತಿನ ಮನುಷ್ಯ. ಏನು ಕೆಲಸ ಕೊಟ್ಟರೂ ಕೂಡ ಅತಿಯಾಗಿ ಕಡಿಮೆ ಮಾತನಾಡಿದ್ರು ಕೂಡ ತನ್ನಲ್ಲಿ ಉತ್ತಮವಾದಂತಹ ಶಿಸ್ತನ್ನು ಬೆಳೆಸಿ ತನಗೆ ಕೊಟ್ಟ ಕೆಲಸವನ್ನು ಅತ್ಯುತ್ತಮ ಶ್ರದ್ಧೆಯಿಂದ ಮಾಡಿದಂತಹ ಒಂದು ಕೀರ್ತಿ ಅವರಿಗೆ ಸಂದಿದೆ. ಹಾಗಾಗಿ ಇವತ್ತು ಭಗವಂತನವರಿಗೆ ಆಯುರಾರೋಗ್ಯ ಸಂಪತ್ತನ್ನು ಕರುಣಿಸಲಿ ಅಂತ ನಾನು ಎಲ್ಲರ ಪರವಾಗಿ ದೇವರ ಹತ್ರ ನಾನು ಬೇಡಿಕೊಂಡು ಅವರಿಗೆ ಹಾರೈಸ್ತಾ ಇದ್ದೇನೆ.
ಇನ್ನು ನಮ್ಮದೇ ಸಹೋದ್ಯೋಗಿ ಮಿತ್ರರಾದಂತಹ ಕುಮುದಾ ಟೀಚರ್, ನಾನು ಮತ್ತು ಅವರು ಒಟ್ಟಿಗೆ ಸೇರಿದವರು. ಆದರೆ ಅವರ ಬಗ್ಗೆ ನಾನು ಕಂಡಂತೆ ಅವರು ಕೂಡ ಸರಳ ಮಾತು, ಸರಳ ಸಜ್ಜನಿಕೆ, ಬಹಳಷ್ಟು ತಾಳ್ಮೆ. ಅವರು ಕೊಟ್ಟಂತಹ ಕೆಲಸವನ್ನು ನಮ್ಮ ಈ ಶಾಲೆಯಲ್ಲಿ ಬಹಳ ಅಚ್ಚುಕಟ್ಟುತನದಿಂದ ಮಾಡಿಕೊಂಡು ನಿಭಾಯಿಸಿ ಬಂದಿದ್ದಾರೆ. ಅವರಿಗೂ ಕೂಡ ಭಗವಂತನು ಆಯುರಾರೋಗ್ಯ ಸಂಪತ್ತನ್ನು ಕೊಟ್ಟು ಅವರ ಭವಿಷ್ಯ ಚೆನ್ನಾಗಿರಲಿ ಅಂತ ಹಾರೈಸುತ್ತಾ, ನನಗೆ ಕೊಟ್ಟ ಈ ಸಮಯವನ್ನು ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ವ್ಯಕ್ತಪಡಿಸಿದಂತಹ ನಮ್ಮ ಮುಖ್ಯ ಗುರುಗಳಿಗೆ ವಂದನೆಗಳು. ಇದೀಗ ನಮ್ಮ ಆಡಳಿತ ಮಂಡಳಿ, ನಮ್ಮ ಹಿರಿಯರು, ಮಾಜಿ ಸಂಚಾಲಕರು, ಇದೀಗ ಕೋಶಾಧಿಕಾರಿಗಳಾಗಿ ಆಡಳಿತ ಸಂಸ್ಥೆಯನ್ನ, ನಮ್ಮ ಎಲ್ಲ ಜಂಟಿ ವಿದ್ಯಾಸಂಸ್ಥೆಯನ್ನ ಮುನ್ನಡೆಸುವವರು ಕೋಡರ್ ಜಯರಾಮ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ವಿನಂತಿ. ವಿದಾಯ ಸಮಾರಂಭದ ಈ ವೇದಿಕೆಯ ಮೇಲಿರುವ ನನ್ನ ಹಿರಿಯರು, ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ KN ಆಳ್ವಾರವರೇ, ವೇದಿಕೆಯ ಮೇಲಿರುವ ಗಣ್ಯರೇ, ಆಹ್ವಾನಿತ ಬಂಧುಗಳೇ, ಅಧ್ಯಾಪಕ ವೃಂದದವರೇ, ವಿದ್ಯಾರ್ಥಿನಿಯರೇ, ನಾನು ಕೂಡ ಹೆಚ್ಚಿಗೆಯನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಮಾತಾಡಲಿಕ್ಕಿದ್ದ ವಿಷಯವನ್ನೆಲ್ಲ ರವೀಂದ್ರ ಮಾಸ್ಟರ್ಗಳಾದ ಕೋಟಿ ಚೆನ್ನೈ ಅಂತೇಳಿ ಮಾತಾಡಿ ಮುಗಿಸಿದ್ದಾರೆ. ರಾಧಾಕೃಷ್ಣ ರೈಯವರು ನಮ್ಮ ಶಾಲೆಗೆ ಬರುವಾಗ ಆ ಸಂದರ್ಭದಲ್ಲಿ ನಿಜವಾಗಿಯೂ ಕೂಡ ಅವರು PT ಮಾಸ್ಟರ್ ನಮ್ಮಲ್ಲಿ ನೇಮಕಾತಿ ಆಗುವಂಥ ಅವಕಾಶ ಇರಲಿಲ್ಲ. ಆದರೆ ಅವರನ್ನು ನಾವು ಸಹಾಯಕ ಶಿಕ್ಷಕರು ಹೇಳುವಂಥ ನೆಲೆಯಲ್ಲಿ ತೆಗೆದುಕೊಂಡು ಆ ನಂತರ ಅಪ್ರೂವಲ್ ಆದಾಗ ಅವರನ್ನು PT ಸರ್ ಆಗಿ ನಾವು ಶಾಲೆಯಲ್ಲಿ ಸ್ವೀಕರಿಸಿ ಅವರಿಗೆ ವೃತ್ತಿಯನ್ನು ನೀಡಿರುತ್ತೇವೆ. ಅವರು ವೃತ್ತಿಯ ಸಮಯದಲ್ಲಿ ತನ್ನ ನೇರ ನಡೆ ನುಡಿಯನ್ನು ಅಳವಡಿಸಿಕೊಂಡು ಕೆಲವರಿಗೆಲ್ಲ ನಿಷ್ಠುರಾಗಿರಲೂಬಹುದು ಅವರು. ಯಾಕಂತ ಹೇಳಿದ್ರೆ ಅವರಲ್ಲಿ ಯಾವುದೇ ರೀತಿಯ ರಾಜ್ಯ ಪಂಚಾಯತಿಗೆ ಇಲ್ಲ, ನೇರ ನಡೆ ನುಡಿಯ ವ್ಯಕ್ತಿ. ಅವರು ಆದರ್ಶ ಅಧ್ಯಾಪಕ. ಅದೇ ರೀತಿ ಅವರು ಸಂಸ್ಥೆಯಲ್ಲಿ ಕೂಡ ಒಳ್ಳೆಯ ಒಂದು ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡು ತನ್ನ ಅಧಿಕಾರಾವಧಿಯನ್ನು ಮುಗಿಸಿ ಈಗ ನಿವೃತ್ತಿಯ ಘಟ್ಟಕ್ಕೆ ಬಂದಿದ್ದಾರೆ. ಅದೇ ರೀತಿ ಕುಮುದಾ ಟೀಚರ್ ಕೂಡ ಅವ್ರು ಯಾವ ರೀತಿ ಬಂದದ್ದು ಅಂತೇಳಿ ಆಗ್ಲೇ ರವೀಂದ್ರ ಮಾಸ್ಟರ್ ಹೇಳಿದ್ದಾರೆ. ಆದರೆ ನಮಗೆ ಅವರೊಂದು ಲಾಟ್ರಿ ಬಂದಾಗೆ ಬಂದದ್ದು. ನಿಜವಾಗಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಕೂಡ ನೇಮಕಾತಿ ಇರಲಿಲ್ಲ. ನಮಗೆ 1982ನೇ ಇಸ್ವಿಯಲ್ಲಿ ಅನುದಾನ ರಹಿತವಾಗಿ ಒಂದು ವಿಭಾಗವನ್ನು ತೆರೀಲಿಕ್ಕೆ ಅವಕಾಶ ಇತ್ತು. ಆ ಅವಕಾಶದಡಿಯಲ್ಲಿ ಅದು ಸರ್ಕಾರವು 1992ನೇ ಇಸ್ವಿಗೆ ಆಗುವಾಗ ಅನುದಾನ ರಹಿತವಾದ ವಿಭಾಗವನ್ನು ಅನುದಾನ ಸಹಿತವಾಗಿ ಪರಿಗಣಿಸಬೇಕು ಅಂತ ಹೇಳುವಂತ ಒಂದು ಆದೇಶವನ್ನು ಹೊರಡಿಸಿದ ನೆಲೆಯಲ್ಲಿ ಕುಮುದಾ ಟೀಚರ್ ನಮಗೆ ಬಂದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೆಲಸವನ್ನು 22 ವರ್ಷಗಳ ಕಾಲ ನಿರ್ವಹಿಸಿದ್ದಾರೆ. ಅವರು ಕೂಡ ಅಷ್ಟೇ, ಮಾತಿನಲ್ಲಿ ಏನಿಲ್ಲ, ಲೆಕ್ಕದ ಮಾತು, ಕರ್ತವ್ಯದಲ್ಲಿ ಒಳ್ಳೆ ಕರ್ತವ್ಯವನ್ನು ಮಾಡಿ 22 ವರ್ಷಗಳ ಸೇವೆಯನ್ನು ಮಾಡಿ ಈಗ ನಿವೃತ್ತಿಯಲ್ಲಿದ್ದಾರೆ. ಇಬ್ಬರು ಕೂಡ, ಒಬ್ರು 34 ವರ್ಷ, ಒಬ್ರು 22 ವರ್ಷ. ಸಾಧಾರಣ ಇಬ್ಬರಿಗೂ ನಾನೊಂದು 19 ವರ್ಷ ಸಂಚಾಲಕತ್ವನಾಗಿ ಕೆಲಸ ಮಾಡಿದ್ದೇನೆ. ನನ್ನ ಅಂಡರಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಿದ್ಯಾಸಂಸ್ಥೆಯ ಒಳಿತಿಗಾಗಿ ಮತ್ತು ಅವರ ಏನಾದರೂ ಕರ್ತವ್ಯ ಲೋಪಗಳಿದ್ದಲ್ಲಿ ಇರ್ಲಿಕ್ಕಿಲ್ಲ, ಇದ್ದಲ್ಲಿ ಏನಾದರೂ ಸ್ವಲ್ಪ ದುಡುಕು ಮಾತಾಡಿದ್ದಿದ್ರೆ ಅದನ್ನು ಅವರಿಬ್ಬರು ಕೂಡ ನಿವೃತ್ತಿ ಜೀವನದಲ್ಲಿ ನೆನಪಿಸಿಕೊಳ್ಳದೆ ಅದನ್ನೊಂದು ಕಹಿ ಘಟನೆ ಅಂತೇಳಿ ಮರೆತು ಬಿಡಬೇಕಂತೇಳಿ ಕೇಳಿಕೊಳ್ಳುತ್ತಾ ಅವರ ನಿವೃತ್ತಿ ಜೀವನವು ಯಶಸ್ವಿಯಾಗಲಿ, ಅವರಿಗೆ ಭಗವಂತನ ಇಬ್ಬರಿಗೂ ಕೂಡ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜಯರಾಮ್ ಪೌಡರ್ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಇತ್ತು. ಅವರು ಸ್ವಲ್ಪ ಆರೋಗ್ಯ ಸಮಸ್ಯೆ ಅಷ್ಟೇ, ಮತ್ತೇನಿಲ್ಲ. ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನಮ್ಮ ರಾಧಾಕೃಷ್ಣ ಮಾಸ್ಟರ್ ಅವರು ಮತ್ತೆ ಕುಮುದಾ ಟೀಚರ್ ಅವರು ಬಹಳ ಪ್ರೀತಿಯಿಂದ ಅವರ ಸಮಯದಲ್ಲಿ ಅವರನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡಿ ನಮ್ಮ ವಿದ್ಯಾಸಂಸ್ಥೆ ಬೆಳೆಸಿದರು. ಹಾಗಾಗಿ ಇವತ್ತು ಮಾತನಾಡಿದ್ದಾರೆ. ವಂದನೆಗಳು. ಕಡೆಯದಾಗಿ ಚುಟುಕಾಗಿ ಶುಭವನ್ನ ಹಾರೈಸಬೇಕು ಅಂತೇಳಿ ನಮ್ಮ ಗಣಪತಿ ಶೆಟ್ಟಿ ಅವರು ಹಿರಿಯರು, ನಿವೃತ್ತ ಮುಖ್ಯ ಗುರುಗಳಲ್ಲಿ ವಿನಂತಿ ಮಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಪ್ರತಿಷ್ಠಿತ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು. ಇಂದು ಬೀಳ್ಕೊಡುಗೆಯ ಸಮಯ. ಅಂದರೆ ಮನದಲ್ಲಿ ಹೋಗುವವರಿಗೆ ಬೇಸರವೂ ಇರ್ತದೆ, ಆನಂತರ
ನಮ್ಮ ಈ ಪ್ರಾಯದಲ್ಲಿ ನಿವೃತ್ತಿ ಆಯಿತು ಸಾಕು ಎಂಬ ಒಂದು ನೆಮ್ಮದಿಯೂ ಇರುತ್ತದೆ. ಈ ನೆಮ್ಮದಿಯ ಬದುಕು ನಮ್ಮ ಜೀವನದಲ್ಲಿ ಉತ್ತರೋತ್ತರವಾಗಿ ಬೆಳೆದು ಬರಬೇಕು, ಉಳಿಬೇಕು. ಅದಕ್ಕಾಗಿ ನಾವು ನಮ್ಮ ಕರ್ತವ್ಯದ ಸಮಯದಲ್ಲಿ ಒಳಿತನ್ನು ಮಾಡುತ್ತಾ ಇದ್ದರೆ ಮನಸ್ಸಿಗೆ ನೆಮ್ಮದಿ ಬರುತ್ತದೆ, ಸಂತೋಷ ಬರುತ್ತದೆ, ಆರೋಗ್ಯವೂ ಇರುತ್ತದೆ. ಈ ಬಗ್ಗೆ ನಮಗೆಲ್ಲರಿಗೂ ಕೂಡ ಆರೋಗ್ಯ, ದೀರ್ಘಾಯುಷ್ಯ ಹಾಗೆಯೇ ಸಂಪತ್ತನ್ನು ಕರುಣಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇಂದು ನಿವೃತ್ತರಾದ ಪ್ರೈಮರಿ ಶಾಲೆ, ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಕಲಿಸುತ್ತಿದ್ದವರು ಹಾಗೂ ಶಾರೀರಿಕ ಶಿಕ್ಷಕರು ಆಗಿದ್ದ ರಾಧಾಕೃಷ್ಣ ರೈಯವರು ನಿವೃತ್ತಿಯ ಮಟ್ಟವನ್ನು ಹೊಂದಿ ಈಗ ವಿದಾಯವನ್ನು ಪಡೆಯುತ್ತಾ ಇದ್ದಾರೆ. ಅವರ ಬದುಕು ಇನ್ನು ಮುಂದಕ್ಕೆ ಉತ್ತರೋತ್ತರವಾಗಿ ಒಳಿತನ್ನು ಕಾಣುವ ಭಾಗ್ಯ ಭಗವಂತನು ಅವರಿಗೆ ಕರುಣಿಸಲಿ ಎಂದು ಆಶಿಸುತ್ತೇನೆ. ಹಾಗಾಗಿ ನನ್ನ ಸ್ವಂತ ಆಶಯ ಏನಂತ ಹೇಳಿದ್ರೆ, ಅವರಿಗೆ ಭಗವಂತನು ದೀರ್ಘಾಯುಷನ್ನು ಕರುಣಿಸಲಿ, ಆರೋಗ್ಯವನ್ನು ಕರುಣಿಸಲಿ ಹಾಗೂ ಬದುಕಿನಲ್ಲಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತೇನೆ. ಇದು ಅಲ್ಲದೆ ಅವರ ಇನ್ನು ಮುಂದಿನ ಬದುಕು ಉತ್ತರೋತ್ತರವಾಗಿ ಸಂತೋಷವಾಗಿ ಇರುವಂತಹ ಬದುಕನ್ನು ಭಗವಂತನು ಕರುಣಿಸಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಎರಡನೇದಾಗಿ ನಮ್ಮ ರಾಮಕೃಷ್ಣ ಹೈಸ್ಕೂಲ್ನ ಕುಮುದಾಸ್ ಅವರು ಕೂಡ ಇಂದು ನಿವೃತ್ತಿಯನ್ನು ಪಡೆಯುತ್ತಾ ಇದ್ದಾರೆ. ಅವರ ಬಗ್ಗೆ ನಾನು ವಿಶೇಷವಾದ ವರ್ಣನೆಯ ಮಾತನ್ನು ಆಡುತ್ತಿಲ್ಲ. ಅವರು ಮಾಡಿದಂತಹ ಕರ್ತವ್ಯ ಅದು ಎಷ್ಟು ಮೌನವಾಗಿತ್ತು, ಅಷ್ಟೇ ಫಲಪ್ರದವಾಗಿತ್ತು ಅಂತೇಳಿ ನನ್ನ ಸಂದರ್ಭದಲ್ಲೂ ಕೂಡ ನಾನು ನೋಡಿದ್ದೇನೆ, ಅದನ್ನು ತಿಳ್ಕೊಂಡಿದ್ದೇನೆ, ಸಂತೋಷಪಟ್ಟಿದ್ದೇನೆ. ಅಂತಹ ಗುಣ ನಾನು ಮತ್ತೊಬ್ಬರಿಗೆ ಕೊಟ್ಟಿದ್ದೇನೆ ಎಂಬ ಮಾತು ಬಾರದೆ ಅದನ್ನು ನಾನು ಮಾಡಿದ್ದೇನೆ ಎಂಬುದನ್ನು ತಿಳಿಸುವ ಅಹಂ ಇಲ್ಲದೆ ತನ್ನ ಕೆಲಸವನ್ನು ನಿರ್ವಿಘ್ನವಾಗಿ ನಡೆಸುವಂತಹ ಶಕ್ತಿಯನ್ನು ಭಗವಂತನು ಅವರಿಗೆ ಕರುಣಿಸಲಿ. ಆರೋಗ್ಯ, ದೀರ್ಘಾಯುಷ್ಯ, ಧನ, ಧಾನ್ಯಾದಿ ಸಂಪತ್ತು, ಬದುಕಿನಲ್ಲಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿದ ಅಂತಿಮ ಹಂತ ಅಂತ ಹೇಳಿದ್ರೆ ಅದು ಸನ್ಮಾನ. ನಮಗೆಲ್ಲ ಗೊತ್ತಿದೆ, ನಾವು ವಿದ್ಯಾಸಂಸ್ಥೆಯಿಂದ ಇವರನ್ನು ಕೂಡ ಬಹಳ ಸಂಸ್ಕಾರಬದ್ಧವಾಗಿ ಅವ್ರನ್ನ ಅಭಿನಂದಿಸಬೇಕು, ಬೀಳ್ಕೊಡ್ಬೇಕು. ಮತ್ತೆ ಅಧ್ಯಕ್ಷೀಯ ಭಾಷಣ ಇರ್ತದೆ. ನಮ್ಮ ಹಿರಿಯರು ಕೆ ನಾಡು ಅವರು ಮೊದಲೇ ಸಮಯ ನನಗೆ 11 ಹೋಗ್ಲಿಕ್ಕೆ ಹೊರಡುವುದಿಲ್ಲ, ಆದ್ರೂ ಕೂಡ ಇಲ್ಲಿಯ ಕಾರ್ಯಕ್ರಮಗಳೆಲ್ಲ ನೋಡಿಬಿಟ್ಟು ಒಂದು ಅವರನ್ನ ಅಭಿನಂದನೆ ಮಾಡುವಾಗ ಅಧ್ಯಕ್ಷ ನೆಲೆಯಲ್ಲಿ ನಾನು ಇರಬೇಕು ಅಂತೇಳಿ ಬಹಳ ಪ್ರೀತಿ ಇಟ್ಟು ಒಂದು ಕಾರ್ಯಕ್ರಮವನ್ನ ಹಿಂದೆ ಹಾಕಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವುದೇ ನಮ್ಮೆಲ್ಲರ ಸೌಭಾಗ್ಯ. ಆ ನೆಲೆಯಲ್ಲಿ ಅಧ್ಯಕ್ಷೀಯ ಭಾಷಣವನ್ನು ಈಗಲೇ 2 ನಿಮಿಷದಲ್ಲಿ ಮುಗಿಸಿಬಿಟ್ರೆ ಅಧ್ಯಕ್ಷರು ಮತ್ತೆ ಸಮಯ ಉಳಿತಾಯ ಆಗ್ತದೆ. ಇದೀಗ ಸಭಾಧ್ಯಕ್ಷೆಯ ನೆಲೆಯಲ್ಲಿ ಕೆ ನಾಳ್ವ ಅವರು ಮತ್ತೆ ಒಂದು ಕಾರ್ಯಕ್ರಮ ನಿಮಿತ್ತ ಸನ್ಮಾನ ಮಾಡಿ ಹೋಗುವವರಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರಿಗೆ ಶುಭಾಶಯಗಳ ನುಡಿಗಳನ್ನು ಆಡಬೇಕು ಅಂತೇಳಿ ಅವರಿಗೆ ಪ್ರೀತಿಯಿಂದ ವಿನಂತಿ ಮಾಡ್ತಾರೆ. ವೇದಿಕೆ ಮೇಲಿರುವಂತ ಹಾಗೂ ಅಧ್ಯಾಪಕ ವೃಂದದ ಎಲ್ಲ ಸಿಬ್ಬಂದಿಗಳೇ ಮತ್ತು ಇಲ್ಲಿ ನಡೆದಿರುವಂತಹ ಶಾಲೆಯಲ್ಲಿ ಒಂದು ಪ್ರೀತಿ ಇಟ್ಕೊಂಡು ಬಂದು ನಮ್ಮೊಟ್ಟಿಗೆ ಸೇರಿಕೊಂಡವರೇ ಹಾಗೂ ಪ್ರಿಯ ವಿದ್ಯಾರ್ಥಿನಿಯರೇ, ಇದು ಒಂದು ದುಃಖದ ದಿನ ಹಾಗೂ ಒಂದು ಅವರಿಗೆ ನಾವು ಇಷ್ಟು ಸಮಯ ಅವರು ನಮ್ಮೊಟ್ಟಿಗೆ ಇದ್ದು ಸರಿಯಾಗಿ ನಮಗೆ ಶಿಸ್ತು ಕಲಿಸಿ ಪಾಠ ಪುಸ್ತಕಗಳ ವಿವರಗಳನ್ನು ಕೊಟ್ಟು ಸಾಮಾಜಿಕ ವಿಷಯಗಳನ್ನು ಕೂಡ ನಿಮಗೆ ತಿಳಿಸಿ ನಿಮ್ಮನ್ನು ಉತ್ತಮ ಪ್ರಜೆಗಳಾಗಿ ನಿರೂಪಿಸಲು ಪ್ರಯತ್ನ ಪಟ್ಟಿದ್ದಾರೆ. ಆ ಬಗ್ಗೆ ನಾವೆಲ್ಲ ಅವರಿಗೆ ಋಣಿಗಳಾಗಿದ್ದೇವೆ.
ನಮ್ಮ ಈ ಸಂಸ್ಥೆ ಹೇಗೆ ನಡೀತದೆ ಅಂದ್ರೆ ಒಂದು ಕುಟುಂಬ ವ್ಯವಸ್ಥೆ ರೀತಿಯಲ್ಲಿ ನಡೀತಾ ಉಂಟು. ಇದೇನು ದುಡ್ಡು ಕೊಡೋದು ಅಥವಾ ನಮಗೆ ಶಾಲೆಗೆ ಸಂಬಳ ಸಿಗ್ತದೆ ಆ ರೀತಿಯಲ್ಲಿ ಮಾಡ್ತಾ ಇರುವಂತಹ ಸೇವೆ ಅಲ್ಲ. ಇದು ಬಹಳ ಒಂದು ಪ್ರಶಸ್ತ ರೀತಿಯಲ್ಲಿ ನಡೀತಾ ಉಂಟು. ಆದ್ರಿಂದ ನೀವು ಇಲ್ಲಿ ಕಲಿತು ಹೋದ ಮಕ್ಕಳಿಗೆ ಸಮಾಜದಲ್ಲಿ ಸರಿಯಾದ ಸ್ಥಾನಮಾನ ಕೂಡ ಸಿಗ್ತದೆ ಅಂತ ನನ್ನ ಭಾವನೆ. ಅದನ್ನು ಈ ಅಧ್ಯಾಪಕರಿಂದ ಅವರು ಬಹಳ ಕ್ರಮಬದ್ಧವಾಗಿ ನಡೆಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ನಾವೀಗ ಬೀಳ್ಕೊಡುವಂತ ಇಬ್ಬರನ್ನು ಮನಪೂರ್ವಕವಾಗಿ ನಾವು ಜ್ಞಾಪಿಸಿಕೊಂಡು ಇನ್ನೂ ಕೂಡ ಎಲ್ಲಿಯಾದರೂ ನಿಮಗೆ ಮಕ್ಕಳಿಗೆ ಅವರು ಸಿಕ್ಕುವಾಗ ಅವರ ಘನತೆಗೆ ತಕ್ಕ ಅವರನ್ನು ನೀವು ಸ್ಪಂದಿಸಿ ಅದಕ್ಕೆ ರೆಕಗ್ನಿಷನ್ ಕೊಡಬೇಕು ಅಂತ ನಾನು ಕೇಳಿಕೊಳ್ಳೋದು. ಮತ್ತೆ ರವೀಂದ್ರ ಮಾಸ್ಟರ್ ಅವರ ದೇಹ ಪ್ರಕೃತಿಯೇ ಗಟ್ಟಿಮುಟ್ಟು ಉಂಟು ದೇವರ ದಯದಲ್ಲಿ. ಅವರು ದೀರ್ಘವಾಗಿ ಒಳ್ಳೆ ಆರೋಗ್ಯದಲ್ಲಿ ಬದುಕಬೇಕು, ಅವರ ಜೀವನದಲ್ಲಿ ನೆಮ್ಮದಿ ಇರಬೇಕು, ಮನಃಶಾಂತಿ ಇರಬೇಕು, ಅವರ ರಿಟೈರ್ಡ್ ಲೈಫ್ ಒಳ್ಳೆ ಸುಗಮವಾಗಿ ಇರಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋದು. ಅದೇ ಕುಮುದ ಟೀಚರ್ ಕೂಡ ಅವರ ಸಬ್ಜೆಕ್ಟ್ ಅಲ್ಲದೆ ಕೂಡ ನಿಮಗೆ ಬೇರೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಿಮಗೆ ಜ್ಞಾನ ಕೊಟ್ಟಿದ್ದಾರೆ. ಆ ಜ್ಞಾನದ ಉಪಯೋಗಗಳನ್ನು ನೀವು ಪಡ್ಕೊಂಡು ಇದ್ದೀರಿ. ಅದರಿಂದ ನೀವೆಲ್ಲ ಅವರಿಗೆ ಋಣಿಗಳಾಗಿದ್ದೀರಿ. ಅದನ್ನು ನೆನಪಿಸಿಕೊಂಡು ಅವರಿಗೆ ದೇವರು ಒಳ್ಳೆ ಆರೋಗ್ಯ, ರಿಟೈರ್ಡ್ ಜೀವನ, ನಿವೃತ್ತ ಜೀವನ ನೆಮ್ಮದಿಯಿಂದ ಕಳೆಯುವ ಹಾಗೆ ಪ್ರಾರ್ಥನೆ ಮಾಡಿ ನಾವು ಅವರನ್ನು ಬೀಳ್ಕೊಡುವ ಅಂತ ಹೇಳಿ ಕೇಳಿಕೊಂಡು ನನ್ನೆರಡು ಮಾತು. ನಮ್ಮ ಹಿರಿಯರು ಮಾರ್ಗದರ್ಶಕರು ಏನಾಡು ಅವರು ನಮ್ಮ ಅಧ್ಯಕ್ಷರು ಸಭೆಯನ್ನು ಉದ್ದೇಶಿಸಿ ಮತ್ತು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೆ ವಂದನೆಗಳು. ಇದೀಗ ನಮ್ಮ ಬಹಳ ಪ್ರಾಮುಖ್ಯವಾದಂತಹ ಒಂದು ಅಂಗ ಮಕ್ಕಳೇ, ತಮಗೆ ಗೊತ್ತಿರಬೇಕು, ನಮ್ಮ ಅಧ್ಯಕ್ಷರು ಬಹಳ ಅದ್ಭುತವಾದಂತಹ ಒಂದು ಮಾತನ್ನ ಹೇಳಿದ್ರು. ಬಹಳ ಒಂದು ಕುಟುಂಬದ ರೀತಿಯಲ್ಲಿ ಇದೇ ಇಂಪಾರ್ಟೆಂಟ್. ಯಾವುದೇ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಯಾವುದೇ ವ್ಯವಸ್ಥೆಗಳಲ್ಲಿ ಮುಖ್ಯವಾಗಿರುವಂತದ್ದು ಅಲ್ಲಿ ಸಂಬಂಧಗಳು, ಮಾನವೀಯ ಮೌಲ್ಯಗಳು ಅಂತ ಕರೀತೇವೆ. ಈ ಮಾನವೀಯ ಸಂಬಂಧಗಳು, ಮಾನವೀಯ ಮೌಲ್ಯಗಳೇ ಇಲ್ಲ ಅಂತಂದ್ರೆ ಅದು ಯಾವ ವ್ಯವಸ್ಥೆಯೂ ಸಕ್ಸಸ್ ಆಗಲ್ಲ, ಯಶಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ. ಈ ನೆಲೆಯಲ್ಲಿ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ರಾಧಾಕೃಷ್ಣ ಮಾಸ್ಟರ್ ಅವರು ಬಹಳ ಅದ್ಭುತ ಒಬ್ಬ ಅಧ್ಯಾಪಕರಾಗಿ ಇವತ್ತು ಜಿಲ್ಲೆಯಲ್ಲಿ ಕಬಡ್ಡಿಯ ನಮ್ಮ ರವಿಶಂಕರ್ ಮಾಸ್ಟರ್ ಹೇಳಿದಾಗೆ ಎಲ್ಲಿ ಕಬಡ್ಡಿ ಇದೆ ಅಂತಂದ್ರೂ ರಾಧಾಕೃಷ್ಣ ಮಾಸ್ಟರ್ಗೆ ಒಂದು ವ್ಯವಸ್ಥೆಯನ್ನ ಮುಂದಾಳತ್ವ ಕೊಟ್ಟು ಬಿಟ್ರೆ ಅದು ರಾತ್ರಿ ಸ್ಟಾರ್ಟ್ ಆಗಿ ಬೆಳಗ್ಗೆ 8 ಗಂಟೆ 9 ಗಂಟೆ 10 ಗಂಟೆ ಒಂದು 2 ದಿನ ಕೂಡ ನಡೆದ ಕಬಡ್ಡಿ ಪಂದ್ಯಾಟಗಳಿದೆ. ಅಲ್ಲಿ ಪ್ರಧಾನ ತೀರ್ಪುಗಾರರಾಗಿ ಅದು ಅತ್ಯುತ್ತಮವಾಗಿ ಯಾವುದೇ ಗಲಾಟೆಗಳು ಸದ್ದುಗದಲ್ಲಿ ಇಲ್ಲದ ಹಾಗೆ ಅದ್ಭುತವಾದ ತೀರ್ಪುಗಾರಿಕೆ ನೀಡಿ ಇವತ್ತು ರಾಷ್ಟ್ರ ಮಟ್ಟದ ಒಬ್ಬ ತರಬೇತುದಾರರಾಗಿ ಒಬ್ಬ ತೀರ್ಪುಗಾರರಾಗಿ ಗುರುತಿಸಲ್ಪಟ್ಟದ್ದು ನಮಗೆಲ್ಲರಿಗೂ ನಮ್ಮ ವಿದ್ಯಾಸಂಸ್ಥೆ ಕೂಡ ದೊಡ್ಡ ಹೆಮ್ಮೆ. ಅಂತಹ ಒಂದು ಅಧ್ಯಾಪಕರು ಸುಮಾರು 34 ವರ್ಷಗಳ ಕಾಲ ಈ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವುದು ಒಂದು ಕಡೆ, ವೃತ್ತಿಯಲ್ಲಿ ನಿವೃತ್ತಿ ಹೊಂದಲೇಬೇಕು, ಮತ್ತೊಂದು ಕಡೆ ನಿಮಗೆ ದೊಡ್ಡ ಲಾಸ್ ಕೂಡ ನಮ್ಮ ವಿದ್ಯಾಸಂಸ್ಥೆಗೆ. ಈ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಮನಗಂಡು ಅವರನ್ನ ಸನ್ಮಾನ ಪೀಠಕ್ಕೆ ನಿಮ್ಮೆಲ್ಲರ ಕರತಾಳದೊಂದಿಗೆ ಕರೆಯುತ್ತಾ ಇದ್ದೀನಿ. ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕಾರ ಮಾಡಬೇಕು ನಮ್ಮ ರಾಧಾಕೃಷ್ಣ ರೈ ಅವರು ಅಂತೇಳಿ ವಿನಂತಿ ಮಾಡ್ತೀನಿ. ಪರಿಚಯವನ್ನ ಶ್ರೀಮತಿ ಉಷಾ ಟೀಚರ್ ಅವರು ವಾಚಿಸಬೇಕು ಅಂತೇಳಿ ವಿನಂತಿ. ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರಿಗೆ ನನ್ನ ವಂದನೆಗಳು. ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ದಿನಾಂಕ 29/11/2025 ಶನಿವಾರದಂದು ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲಾ ಸಭಾಂಗಣದಲ್ಲಿ ಅತಿಥಿ ಅಭ್ಯಾಗತರ ಘನ ಉಪಸ್ಥಿತಿಯಲ್ಲಿ ನಡೆದ ವಿದಾಯ ಸನ್ಮಾನ ಸಮಾರಂಭದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ 34 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಶ್ರೀ ಕೆ ರಾಧಾಕೃಷ್ಣ ರೈ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಯಶಸ್ಸು ಎಂಬುದು ಪರಿಪೂರ್ಣತೆ, ಕಠಿಣ ಪರಿಶ್ರಮ, ವೈಫಲ್ಯದಿಂದ ಕಲಿಯುವಿಕೆ, ನಿಷ್ಠೆ ಹಾಗೂ ನಿರಂತರತೆಯ ಫಲಿತಾಂಶವಾಗಿದೆ ಎನ್ನುವ ಧ್ಯೇಯ ವಾಕ್ಯದಂತೆ ಶಿಕ್ಷಕರಾಗಿ, ಉತ್ತಮ ತರಬೇತುದಾರರಾಗಿ, ಅತ್ಯುತ್ತಮ ಸಂಘಟಕರಾಗಿ ತನ್ನ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಂಡವರು ತಾವು. ಶ್ರೀ ಕೆ ವಿಠಲ್ ರೈ ಮತ್ತು ಶ್ರೀಮತಿ ಸುಂದರಿ ವಿ ರೈ ದಂಪತಿಗಳ ಸುಪುತ್ರರಾಗಿ 4/1/1967 ಇಸವಿಯಲ್ಲಿ ಜನಿಸಿದ ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಲ್ನಾಡು ಬಂಟ್ವಾಳ ತಾಲೂಕು
ಪ್ರೌಢ ಶಿಕ್ಷಣವನ್ನು ಸರಕಾರಿ ಪ್ರೌಢಶಾಲೆ ಕನ್ಯಾನ, ಪದವಿ ಪೂರ್ವ ಶಿಕ್ಷಣವನ್ನು ಜೈನ್ ಜೂನಿಯರ್ ಕಾಲೇಜ್ ಮೂಡಬಿದ್ರೆ ಇಲ್ಲಿ ಪಡೆದ ತಾವು ಸಿಪಿಇಡಿ ತರಬೇತಿಯನ್ನು ಮೂಡಬಿದ್ರೆಯ ಎಂಕೆ ಅನಂತರಾಜ್ ದೈಹಿಕ ಶಿಕ್ಷಣ ಕಾಲೇಜು ಇಲ್ಲಿ ಪಡೆದಿರುತ್ತೀರಿ. ತಾವುಗಳು ಪಡೆದ ಶಿಕ್ಷಣ ತರಬೇತಿಯಂತೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ 28/11/1991 ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಇಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿರುತ್ತೀರಿ. ಮಾತ್ರವಲ್ಲದೆ ದಿನಾಂಕ 1/12/2022 ಮುಖ್ಯ ಶಿಕ್ಷಕರ ಜವಾಬ್ದಾರಿಯನ್ನು ಕೂಡ ಬಹಳ ನಿಷ್ಠೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ನಿರ್ವಹಿಸಿರುತ್ತೀರಿ. ಒಟ್ಟಿನಲ್ಲಿ 34 ವರ್ಷಗಳ ಕಾಲ ಕರ್ತವ್ಯವನ್ನು ಕಾಯ ವಾಚ ಮನಸ ಸಲ್ಲಿಸಿದ್ದೀರಿ. ಉತ್ತಮ ತರಬೇತುದಾರರಾದ ತಾವು ಅದೆಷ್ಟೋ ಮಕ್ಕಳಿಗೆ ಕಬಡ್ಡಿ, ವಾಲಿಬಾಲ್, ಖೋ ಖೋ ಪಂದ್ಯಾಟಗಳಲ್ಲಿ ತರಬೇತಿ ನೀಡಿ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿರುತ್ತೀರಿ. ಅತ್ಯುತ್ತಮ ತೀರ್ಪುಗಾರರಾದ ತಾವು ಕಬಡ್ಡಿ ಪಂದ್ಯಾಟದ ರಾಷ್ಟ್ರೀಯ ತೀರ್ಪುಗಾರರಾಗಿ ಪ್ರಮಾಣ ಪತ್ರ ಪಡೆದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅದೆಷ್ಟೋ ಪಂದ್ಯಾಟಗಳಲ್ಲಿ ತೀರ್ಪುಗಾರರಾಗಿ, ಪ್ರಧಾನ ತೀರ್ಪುಗಾರರಾಗಿ, ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಮ್ಮ ಜಿಲ್ಲೆಯಲ್ಲಿ ಉತ್ತಮ ಹೆಸರನ್ನು ಗಳಿಸಿರುತ್ತೀರಿ. ಶ್ರೇಷ್ಠ ಮಟ್ಟದ ಸಂಘಟಕರಾಗಿ ವಲಯ, ತಾಲೂಕು, ಜಿಲ್ಲಾ ಮಟ್ಟದ ಹಲವಾರು ಪಂದ್ಯಾಟಗಳನ್ನು, ಕ್ರೀಡಾಕೂಟಗಳನ್ನು ತಮ್ಮ ಮುಂದಾಳತ್ವದಲ್ಲಿ ಸಂಘಟನೆ ಮಾಡಿ ಗುರುತಿಸಿಕೊಂಡಿರುವಿರಿ. ಉತ್ತಮ ನಾಯಕತ್ವ ಗುಣಗಳನ್ನು ಅಳವಡಿಸಿಕೊಂಡ ತಾವು 1994 ಜೆಸಿಐ ಮಂಗಳ ಗಂಗೋತ್ರಿ ಘಟಕದ ಸದಸ್ಯರಾಗಿ, 2012 ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ, 2001 ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಸದಸ್ಯರಾಗಿ, ಮಾತ್ರವಲ್ಲದೆ ಮಂಗಳೂರು ತಾಲೂಕು, ಉಳ್ಳಾಳ ತಾಲೂಕು ಕಬಡ್ಡಿ ತೀರ್ಪುಗಾರರ ಮಂಡಳಿಯ ಸಂಚಾಲಕರಾಗಿ, ಉಳ್ಳಾಳ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಇದರ ಉಪಾಧ್ಯಕ್ಷರಾಗಿ, 2012 ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಲ್ಲಿ ಶಾಂತಿವನ ಯೋಗ ತರಬೇತಿದಾರರಾಗಿ ಹಾಗೂ ಕ್ರೀಡಾ ಭಾರತಿ ಮಂಗಳೂರು ಇದರ ಸಕ್ರಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿಕೊಂಡು ಬಂದಿರುವುದು ಶ್ಲಾಘನೀಯ. ಹೀಗೆ 10 ಹಲವು ಸಂಘಟನೆಗಳಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡ ಪರಿಣಾಮವಾಗಿ ಹಲವಾರು ಸಂಘ ಸಂಸ್ಥೆಗಳು ತಮ್ಮನ್ನು ಅಭಿನಂದಿಸಿ ಗೌರವಿಸಿದೆ. 2025 ನಡೆದ ಶಿಕ್ಷಕರ ದಿನಾಚರಣೆಯ ವೇದಿಕೆಯಲ್ಲಿ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಶಿಕ್ಷಣ ಇಲಾಖೆ ನೀಡಿ ಗೌರವಿಸಿದೆ. ಅಸೇಗೋಳಿ ಯುವಕ ಮಂಡಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ವತಿಯಿಂದ ಸನ್ಮಾನ, ಶ್ರುತಿಲಯ ಕಲಾ ಕೇಂದ್ರ ಕುತ್ತಾರು ವತಿಯಿಂದ ಗೌರವ, ಜೆಸಿಐ ಮಂಗಳ ಗಂಗೋತ್ರಿ ಕೊಣಾಜೆ ವತಿಯಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿಯ ಗರಿ, ಹೀಗೆ ಪ್ರಶಸ್ತಿಗಳು, ಮನ್ನಣೆಗಳು ತಮ್ಮ ಸೇವೆಗೆ ತಕ್ಕ ಪ್ರತಿಫಲವಾಗಿದೆ. ಶ್ರೀಮತಿ ರವಿಕಲಾ ಆರ್ ರೈ ಅವರೊಂದಿಗಿನ ದಾಂಪತ್ಯ ಜೀವನದಲ್ಲಿ ಕುಮಾರ್ ರಜತ್ ರೈ ಅವರನ್ನು ಸುಪುತ್ರರಾಗಿ ಪಡೆದಿರುವಿರಿ. ತಾವು 1991 2025 ಇಸವಿಯವರೆಗೆ ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಉತ್ತಮ ಶಿಕ್ಷಕರಾಗಿ ಮತ್ತು ಮುಖ್ಯ ಶಿಕ್ಷಕರಾಗಿ, ಮಕ್ಕಳಿಗೆ ಪ್ರೀತಿಯ ಶಿಕ್ಷಕರಾಗಿ, ಸಮಾಜಕ್ಕೆ ಉತ್ತಮ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸಿ 2025 ಇಸವಿ ಅಕ್ಟೋಬರ್ ತಿಂಗಳಿನಲ್ಲಿ ವೃತ್ತಿಯಿಂದ ನಿವೃತ್ತಿ ಹೊಂದಿರುತ್ತೀರಿ. ನಿಮ್ಮ ಮುಂದಿನ ನಿವೃತ್ತಿ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ದೇವರು ಆಯುರಾರೋಗ್ಯವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ, ಮುಖ್ಯ ಶಿಕ್ಷಕರು, ಅಧ್ಯಾಪಕ ವೃಂದ, ಸಿಬ್ಬಂದಿ ವರ್ಗ ಮತ್ತು ಮಕ್ಕಳು, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಅವಕಾಶಕ್ಕಾಗಿ ವಂದಿಸುತ್ತಾ ಧನ್ಯವಾದಗಳು.
ಧನ್ಯವಾದಗಳು ನಮ್ಮ ಉಷಾ ಮೇಡಮ್ ಅವರಿಗೆ. ಇದು ಕಾರ್ಯಕ್ರಮ ಹೇಗಿರ್ತದೆ ಅಂತಂದ್ರೆ, ನಾವು ಒಟ್ಟಿಗೆ ಎಲ್ಲರನ್ನು ಸಾರ್ವಜನಿಕವಾಗಿ ಕೂಡ ಕೆಲವರು ಶಾಲು ಹಾರೆಲ್ಲ ತಂದಿದ್ದೀವಿ. ನಾವು ಅವರನ್ನು ಬಿಡ್ಲಿಕ್ಕೆ ಆಗಲ್ಲ. ಮತ್ತೆ ಇವತ್ತು ಮಾತ್ರ ಅಲ್ಲ, ಮತ್ತೆ ಕುಮುದಲಿ ಚೇರು ಕೂಡ ಉಂಟು. ಹಾಗೆ ನೀವು ಗೌರವ ಆದ ತಕ್ಷಣ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ಅವರಿಗೂ ಒಂದು ಒಳ್ಳೆ ರೀತಿ ನಾವೆಲ್ಲರೂ ಗೌರವ ಕೊಡಬೇಕಾಗಿದೆ. ಹಾಗಾಗಿ ನೀವೆಲ್ಲರೂ ಸಹಕಾರ ಮಾಡ್ತೀರಿ ಎನ್ನುವಂತ ಹಿತದೃಷ್ಟಿಯಿಂದ ಇದೀಗ ಪೌರ ಹರಿಗಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ವತಿಯಿಂದ ಗೌರವಾನ್ವಿತ ರಾಧಾಕೃಷ್ಣ ರೈ ಅವರಿಗೆ ನಿಮ್ಮೆಲ್ಲರ ಕರತಾಳದೊಂದಿಗೆ ಗೌರವಪೂರ್ವಕವಾದ ವಿದಾಯ ಸನ್ಮಾನ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದಾರೆ. ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ನೀವು ಶಾಲು ಹೊಲಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಎಂದು ವಿನಂತಿ ಮಾಡ್ತಾರೆ. ನಮ್ಮ ಕೈ ಚಪ್ಪಾಳೆ ತಟ್ಟಿ ಅವರನ್ನ ಅಭಿನಂದಿಸಬೇಕು. ರವಿಕಲಾ ಮೇಡಮ್ ದಯವಿಟ್ಟು ಬರಡು ಬನ್ನಿ. ಅವರ ಧರ್ಮಪತ್ನಿಯನ್ನ ಜೋರದ ಚಪ್ಪಾಳೊಂದಿಗೆ ಬರಮಾಡಿಕೊಳ್ಳೋಣ. ಯಾಕೆಂದ್ರೆ ಪತಿಗೆ ತಕ್ಕ ಪತಿಯಾಗಿ ಇವತ್ತು ಪುರುಷರು ಒಂದು ಏನಾದ್ರು ಸಾಧನೆ ಮಾಡಬೇಕು ಅಂತಂದ್ರೆ ಅವರ ಧರ್ಮಪತ್ನಿಯವರ ತ್ಯಾಗ ತುಂಬಾ ಇರ್ತದೆ. ಆ ನೆಲೆಯಲ್ಲಿ ಇವತ್ತು ರವಿಕಲಾ ಮೇಡಮ್ ಉತ್ತಮ ರೀತಿಯಲ್ಲಿ ಅವರಿಗೆ ಸಹಕಾರ ಮಾಡಿದ್ದಕ್ಕೆ ಅವರು ಒಂದು 34 ವರ್ಷಗಳ ಒಂದು ಸೇವೆಯನ್ನ ಬಹಳ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಉತ್ತಮ ಆರೋಗ್ಯ ಇದೆ ರಾಧಾಕೃಷ್ಣ ಮಾಸ್ಟರ್ಗೆ. ಇನ್ನು ಕೂಡ ಒಂದು 20 ವರ್ಷ ಕೊಟ್ರೆ ಸರ್ವಿಸ್ ಮಾಡುವಂತ ಶಕ್ತಿ ಅವರಿಗೆ ಇದೆ. ಅಂತಹ ಒಂದು ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಅವರ ಧರ್ಮಪತ್ನಿಗಳ ಆ ಒಂದು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ತ್ಯಾಗ ಎಲ್ಲ ಮುಖ್ಯ ಕಾರಣ ಅಂತ ಹೇಳಿಕೊಂಡು ಬಹಳ ಪ್ರೀತಿಯಿಂದ ರವಿಕಲಾ ಮೇಡಮ್ ಅವನ್ನ ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಮತ್ತೆ ಅವರ ಮಗ ರಜತ್ ಚಪ್ಪಾಳೆ ಬಗ್ಗೆ ಯಾಕಂತಂದ್ರೆ ಒಬ್ಬ ರಾಷ್ಟ್ರ ಮಟ್ಟದ ವಾಲಿಬಾಲ್ ಆಟಗಾರ ರಜತ್ ಈಗಾಗಲೇ ಆಗಮಿಸಿದ್ದಾನೆ. ವಿಶ್ವಮಂಗಳ ಶಾಲೆಯ ಹಳೆ ವಿದ್ಯಾರ್ಥಿ, ಈಗ ತಾಂತ್ರಿಕ ವಿದ್ಯಾಭ್ಯಾಸ ಮುಗಿಸಿದ್ದಾನೆ. ಒಳ್ಳೆಯ ಆದರ್ಶ ವಿದ್ಯಾರ್ಥಿ ತಪ್ಪಾಗಿರಲಿಲ್ಲ. ಇಬ್ಬರಿಗೂ ಒಬ್ಬ ಪುತ್ರ ಸುಪುತ್ರ ಉತ್ತಮ ವಿದ್ಯಾಭ್ಯಾಸವನ್ನು ಕೂಡ ಕೊಟ್ಟಿದ್ದಾರೆ. ಮಗನಿಗೆ ಅತ್ಯುತ್ತಮವಾದ ವಿದ್ಯಾಭ್ಯಾಸವನ್ನು ಕೊಟ್ಟಂತಹ ಇಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇವೆ. ವೇದಿಕೆಗೆ ಬಂದ ಒಂದು ಉಂಗುರ ಕೊಡ್ತಾ ಇದ್ದಾರೆ ಪ್ರಾಥಮಿಕ ಶಾಲೆಯ ಅಧ್ಯಾಪಕ ವರ್ಗದವರು. ಇದೀಗ ಪ್ರಾಥಮಿಕ ಶಾಲೆಯ ಎಲ್ಲ ನಿವೃತ್ತರು ಕೂಡ ಸೇರಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಬಹಳ ಸೌಭಾಗ್ಯ. ತುಂಬಾ ವರ್ಷಗಳ ಹಿಂದೆ ನಿವೃತ್ತಿ ಹೊಂದಿ ಕೂಡ ಆ ಒಂದು ಸಂಬಂಧವನ್ನು ಅತ್ಯುತ್ತಮವಾಗಿ ಇಟ್ಟುಕೊಂಡಂತ ತುಂಬಾ ಅಧ್ಯಾಪಕರು ಆಗಮಿಸಿ ಅವರಿಗೆ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದಾರೆ.
ಇವತ್ತಿನ ಈ ಒಂದು ಬೀಳ್ಕೊಡುಗೆ ಸಮಾರಂಭ, ವಿದಾಯ ಸನ್ಮಾನ ಸಮಾರಂಭಕ್ಕೆ ಒಬ್ಬ ದಕ್ಷ, ಪ್ರಾಮಾಣಿಕ, ಶಿಕ್ಷಕ ಪ್ರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಹೇಳಿದ್ರೆ ಅದು HR ಈಶ್ವರ್ ಸರ್ ಅವರು. ಹಲವಾರು ಕಾರ್ಯಕ್ರಮ ಓದಕ್ಕೆ ಹೋದ್ರು ಕೂಡ ಇವತ್ತು ರಾಧಾಕೃಷ್ಣ ಮಾಸ್ಟರ್ ಮತ್ತು ಕುಮುದ ಟೀಚರ್ ಅವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಬಂದೇ ಬರ್ತೇನೆ ಅಂತ ಹೇಳಿ ಬಹಳ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೆ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಸುಸ್ವಾಗತವನ್ನ ಬಯಸ್ತೇನೆ. ಹಾಗೆ ಮತ್ತವರು ನಮ್ಮ ದಕ್ಷಿಣ ಜಿಲ್ಲಾ ದೈಹಿಕೃಷ್ಣ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ದೈಹಿಕೃಷ್ಣ ಪರಿವೀಕ್ಷಕರು ಆಗಿರುವಂತಹ ಶ್ರೀಮತಿ ಲಿಲ್ಲಿ ಪಾಯಸ್ ಅವರು ಬಹಳ ಪ್ರೀತಿ ಇಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಆತ್ಮೀಯವಾದ ಗೌರವದ ಸ್ವಾಗತವನ್ನ ಬಯಸ್ತೇನೆ. ಇದೀಗ ನಮ್ಮ ಗಂಗಾಧರನ ಲೋಕನಾಥರಿಗಳು ಒಂದು ಸಣ್ಣ ಈಗ BOR ಅವರು ಮತ್ತು ಲಿಲ್ಲಿ ಪಾಯಸ್ ಅವರು ಗೌರವವನ್ನು ಕೊಡ್ತಾರೆ. ತದನಂತರ ನಮ್ಮ ನಿವೃತ್ತ ಶಿಕ್ಷಕರು ಬಂದು ಅವರಿಗೆ ಗೌರವ ಕೊಡ್ತಾರೆ. ತದನಂತರ ಪ್ರೌಢಶಾಲೆಯ ಶಿಕ್ಷಕಿಗೆ ಸನ್ಮಾನ ನಡೆಯುತ್ತದೆ. ಮಕ್ಕಳೇ ಸ್ವಲ್ಪ ಆಯ್ತು, ಮುಗಿತಾ ಬಂತು. ಸುಮಾರು 2.5 ಗಂಟೆಗಳ ಕಾಲ ನೀವು ಕೂಡ ಕೆಳಗೆ ಕುಳಿತುಕೊಂಡು ಬಹಳ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ. ಇದೀಗ ಇವರ ಸನ್ಮಾನ ಆಯಿತು. ತದನಂತರ ನೇರ ಕುತ್ಕೊಳ್ಳಿ, ಕ್ಲಾಪ್ಸ್ ಗೋ. ರಾಧಾಕೃಷ್ಣ ರೈ ಅವರಿಗೆ ಎಲ್ಲರೂ ಗೌರವವನ್ನು ನೀಡಿದ್ದಾರೆ, ಸನ್ಮಾನ ಸ್ವೀಕಾರ ಮಾಡಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ನಂತರ ಕುಮುದ ಟೀಚರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಅವರ ಪತ್ರರಾಗಿರುವಂತಹ ಶ್ರೀಯುತ ಬಾಲಕೃಷ್ಣ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರು ಕೂಡ ಬಹಳ ಕರತಾಳದೊಂದಿಗೆ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಅವರ ಸನ್ಮಾನ ಪತ್ರವನ್ನ ನಮ್ಮ ಶ್ರೀಮತಿ ಸ್ಮಿತಾ ಟೀಚರ್ ಅವರು ವಾಚಿಸಬೇಕು ಅಂತ ಹೇಳಿ. ಪಾವೂರು ಹರೇಕಾಳ ದೇಶಕ್ತಿ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಪಾವೂರು ಹರೇಕಾಳ ದಿನಾಂಕ 29/11/2025 ಶನಿವಾರದಂದು ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲಾ ಸಭಾಂಗಣದಲ್ಲಿ ಅತಿಥಿ ಅಭ್ಯಾಗತರ ಗಣ ಉಪಸ್ಥಿತಿಯಲ್ಲಿ ನಡೆದ ವಿದಾಯ ಸನ್ಮಾನ ಸಮಾರಂಭದಲ್ಲಿ ಸಹ ಶಿಕ್ಷಕರಾಗಿ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಶ್ರೀಮತಿ ಕುಮುದಾ ದೇವಿ ಬಿ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಸೃಜನಾತ್ಮಕ ಅಭಿವ್ಯಕ್ತಿ ಮತ್ತು ಜ್ಞಾನದಲ್ಲಿ ಸಂತೋಷವನ್ನು ಹುಟ್ಟುಹಾಕುವುದು ಶಿಕ್ಷಕರ ಅತ್ಯುನ್ನತ ಕಲೆಯಾಗಿದೆ ಎನ್ನುವ ಸೂಕ್ತಿಯಂತೆ ಶಿಕ್ಷಕ ವೃತ್ತಿಯಲ್ಲಿ ಸುಮಾರು 33 ವರ್ಷಗಳ ಸೇವೆ, ಅನುಭವ, ತಾಳ್ಮೆ, ಕಠಿಣ ಪರಿಶ್ರಮ, ನೇರ ನಡೆನುಡಿಗಳಿಂದ ಎಲ್ಲರ ಪ್ರೀತಿಗೆ ಪಾತ್ರರಾದವರು ತಾವು. ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ವರ್ಗಾಡಿ ಗ್ರಾಮದ ಬೊಡ್ಡೋಡಿಯಲ್ಲಿ ನಟ್ಟಲಚ್ಚಿ ಶ್ರೀ ಶಂಕರಪ್ಪ ನಾಯಕ್ ಮತ್ತು
ಶ್ರೀಮತಿ ಉಮಾವತಿ ದಂಪತಿಗಳ ಮಗಳಾಗಿ ಜನಿಸಿದ ತಾವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಶ್ರೀ ವಾಣಿ ವಿಜಯ ಪ್ರೌಢಶಾಲೆಯಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೂರ್ನಾಡು, ಪದವಿ ಶಿಕ್ಷಣವನ್ನು ಬೆಗನ್ ಕಾಲೇಜಿನಲ್ಲಿ ಹಾಗೂ B.Ed ಪದವಿಯನ್ನು ಸರ್ವೋದಯ ಕಾಲೇಜ್ ಆಫ್ ಎಜುಕೇಶನ್ ವಿರಾಜಪೇಟೆ ಇಲ್ಲಿ ಮುಗಿಸಿರುತ್ತೀರಿ. ವೃತ್ತಿ ಜೀವನವನ್ನು ಬೆಂಗಳೂರಿನ ಹೊಂಬೇಗೌಡ ಪ್ರೌಢಶಾಲೆಯಲ್ಲಿ ಆರಂಭಿಸಿ ತಾವು ತದನಂತರ ಸೀಮಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಕ್ರೆಸೆಂಟ್ ಆಂಗ್ಲ ಮಾಧ್ಯಮ ಶಾಲೆ ಬೆಂಗಳೂರು ಹಾಗೂ ಶ್ರೀ ನಾರಾಯಣ ಗುರು ಪ್ರೌಢಶಾಲೆ ಮುಂತಾದ ಶಾಲೆಗಳಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ 2003ನೇ ಇಸವಿಯಲ್ಲಿ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಯಲ್ಲಿ ಸಮಾಜ, ಕನ್ನಡ, ಇಂಗ್ಲಿಷ್ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನವೆಂಬರ್ 30ರಂದು ನಿವೃತ್ತಿ ಹೊಂದಲಿದ್ದೀರಿ. ತಾವು ತಮ್ಮ ವೃತ್ತಿ ಜೀವನದಲ್ಲಿ ಪಠ್ಯಕ್ಕೆ ಪೂರಕವಾಗಿ ಯಾವುದೇ ವಿಷಯವನ್ನು ಕೊಟ್ಟರೂ ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ಪಾಠವನ್ನು ಅರ್ಥೈಸುವಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುತ್ತೀರಿ. ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯವನ್ನು ಮಾತ್ರ ಬೋಧಿಸದೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿ ಮೌಲ್ಯ ಶಿಕ್ಷಣವನ್ನು ಕೂಡ ನೀಡುತ್ತಾ ಬಂದಿರುವಿರಿ. ಬಡತನವು ಬದುಕಲು ಬಲವನ್ನು ನೀಡಿದರೆ ಸಿರಿತನವು ಸಕಲವನ್ನು ಕೊಟ್ಟು ಹೀನನನ್ನಾಗಿಸುತ್ತದೆ ಎನ್ನುವ ಸೂಕ್ತಿಯಂತೆ ಬಡತನದ ಮಕ್ಕಳು, ಅಶಕ್ತರು, ನಿರ್ಗತಿಕರ ಬಗ್ಗೆ ಅತೀವ ಕಾಳಜಿ ಹೊಂದಿರುವ ತಾವು ಅದೆಷ್ಟು ಬಡ ಮಕ್ಕಳ ಶಾಲಾ ಶಿಕ್ಷಣಕ್ಕೆ ಶೈಕ್ಷಣಿಕ ಶುಲ್ಕ, ಸಮವಸ್ತ್ರ, ಕಲಿಕಾ ಸಾಮಗ್ರಿಗಳನ್ನು ತಾವೇ ನೀಡುವ ಮುಖೇನ ಬಡ ಮಕ್ಕಳ ಕಣ್ಣೀರು ಒರೆಸುವ ಕೆಲಸವನ್ನು ಮಾಡಿಕೊಂಡು ಬಂದಿರುತ್ತೀರಿ. ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಯಲ್ಲಿ ಸುಮಾರು 22 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುತ್ತೀರಿ. ತಮ್ಮ ಪತಿಯವರಾದ ಶ್ರೀ ಬಾಲಕೃಷ್ಣ ನಾಯಕ್ ಆರಿಗೆ ಹಿತ್ತು ಮತ್ತು ಪುತ್ರ ಕರಣ್ BBM ಜೊತೆ ಸುಖವಾದ ಸಂಸಾರವನ್ನು ನಡೆಸುತ್ತಿರುವ ನಿಮಗೆ ದೇವರು ಉತ್ತಮ ಆರೋಗ್ಯವನ್ನು ನೀಡಲಿ ಎಂದು ಪ್ರಾರ್ಥನೆ. ನಿಮ್ಮ ಮುಂದಿನ ನಿವೃತ್ತಿ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್, ಮುಖ್ಯ ಶಿಕ್ಷಕರು, ಅಧ್ಯಾಪಕ ವೃಂದ, ಸಿಬ್ಬಂದಿ ವರ್ಗ ಮತ್ತು ಮಕ್ಕಳು, ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ, ಪಾವೂರು ಹರೇಕಳ. ಧನ್ಯವಾದಗಳು. ಆಡಳಿತ ಮಂಡಳಿಯ ವತಿಯಿಂದ ಇಬ್ಬರಿಗೂ ಕೂಡ ಗೌರವ, ಕುಮುದ ಟೀಚರ್ ಅವರಿಗೆ ಮತ್ತು ಬಾಲಕೃಷ್ಣ ಸರ್ ಇಬ್ಬರನ್ನ ಒಟ್ಟಿಗೆ ಸೇರಿಸಿ ಜೋರಾದ ಚಪ್ಪಾಳೆಯೊಂದಿಗೆ ಆಡಳಿತ ಮಂಡಳಿಯವರು ಇದೀಗ ಸನ್ಮಾನ ಮಾಡಿಸಿದ್ದಾರೆ. ಅತ್ತಿಗೆ ಬಂದಿದ್ದಾರೆ, ದಯವಿಟ್ಟು ಒಮ್ಮೆ ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತ ವಿನಂತಿ ಮಾಡ್ತೀನಿ. ಬಲೆ ಅಕ್ಕ ಬಲೆ. ಇದೀಗ ಆಡಳಿತ ಮಂಡಳಿಯಲ್ಲೂ ಸನ್ಮಾನ ಆಗಿದೆ. ಈಗ ನಮ್ಮ ರಾಮಕೃಷ್ಣ ಪ್ರೌಢಶಾಲೆ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಅಧ್ಯಾಪಕ ವೃಂದದವರಿಂದ ಗೌರವ.
ಈ ದಿನ ನಮ್ಮ ಅನುದಾನಿತ ಪ್ರೌಢಶಾಲೆ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಮತ್ತು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವು ಅರೆಕಳ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಇಬ್ಬರು ಹಿರಿಯವರು ಮಾರ್ಗದರ್ಶಕರು, ನಮ್ಮ ಸಂಸ್ಥೆಯ ಕಣ್ಮಣಿಗಳು ಆದಂತಹ ನಮ್ಮ ರಾಧಾಕೃಷ್ಣ ರೈಸರವರು ಮತ್ತು ನಮ್ಮ ಕುಮುದಾ ಮೇಡಮ್ ಅವರಿಗೆ ಇವತ್ತು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಬ್ಬದ ಸಡಗರದ ರೀತಿಯಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆದಂಥ KN ಆಳ್ವಾಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಸೋಮಶೇಖರ್ ಚೌಟಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜಯರಾಮ್ ಆಳ್ವಾಸರ್ ಅವರಿದ್ದಾರೆ. ನಮ್ಮ ಹಿರಿಯವರು, ನಮ್ಮ ಮಾರ್ಗದರ್ಶಕರು, ಶಿಕ್ಷಣ ಅಭಿಮಾನಿಗಳು, ನಮ್ಮ ತಾಲೂಕು ಶಿಕ್ಷಣ ಸಮಿತಿ ಇದೆ, ಆ ಸಮಿತಿಯ ಪದಾಧಿಕಾರಿಗಳು, ನಮ್ಮ ರವೀಂದ್ರ ರೈ ಸರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ನಮ್ಮ ಹಿರಿಯವರು, ನಮ್ಮ ಮಾರ್ಗದರ್ಶಕರು ಎಡ್ವರ್ಡ್ಸ್ ಐಮನ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು TPO ಮೇಡಮ್ ಆದಂಥ ಲಿಲಿ ಫೈಟ್ಸ್ ಮೇಡಮ್ ಅವರಿದ್ದಾರೆ. ನಮ್ಮ ವಿಭಾಗೀಯ ಕಾರ್ಯದರ್ಶಿಗಳಾದಂಥ ನಮ್ಮ ತ್ಯಾಗಂ ಅರಕಳ ಸರ್ ಅವರಿದ್ದಾರೆ. ಎಲ್ಲ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರಾದಂತಹ ಮೋಹಿನಿ ಮೇಡಮ್ ಅವರು ಮತ್ತು ಪ್ರೇಮಲತಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ನನ್ನ ನೆಚ್ಚಿನ ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ, ಬೋಧಕೇತರರಿಂದ ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕು. ನಮ್ಮ ರಾಧಣ್ಣ ಮತ್ತು ನಮ್ಮ ಕುಮುದಾ ಮೇಡಮ್ ಅವರ ಕಾರ್ಯಕ್ರಮಕ್ಕೆ ನಮ್ಮ TPO ಮೇಡಮ್ ಅವರು, ಮೇಡಮ್ ಹೋಗಿ ಒಂದು ವಿಶ್ ಮಾಡಿಬಿಟ್ಟು ತಕ್ಷಣವೇ ಬಂದ್ಬಿಡವ, 2 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಇದೆ, ಹಾಗಾಗಿ ಹೋಗ್ಬಿಟ್ಟು ಇಮಿಡಿಯೇಟ್ ಒಂದು ವಿಶ್ ಮಾಡ್ಬಿಟ್ಟು ಬಂದ್ಬಿಡೋಣ ಬನ್ನಿ. ಯಾಕಂದರೆ ಅವರು ಸೇವೆಯನ್ನು ಸಲ್ಲಿಸುವಂಥ ಅವಧಿಯಲ್ಲಿ ನಮ್ಮ ರಾಧಾಕೃಷ್ಣ ರೈಸರ್ ಅವರು ಮತ್ತು ನಮ್ಮ ಕುಮುದಾ ಮೇಡಮ್ ಅವರು ಎಲೆ ಮರೆಯ ಕಾಯಿ ರೀತಿಯಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರನ್ನ ನೋಡಿದ್ರೆ ಖುಷಿ ಆಗ್ತದೆ, ನಮ್ಮ ರಂಗಣ್ಣನ ಮುಖ ನೋಡಿದ್ರೆ ಖುಷಿ ಆಗ್ತದೆ. ಅವರು ನನ್ನ ಆತ್ಮೀಯ ಸಹೋದರರಿಗೆ ಸಮನಾದಂತಹ ವ್ಯಕ್ತಿ, ಯಾವಾಗಲೂ ನಗುಮುಖ. ನಮ್ಮ ಕಚೇರಿ ಬಂದ್ಬಿಟ್ರೆ ಅವರೆಲ್ಲೂ ಹೋಗಿಲ್ಲ, ಅವರು 2-3 ನಿಮಿಷ ನನ್ನ ಪಕ್ಕದಲ್ಲಿ ಕುತ್ಕೊಳ್ಳೇಬೇಕು. ರಾಧಣ್ಣ ಬೈಲಿ ಕೂತ್ಕೊಳ್ಳಿ. ನಾವಂತೂ ಒಂದು ಊಟವನ್ನ ತಿಂತಿದ್ರು ಸಹ ಇಬ್ರು ಅವ್ರು ಊಟ ಮಾಡ್ಲೇಬೇಕು, ಊಟ ಆಗಿದೆ ಸರ್ ಅಂತಿದ್ರು ನಾನು ಬಿಡ್ತಿಲ್ಲ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ನೀವೊಂದು ಅರ್ಧ ತಿಂದು ನಾನೊಂದು ಅರ್ಧ ತಿಂತೀನಿ. ಅಷ್ಟು ಆತ್ಮೀಯ ಪ್ರೀತಿಯ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು, ಪ್ರಾಮಾಣಿಕರು, ಸೇವೆಯಲ್ಲಿ ರಾಜಿ ಇಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ನಮ್ಮ ರಾಧಣ್ಣ ಅವರು. ಅವ್ರಿಗೆ ನಮ್ಮ ಶಿಕ್ಷಕರ ಪ್ರಶಸ್ತಿಯನ್ನು ಕೂಡ ನಾವು ಕೊಟ್ಟು ನಮ್ಮ ತಾಲೂಕಿನಲ್ಲಿ ಅತ್ಯುತ್ತಮ ಶಿಕ್ಷಕರು ಎಂದು ನಾವು ಗೌರವವನ್ನು ಮಾಡಿದ್ದೀವಿ. ಆ ಒಂದು ಸಲುವಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ನಾವು ಬಂದಿದ್ವಿ. ಏನೇ ಇರಲಿ, ಭಗವಂತ ನಿಮಗೆ, ನಮ್ಮ ಕುಮುದಾ ಮೇಡಮ್ ಅವರ, ನಿಮ್ಮ ಕುಟುಂಬ, ರಾಧಣ್ಣ ನಿಮ್ಮ ಕುಟುಂಬ, ಮತ್ತೆ ನಮ್ಮ ಕುಮುದಾ ಮೇಡಮ್ ಅವರ ಕುಟುಂಬ, ಭಗವಂತ ಮಂಜುನಾಥ ಸ್ವಾಮಿ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಒಳ್ಳೇದನ್ನೆಲ್ಲವನ್ನು ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ನಾನು ದೇವರಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮ ಮುಂದಿನ ನಿವೃತ್ತಿಯ ಜೀವನವು ಹೂವಿನ ಹಾಸಿಗೆ ಆಗೋಗಿ ಯಾವುದೂ ಖುಷಿಯಾಗಿರಿ. ನಿಮ್ಮ ಸಂಸ್ಥೆ ಬರ್ತಾ ಇರಿ, ಈ ಸಂಸ್ಥೆಗೆ ಬಂದು ತಮ್ಮ ಕೈಲಾದಂಥ 1 ಗಂಟೆ 2 ಗಂಟೆ ಸೇವೆಯನ್ನು ಸಲ್ಲಿಸಿ ಅಂತ ಮನವಿಯನ್ನು ಮಾಡಿಕೊಳ್ತಾ, ಮಗದೊಮ್ಮೆ ಭಗವಂತ ನಿಮ್ಗೆ ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿರುವಂಥ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ನೀವು ಹಾಕಿಕೊಟ್ಟಿದ್ದೀರಿ, ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದೀರಿ. ನಿಮ್ಮ ಒಂದು ಆಶೀರ್ವಾದ ಮಕ್ಕಳ ಮೇಲೆ ಸದಾ ಇರಲಿ ಅಂತ ನನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಮಗದೊಮ್ಮೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ PO ಸಾಹೇಬರಿಗೆ ಧನ್ಯವಾದಗಳು. ಅಷ್ಟು ಶಿಕ್ಷಕರು ಎಲ್ಲ ಸನ್ಮಾನ ಅವರು ಮಾಡಿಯೇ ಮತ್ತು ಬಂದು ಅವರ ಉಪಸ್ಥಿತಿಯಲ್ಲಿ ತುಂಬಾ ಸನ್ಮಾನಗಳು ಅವರ ಮುಂದಾಳತ್ವದಲ್ಲಿ ಆಗಿದೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿದ್ದಕ್ಕೆ ನಾವು ವಂದನೆಗಳು. ಲಿಲಿ ಫೈಟ್ಸ್ ಅವರು ಒಂದು ಶುಭವನ್ನು ಹಾರೈಸ್ತಾರೆ.
ವೇದಿಕೆಯಲ್ಲಿರುವ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರೇ, ವೇದಿಕೆಯಲ್ಲಿ ಆಸೀನರಾದಂಥ ಗೌರವಾನ್ವಿತ ಎಲ್ಲ ಆದರಣೀಯ ಗಣ್ಯ ಅತಿಥಿಗಳೇ, ಇವತ್ತು ಬೀಳ್ಕೊಡುವ ಕುಮುದ ಮೇಡಮ್ ಹಾಗೂ ರಾಧಾಕೃಷ್ಣ ಸರ್ ಅವರು, ಕುಮುದ ಮೇಡಮ್ ಅವರಿಗೆ ನಾನು ಹೃದಯಾಂತರದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನನಗೆ ರಾಧಾಕೃಷ್ಣ ರೈ ಅವರು ನಮ್ಮ ದೈಹಿಕ ಶಿಕ್ಷಣದ ಒಂದು ಪಿಲ್ಲರ್ ಅಂತ ಹೇಳ್ಬೋದು. ಯಾವತ್ತು ಆಧಾರ ಸ್ತಂಭ ನಮಗೆ ಯಾವತ್ತು ನಮ್ಮ ದೈಹಿಕ ಶಿಕ್ಷಣದ ಪಂದ್ಯಾಟಗಳಿರಲಿ, ಯಾವುದೇ ಅಥ್ಲೆಟಿಕ್ಸ್ ಇರಲಿ, ಕ್ರೀಡಾಕೂಟ ಇರಲಿ, ಯಾವುದಕ್ಕೂ ಸಹ ನಾವು ಮೊದಲಾಗಿ ನಾವು ತೀರ್ಪುಗಾರರಾಗಿರಲಿ ಮತ್ತೆ ಅದನ್ನು ಸುಧಾರಿಸಲಿಕ್ಕೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದವರು ರಾಧಾಕೃಷ್ಣ. ನಿಜವಾಗಿ ಸಹ ನನಗೆ ನಿನ್ನೆಲ್ಲೇ ನಾನು ಅವರು ಅಲ್ಲಿ ಬಂದಿದ್ರು, ನನಗೆ ತುಂಬ ಬೇಸರ ಅನ್ನಿಸ್ತಾ ಇದೆ. ಅವರು ನಾವು ಮೊನ್ನೆ ತಾಲೂಕು ಲೆವೆಲ್ಗೆ ಬನ್ನಿ ಸರ್ ಅಂತ ನಾನು ಪರ್ಸನಲ್ ಆಗಿ ಅವರಿಗೆ ಕಾಲ್ ಮಾಡಿದ್ದೆ, ಆದರೂ ಅವರು ಬರಲಿಲ್ಲ. ನಿಜವಾಗಿ ಸಹ ಬೇಸರ ಆಗ್ತದೆ ನನಗೆ. ನಮ್ಮ ಉಳ್ಳಾಲ ವಲಯದಲ್ಲಿ ಯಾವುದೇ ನಮ್ಮ ಕ್ರೀಡಾಕೂಟಕ್ಕೆ ನಾನು ಅವರನ್ನು ನೋಡಲಾಗಿ ಮಾಡಿದ್ದೆ, ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ನಗುಮುಖದಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅವರಿದ್ರೆ ನಾನು ಹೋಗ್ಬೇಕಾಗಿರ್ಲಿಲ್ಲ. ಅವರು ಎಲ್ಲ ಕೆಲಸಗಳನ್ನು ನೀಟಾಗಿ ಮಾಡ್ತಿದ್ರು. ಯಾಕೆಂತ ಹೇಳಿದ್ರೆ ಬೆನ್ನೆಲುಬಾಗಿ ನಿಂತವರು ನಮ್ಮ ದೈಹಿಕ ಶಿಕ್ಷಣಕ್ಕೆ. ನಿಮ್ಮ ಸಹಕಾರವನ್ನು ಯಾವತ್ತೂ ಮರೆಯುವುದಿಲ್ಲ ಸರ್. ಯಾವತ್ತೂ ನೀವು ಇದ್ರೂ ಸಹ ಇದೇ ತರ ನಮ್ಮ ಗ್ರೌಂಡಲ್ಲಿ ಬರಬೇಕು. ನೀವು ದೈಹಿಕ ಶಿಕ್ಷಣದಿಂದ ನಿವೃತ್ತರಾದ್ರೂ ಸಹ ನಮ್ಮ ವೃತ್ತಿಯಲ್ಲಿ ನಮ್ಮ ಜೊತೆ ಯಾವತ್ತೂ ಇರಬೇಕು, ನಮಗೆ ಮಾರ್ಗದರ್ಶಕರಾಗಿ ಇರಬೇಕು ಎಂದು ನಾನು ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು. ಪಾವೂರು ಹರೇಕಲ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಮತ್ತು ಅನುದಾನಿತ ಪ್ರೌಢಶಾಲೆ ಪಾವೂರು ಹರೇಕಲ ಮತ್ತು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಪಾವೂರು ಹರೇಕಲ ಇದರ ವತಿಯಿಂದ ನಿವೃತ್ತ ಶಿಕ್ಷಕರಿಗೆ ಅಭಿನಂದನೆಯನ್ನು ಅಭಿನಂದಿಸಿದ್ದೀರಿ. ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಆಗಮಿಸಿದಂಥ ನಮ್ಮೆಲ್ಲರ ಹಿರಿಯರು, ಗೌರವಾನ್ವಿತರಾದಂಥ ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂಥ KN ನಾಲ್ವರವರೇ, ಹಾಗೆ ಶಾಲಾ ಜಂಟಿ ಶಾಲೆಗಳ ಸಂಚಾಲಕರಾದಂಥ ಕಡೆಂಜ ಸೋಮಶೇಖರ ಚೌಟ್ರವರೇ, ಹಾಗೆ ನಮ್ಮ ಆಡಳಿತ ಮಂಡಳಿಯ ಕೋಶಾಧಿಕಾರಿಯಾದಂಥ ಶ್ರೀಯುತ ಜಯರಾಮ್ ಆಲದವರೇ, ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಆಗಮಿಸಿದ್ರು ಶ್ರೀಯುತ HR ಈಶ್ವರ್ ಅವರೇ, ಹಾಗೆ TPO ಆಗಿ ಆಗಮಿಸಿದಂಥ ಲಿಲ್ಲಿ ಮೇಡಮ್ ರವರೇ, ಹಾಗೂ ಜಂಟಿ ಶಾಲೆಗಳ ಮುಖ್ಯಸ್ಥರೇ, ಹಾಗೂ ಕಡ್ಡೋಡ ಅಯ್ಯನವರೇ, ಹಾಗೂ ಗಣಪ ಶೆಟ್ಟಿಯವರೇ, ಮೊಯಿನ್ ಟೀಚರ್ ಅವರೇ, ಹಾಗೂ ಪ್ರೇಮಲತಾ ಟೀಚರ್ ಅವರೇ, ಹಾಗೆ ಇವತ್ತು ನಿವೃತ್ತಿಗೊಂಡಂಥ ಕುಮುದ ಟೀಚರ್ ಅವರೇ, ಇಲ್ಲಿ ನಮ್ಮ ಆತ್ಮೀಯರೆಲ್ಲ ಆಗಮಿಸಿದ್ದಾರೆ. ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಎಲ್ಲರಿಗೂ ಹೇಳಿಲ್ಲ, ಆದರೂ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ಆತ್ಮೀಯರು ಆಗಿರುವಂತ ಗಂಗಾಧರ್ ರೈ, ಲೋಕನಾಥ್ ರೈ ಇರ್ಬೋದು, ಸುರೇಶ್ ಶೆಟ್ಟಿ ಅವರು ಇರ್ಬೋದು, ಸುಂದರ್ ಶೆಟ್ಟಿ ಅವರು, ಹಾಗೆ ನಮ್ಮ ಸಂಬಂಧಿಕರು ಆಗಮಿಸಿದ್ದಾರೆ. ಅವರನ್ನೆಲ್ಲ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಾನು ಸುಮಾರು 34 ವರ್ಷಗಳ ಕಾಲ ಈ ಒಂದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಇದು ನನ್ನ ಸೌಭಾಗ್ಯ ಅಂತ ಹೇಳ್ಬಹುದು. ಇದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆ ಹಾಗೂ
ಶಿಕ್ಷಕ ವೃಂದ, ಮುಖ್ಯ ಶಿಕ್ಷಕರು ಹಾಗೂ ಪೋಷಕರು ಹಾಗೂ ವಿದ್ಯಾರ್ಥಿ ವೃಂದ ಇದಕ್ಕೆ ಕಾರಣವಾಗಿದೆ. ಈ ಒಂದು 34 ವರ್ಷಗಳ ಕಾಲ ಸೇವೆಯಲ್ಲಿ ನಾನು ಪ್ರಾಮಾಣಿಕವಾಗಿ ಕರ್ತವ್ಯ ನಿಷ್ಠೆಯಿಂದ ನನ್ನ ಸೇವೆಯನ್ನು ಮಾಡಿದ್ದೇನೆ ಅಂತ ನಾನು ಹೆಮ್ಮೆ ಪಡುತ್ತೇನೆ, ಖುಷಿ ಪಡ್ತೇನೆ. ನಾನು ಸೇವೆಗೆ ಸೇರಿದ್ದು 91ರಲ್ಲಿ. ಈಗ ನಿವೃತ್ತಿ ಆಗುವುದು 25ನೇ ಇಸವಿ 2025, 34 ವರ್ಷ ಆಯಿತು. ಆದರೂ ನಾವು ಶಿಕ್ಷಕ ವೃತ್ತಿಯನ್ನು ಬಹಳ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ನನ್ನ ಆತ್ಮವಿಶ್ವಾಸ ನನಗಿದೆ. ಕೆಲವೊಂದು ಕೈ ನೆನಪುಗಳು ಇರಬಹುದು, ಜೀವನದಲ್ಲಿ ಕಷ್ಟ ಸುಖಗಳು ಬರುವುದು ಸಾಮಾನ್ಯ. ಹಾಗೆ ಸೇವಾ ವೃತ್ತಿಯಲ್ಲಿ ಸಹ ಸಿಹಿ ಕೈಗಳು ಬರ್ತದೆ. ಅದನ್ನೆಲ್ಲ ನಾವು ಮೀರಿಕೊಂಡು ಹೋಗುವುದು ಶಿಕ್ಷಕರ ಕರ್ತವ್ಯ. ಇದೆಲ್ಲ ಜೀವನದಲ್ಲಿ ಇರುವಂಥದ್ದು. ಕಷ್ಟ ಬಂದರೆ ಮಾತ್ರ ಸುಖ ಸಿಗ್ತದೆ, ನೋವು ನಲಿವುಗಳೆಲ್ಲ ಇರ್ತದೆ. ಇದನ್ನೆಲ್ಲ ಪಾಲಿಸಿಕೊಂಡು ಹೋಗುವಂಥದ್ದು ಈ ಶಿಕ್ಷಕ ಎಂಬುದು ಜೀವನದಲ್ಲಿ, ಶಿಕ್ಷಕ ವೃತ್ತಿ ಎಂಬುದು ಜೀವನದಲ್ಲಿ ಬಹಳ ಮುಖ್ಯ. ಈ ನಾವು ನಿವೃತ್ತಿ ಆದರೂ ಜೀವನದಲ್ಲಿ ನಮ್ಮ ಶಿಕ್ಷಕ ಎಂಬ ಒಂದು ಹೆಸರು ಮರೆಯುವುದಿಲ್ಲ. ಅವರು ಮಾಸ್ಟರ್ ಆಗಿದ್ದರು ಅಂತ ಹೇಳ್ತೇವೆ ನಾವು ಜೀವ ನಮ್ಮ ಆಯುಷ್ಯದಲ್ಲಿ. ಆದ ಕಾರಣ ಸೇವೆಗೆ ಮಾತ್ರ ನಾನು ನಿವೃತ್ತಿ ಆಗಿದ್ದೇನೆ. ನಮ್ಮ ಈ ಶಿಕ್ಷಕ ಹೆಸರು ಅಮರವಾಗಿ ನಮಗೆ ಸಹಕರಿಸಿದಂಥ ಎಲ್ಲ ಇಲ್ಲಿನ ವಿದ್ಯಾರ್ಥಿಗಳಿರ್ಬೋದು, ಅಧ್ಯಾಪಕರಿರ್ಬೋದು, ಪೋಷಕರಿರ್ಬೋದು, ಪಂಚಾಯತಿನ ಅಧ್ಯಕ್ಷರು, ಪದಾಧಿಕಾರಿಗಳಿರ್ಬೋದು, ಹಾಗೆ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯೆ ನಮಗೆ ಗೌರವವನ್ನು ಕೊಡ್ತದೆ, ಹಣ ಘನತೆಯನ್ನು ಕಾಪಾಡ್ತದೆ, ಬಡತನ ಮರ್ಯಾದೆಯನ್ನು ಕಾಪಾಡುತ್ತದೆ, ಸಂಸ್ಕಾರ ಎಲ್ಲವನ್ನು ಕಾಪಾಡುತ್ತದೆ. ಈ ಸಂಸ್ಕಾರವನ್ನು ಕಲಿಯುವುದು ನಾವು ಶಾಲೆಯಲ್ಲಿ. ಈ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳಿಕೊಟ್ರೆ ಒಂದು ಅವರ ವ್ಯಕ್ತಿತ್ವ ವಿಕಸನ ಆಗಿ ಸಮಾಜದಲ್ಲಿ ಒಂದು ಒಳ್ಳೆಯ ನಾಗರಿಕರಾಗಿ ಅವನು ಬೆಳೆಯುವುದು. ಈ ಶಿಕ್ಷಕ ವೃತ್ತಿ ಬಹಳ ಶ್ರೇಷ್ಠ ವೃತ್ತಿ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಕ ಅಂದ್ರೆ ಅಂದ್ರೆ ಶಿಸ್ತುಬದ್ಧ ಜೀವನವನ್ನು ನಡೆಸುವುದು. ಶಿಕ್ಷಕನ 3 ಅಕ್ಷರದಲ್ಲಿ ಎಂಬುದು ಶಿಸ್ತುಬದ್ಧ ಜೀವನವನ್ನು ನಡೆಸುವಂಥದ್ದು. ಅಂದ್ರೆ ಕ್ಷಣ ಕ್ಷಣದಲ್ಲಿ ಅವರನ್ನು ತಿದ್ದಿ ಬೆಳೆಸುವಂಥದ್ದು. ಅಂದ್ರೆ ಕನಸನ್ನು ಸಾಧನೆ ಮಾಡಲು ಸಹಾಯ ಮಾಡುವಂಥದ್ದು. ಇದು ಶಿಕ್ಷಕ ಎಂಬುದರ ಒಂದು ಅರ್ಥವಾಗಿರುತ್ತದೆ. ಇದನ್ನೆಲ್ಲ ನಾವು ಮೈಗೂಡಿಸಿಕೊಂಡು ಒಳ್ಳೆಯ ಶಿಕ್ಷಕರಾಗಿ ನಾವು ಶಾಲೆಯಲ್ಲಿ ಬೋಧನೆ ಮಾಡಬೇಕಾಗುತ್ತೆ. ಮಕ್ಕಳಿಗೆ ಇಷ್ಟ ಆಗುವಂಥ, ಮಕ್ಕಳಿಗೆ ಆಸಕ್ತಿ ಬರುವಂಥ ಬೋಧನೆಗಳನ್ನು ನಾವು ಮಾಡಬೇಕು. ಹೊಸ ರೀತಿಯ ಆಧುನಿಕ ಯುಗದಲ್ಲಿ ಹೊಸ ರೀತಿಯ ಬೋಧನೆಗಳನ್ನೆಲ್ಲ ಮಾಡಿ ಪಾಠ ಮತ್ತು ಪಾಠೇತರ ಚಟುವಟಿಕೆ ಬಹಳ ಮುಖ್ಯ. ಒಬ್ಬ ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ ಖಾಲಿ 4 ಗೋಡೆಯ ಮಧ್ಯದಲ್ಲಿ ಕುಳಿತುಕೊಂಡು ವಿದ್ಯೆಯನ್ನು ಕಲಿಯುವುದಲ್ಲ, ಪಾಠ ಮತ್ತು ಪಾಠೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ನಾವು ಈ ಒಂದು 34 ವರ್ಷದಲ್ಲಿ ನನ್ನ ಸಾಧನೆ ಏನಂತ ಕೇಳಿದರೆ, ನಾನು ದೈಹಿಕ ಶಿಕ್ಷಕನಾಗಿ ಅಥವಾ ಸಹಾಯಕ ಶಿಕ್ಷಕನಾಗಿ ಸೇರಿದ ಸಮಯದಲ್ಲಿ 1992 ಸಲ ರಾಜ್ಯ ಮಟ್ಟಕ್ಕೆ ವಾಲಿಬಾಲ್ ಆಯ್ಕೆಯಾಗಿದೆ. ಒಂದು 3 ಸಲ ಜಿಲ್ಲಾ ಮಟ್ಟಕ್ಕೆ ವಾಲಿಬಾಲ್, ಖೋಖೋ ಆಯ್ಕೆ ಆಗಿದೆ. ತಾಲೂಕು ಮಟ್ಟದಲ್ಲಿ ಹಲವಾರು ಬಾರಿ ನಾವು ಸ್ಪರ್ಧೆಯನ್ನು ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ. ಆಗ ಕಷ್ಟ ಇತ್ತು. 1991ರಲ್ಲಿ ನಮ್ಮ ಶಾಲೆಯಲ್ಲಿ, ಹಿರಿಯರು ಕಟ್ಟಿದಂಥ ಶಾಲೆಯಲ್ಲಿ ನಾವು ಸೇರುವಾಗ 1200 ಮಕ್ಕಳಿತ್ತು, 15 ಶಿಕ್ಷಕರಿದ್ರು. ಆಗ ಶಾಲೆ ಇರಲಿಲ್ಲ. 1ನೇ ಕ್ಲಾಸ್, 1 ಮತ್ತು 2ನೇ ಕ್ಲಾಸ್ 1952ರಲ್ಲಿ ಪ್ರಾರಂಭವಾಯಿತು. ಆಮೇಲೆ ಅದು ಹಂತವಾಗಿ ಮೇಲೆ ಬಂದು ಈಗ 1ರಿಂದ 10ನೇ ತರಗತಿಯವರೆಗೆ ನಮ್ಮ ಶಾಲೆಯಲ್ಲಿ ಮಕ್ಕಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ನಾವು ಮೊದಲಿಗೆ ನೆನಪಿಸಬೇಕಾಗ್ತದೆ, 1994ರಲ್ಲಿ ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವಾಗ
ಮಕ್ಕಳಿಗೆ ಮೊದಲು ಸಹಾಯ ಮಾಡಿದವರು ನಮ್ಮ ಜಯರಾಮ್ ಅವರು. ಅವರನ್ನು ಕೇಳಿಕೊಂಡಾಗ ರಾಜ್ಯ ಮಟ್ಟಕ್ಕೆ ನಮಗೆ ಓಡಲಿಕ್ಕೆ ಸಹಾಯ ಮಾಡಬೇಕು, ಟೀಚರ್ ಆಗಬೇಕು. ಆಗಿನ ಕಾಲದಲ್ಲಿ ಅವರು ಮೊತ್ತ ಮೊದಲಿಗೆ ಅವರ ಹತ್ರ ಕೇಳಿಕೊಂಡಾಗ ಅದನ್ನು ನಾನು ಕೊಡ್ತೇನೆ ಅಂತ ಹೇಳಿ ಆ ಸಮಯದಲ್ಲಿ 94ರಲ್ಲಿ ಹೇಳಿದಂತ ಮಾತು ನನಗೆ ಈಗ ನೆನಪಿದೆ. ಅವರು ಆ ಟೀ ಶರ್ಟ್ ಈಗಲೂ ಸಹ ಇದೆ ನಮ್ಮ ಶಾಲೆಯಲ್ಲಿ, 34 ವರ್ಷ ಆದರೂ ಸಹ ಅಂತ ಒಂದು ಸಹಾಯ ಹಸ್ತವನ್ನು ಮಾಡಿದಂತ ಆಗಿನ ಅವರು ಕಾರ್ಯದರ್ಶಿ ಆಗಿದ್ರು. ಆ ಸಮಯದಲ್ಲಿ ಸಂಚಾಲಕರಾಗಿ ಪಾವರು ಗೊತ್ತು ಜಯರಾಮ್ ಶೆಟ್ಟಿ ಅವರು ದಿವಂಗತರಾಗಿದ್ದಾರೆ. ಅವರನ್ನು ಸಹ ನೆನಪಿಸಬೇಕಾಗ್ತದೆ. ಆಗಿನ ಆಡಳಿತ ಮಂಡಳಿ ಮತ್ತು ಕಾರ್ಯದರ್ಶಿಯವರು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಒಂದು ಸೇವೆ ಅಲ್ಲಿ ಪರಿಗಣಿಸಿ ನನಗೆ ಇಲ್ಲಿ ಸೇವೆಯನ್ನು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗಿನ ಆಡಳಿತ ಮಂಡಳಿಗಳು ಸಹ ಹಾಗೆ ಈಗಿನ ಸಂಚಾಲಕರಿದ್ದಾರೆ ಹಾಗೂ ಕೋಶಾಧಿಕಾರಿಗಳು ಕಾರ್ಯದರ್ಶಿಗಳು ಸಹ ತುಂಬ ಸಹಾಯವನ್ನು ಮಾಡಿದ್ದಾರೆ. ಹಾಗೆ ಸೋಮಶೇಖರ ಚೌಟರು ಸುಮಾರು ಅವರ ಸೇವೆ ನಿವೃತ್ತಿ ಆಗುವಾಗ ನಮಗೆ 50,000 ರೂಪಾಯಿಯ ಕ್ರೀಡೋಪಕರಣಗಳನ್ನು ಮತ್ತೆ ಬೇರೆ ಬೇರೆ ಪ್ಯಾಂಟ್ ಶರ್ಟ್ ಇರ್ಬೋದು, ಕ್ರೀಡೋಪಕರಣ ಇರ್ಬೋದು, ಕಬಾರ್ಡ್ಗಳಿರ್ಬೋದು, ಆ ಸಮಯದಲ್ಲಿ 50,000 ನಮಗೆ ಕ್ರೀಡಾ ಉಪಕರಣ. ಇದನ್ನೆಲ್ಲ ನಾವು ಮರೆಯುವಂತಿಲ್ಲ. ಅನೇಕ ಕೊಡುಗೆ ದಾನಿಗಳು ನನ್ನ ಅವಧಿಯಲ್ಲಿ ಕೊಟ್ಟಿದ್ದಾರೆ ಕೊಡುಗೆಗಳನ್ನು. ಅದರಲ್ಲಿ ಅಬೂಬಕರ್ ಸ್ವಾಗತ ಬಜಾರ್ನ ಮಾಲಕರಿರ್ಬಹುದು, ಆಶಿತ್ ಶೆಟ್ಟಿ ಅವರಿರ್ಬಹುದು, ಪ್ರಕಾಶ್ ಭಂಡಾರಿ ಅವರಿರ್ಬಹುದು, ಹಾಗೆ ಹಲವು ವಿದ್ಯಾರ್ಥಿ ಸಂಘದವರು, ಶಿಕ್ಷಕ ರಕ್ಷಣಾ ಸಂಘದವರು, ಚೇತನ ಫ್ರೆಂಡ್ಸ್ನವರು, ಮತ್ತೆ ಕಲ್ಲಾಯಿ ಬ್ರಹ್ಮಾನಂದ ರೈಗಳವರು, ಇವರೆಲ್ಲ ನಮಗೆ ನಮ್ಮ ಶಾಲೆಗೆ ಅನೇಕ ಕೊಡುಗೆ ದಾನಿಗಳನ್ನು ನೀಡಿದ ಅವರನ್ನು ಸಹ ನಾವು ನೆನಪಿಸಬೇಕಾಗ್ತದೆ. ಹಾಗೆ ನನ್ನ ಸಮಯದಲ್ಲಿ ಕೆಲವರು ತೀರಿಹೋಗಿದ್ದಾರೆ. ಸೀತಾರಾಮ್ ಮಂಗ ಮಾಸ್ಟರ್ ಇದ್ರು, ನಾನು ಸೇರುವ ಜಯರಾಮ್ ಪಂಡಿತರು, ಇವರೆಲ್ಲ ದಿವಂಗತರಾಗಿದ್ದಾರೆ. ಸಂಜೀವ್ ಶೆಟ್ಟಿ ಅವರಿದ್ದರು, ನಾರಾಯಣ ಮೌಲ್ಯ ಕಾಸರಗೋಡಿಂದ ಬರ್ತಾ ಇದ್ರು ಅವರು, ಒಂದು ನಾಗವೇಣಿ ಟೀಚರ್, ಇವರನ್ನೆಲ್ಲ ನಾವು ನೆನಪಿಸಬೇಕಾಗ್ತದೆ. ಆಮೇಲೆ ನಿವೃತ್ತಿಗೊಂಡವರು ತುಂಬ ಮಂದಿದ್ದಾರೆ. ನಮ್ಮ ಶಾಲೆಯ ವತಿಯಿಂದ ನಿವೃತ್ತಿ ಆದವರು ಯಶೋಧ್ ಟೀಚರ್ ಇರ್ಬೋದು, ಎಡ್ಡೋಡ ಇಮಾನ್ ಇರ್ಬೋದು, ಟಿ ರಾಧಾಕೃಷ್ಣ ರೈ ಇರ್ಬೋದು, ಹಾಗೆಯೇ ಲಕ್ಷ್ಮೀ ಟೀಚರ್, ಸಮಾನತೆ ಟೀಚರ್, ಎಲ್ಲ ಟೀಚರ್ ಅವರು ನಮಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ಇವರನ್ನೆಲ್ಲ ನಾವು ನೆನಪಿಸಿಕೊಂಡು ಈ ಒಂದು ಶಿಕ್ಷಕ ವೃತ್ತಿ ಎಂಬುದು ಏನು ಎಂಬುದನ್ನು ಅವರು ನನಗೆ ಕಲಿಸಿಕೊಟ್ಟಿದ್ದಾರೆ. ಈ ಶಾಲೆಯಲ್ಲಿ ಖಾಲಿ ಮುಖ್ಯೋಪಾಧ್ಯಾಯರು ಮಾತ್ರ ಇದ್ದರೆ ಕೆಲಸ ಮಾಡಿದ್ರೆ ಸಾಕಾಗುವುದಿಲ್ಲ. ಎಲ್ಲ ಅಧ್ಯಾಪಕ ವೃಂದದವರು, ಪೋಷಕರು, ಆಡಳಿತ ಮಂಡಳಿ ಒಟ್ಟಿಗೆ ಸಹಮತದಿಂದ ಮಾರ್ಗದರ್ಶನ ಮಾಡಿಕೊಂಡು ಹೋದರೆ ಶಾಲೆ ಅಭಿವೃದ್ಧಿ ಆಗ್ತದೆ. ಖಾಲಿ ಮುಖ್ಯೋಪಾಧ್ಯಾಯರಿಂದ ಮಾತ್ರ ಸಾಧ್ಯ ಆಗಿ ಈಗಿನ ತುಂಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ ನಮ್ಮ ಆತ್ಮೀಯರು, ಅವರು ಹೇಳ್ತಾ ಇದ್ರು ಒತ್ತಡದಲ್ಲಿ ಕೆಲಸ ಮಾಡಬೇಡಿ ಅಂತ. ಒತ್ತಡ ಪ್ರತಿಯೊಂದಕ್ಕೂ ಮುಖ್ಯ ಶಿಕ್ಷಕರು ಯಾವುದೇ ಸೌಲಭ್ಯಗಳಿಲ್ಲ. ಅನುದಾನಿತ ಶಾಲೆಗಳಿಗೆ ಯಾವುದೇ ಸೌಲಭ್ಯಗಳನ್ನು ಸರ್ಕಾರ ನೀಡ್ತಾ ಇಲ್ಲ. ಖಾಲಿ ಸಂಬಳವನ್ನು ನೋಡ್ತಾರೆ ಅಷ್ಟೇ. ಸಮವಸ್ತ್ರ ಆಗಲಿ, ಕ್ಲರ್ಕ್ ಆಗಲಿ, ಕಂಪ್ಯೂಟರ್ ಆಗಲಿ ಯಾವುದೇ ಸೌಲಭ್ಯಗಳಿಲ್ಲದ ಕಾರಣ ಆ ಸಂದರ್ಭದಲ್ಲಿ ಸಹ ನಾವು ಕರ್ತವ್ಯವನ್ನು ಮಾಡಿದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ಕೃತಜ್ಞತಾಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿಯವರಿದ್ದಾರೆ, ಅವರು ಸಹ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಪೋಷಕರು, ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನಮಗೆ 34 ವರ್ಷ ಕಾಲ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಇನ್ನೊಮ್ಮೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ 2 ಶಾಲೆಗಳ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರಿಂದ ಹಾಗೂ ಈಗಿನ ಆಡಳಿತ ಮಂಡಳಿ ಅವರಿಗೆ ಸಹ ತುಂಬ ಹೃದಯದ ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಒಂದು ಮಕ್ಕಳಿಗೆ ಕೆಲವರು ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳು ಹೇಳ್ತಾರೆ ಹೋಗ್ಬೇಡಿ ಸರ್, ಹೋಗ್ಬೇಡಿ ನೀವು ಬೇಕಂತೇಳಿ. ನಾವು ನಿಯಮವನ್ನು ಮೀರಲಿಕ್ಕೆ ಆಗುವುದಿಲ್ಲ. ಶೈಕ್ಷಣಿಕ ನಿಯಮವನ್ನು 60 ವರ್ಷ ಆದ ಕೂಡಲೇ ನಾವು ಕರ್ತವ್ಯವನ್ನು ಬಿಡಬೇಕಾಗ್ತದೆ, ನಿವೃತ್ತಿ ಆಗಲೇಬೇಕಾಗ್ತದೆ. ಆದ ಕಾರಣ ನನಗೆ 60 ಆಗಲಿಲ್ಲ, ಆದರೂ ದಾಖಲೆಯಲ್ಲಿ
60 ನಿಜವಾಗಿ ನನಗೆ 58 ವರ್ಷ ಆದದ್ದು ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದನ್ನು ಏನು ಮಾಡಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಗೆ ಮುಂದಿನ ಎಲ್ಲ ಶೈಕ್ಷಣಿಕ ಮಟ್ಟ ನಿಮ್ಮ ಸುಧಾರಣೆಯಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿದ ನನ್ನ ಒಂದೆರಡು ಮಾತನ್ನು ಮುಕ್ತಾಯಗೊಳಿಸಿದ ವಿಚಾರಗಳು ನಮ್ಮ ರಾಧಾಕೃಷ್ಣ ಮಾಸ್ಟರ್ ಸಮಯ ಮತ್ತೆ ತುಂಬಾ ಮಂದಿ ಊಟ ಆಗ್ಬೇಕು, 2 ಗಂಟೆ ಆಯ್ತು ಸಮಯ. ಅದನ್ನ ನೋಡಿಬಿಟ್ಟು ಅವರು ಸ್ವಲ್ಪ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಅವರ ಆ 34 ವರ್ಷಗಳ ಇತಿಹಾಸದಲ್ಲಿ ಅವರು ಕಂಡುಕೊಂಡಂತಹ ವಿಚಾರಗಳು, ಆ ವಿಚಾರಧಾರೆಗಳು ಬೇರೆ ಇರ್ಬೋದು, ಅವರ ಅನುಭವಗಳು ಬೇರೆ ಇರ್ಬೋದು, ಎಲ್ಲವನ್ನು ಕ್ರೋಢೀಕರಿಸಿ ಸಣ್ಣ ಮಟ್ಟಿಗೆ ಮುಂದೆ ಇಟ್ಟಿರುವಂತಹ ರಾಧಾಕೃಷ್ಣ ಮಾಸ್ಟರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುವ. ಧನ್ಯವಾದಗಳು ರಾಧಾಕೃಷ್ಣ ಸರ್. ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಕೂಡ ಎಲ್ಲರಿಗೂ ವಂದನೆಗಳು. ಇಂದು ನನಗೆ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆದ್ದರಿಂದ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನಾನು ನಿಂತಿದ್ದೇನೆ. ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗುರಿಹಿರಿಯರೇ ಹಾಗೂ ಕಿರಿಯರೇ ಹಾಗೂ ಸಭೆಯಲ್ಲಿ ಆಸೀನರಾಗಿರುವ ಅತಿಥಿಗಳೇ, ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನೀವೆಲ್ಲರೂ ಸೇರಿಕೊಂಡು ಸಂತೋಷದಿಂದ ಈ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಿ. ಬಹಳ ಸಂತೋಷದಾಯಕವಾದ ವಿಷಯ. ಈ ದಿನವನ್ನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ವಿದ್ಯಾಸಂಸ್ಥೆಯಲ್ಲಿ ಇದೊಂದು ಪವಿತ್ರವಾದಂತಹ ದೇಗುಲ. ಇದರಲ್ಲಿ ನನಗೆ ಕೆಲಸ ಮಾಡುವಂತಹ ಒಂದು ಸೌಭಾಗ್ಯ ಸಿಕ್ಕಿತು. ಈ ವಿದ್ಯಾಸಂಸ್ಥೆಯನ್ನು ಪ್ರಗತಿಯತ್ತ ಮುನ್ನಡೆಸಲು ಇಲ್ಲಿ ಒಂದು ಆಡಳಿತ ಮಂಡಳಿ ಇದೆ. ಈ ಆಡಳಿತ ಮಂಡಳಿಯ ಅಧ್ಯಕ್ಷತನವನ್ನು ನಮ್ಮ ವಿದ್ಯಾಸಂಸ್ಥೆಯ KN ಆಳ್ವರವರು ವಹಿಸಿದ್ದಾರೆ ಹಾಗೂ ಇಂದಿನ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಕೂಡ ಅವರು ವಹಿಸಿದ್ದಾರೆ. ಅವರ ಬಗ್ಗೆ ಹೇಳುವುದಾದರೆ ಅವರೊಂದು ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದಾರೆ. ನಮಗೆ ಮಾರ್ಗದರ್ಶಕರು ಆಗಿದ್ದಾರೆ. ಉತ್ತಮ ಮಾಹಿತಿಯನ್ನು ನೀಡುವವರು ಕೂಡ ಆಗಿದ್ದಾರೆ. ನಂತರ ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರಾದಂತ ಸೋಮಶೇಖರ್ ಚೌಟರ್ ಅವರು ನಾನು ಬರುವಲ್ಲೇ ನೋಡಿದ್ದೇನೆ. ಹಲವಾರು ಸಲ ಎಲ್ಲರಿಗಿಂತಲೂ ಆಡಳಿತ ಮಂಡಳಿಗಿಂತಲೂ ಹೆಚ್ಚಾಗಿ ಇಲ್ಲಿಗೆ ಬರ್ತಿದ್ರು. ಅಂದ್ರೆ ಅವರು ಇಲ್ಲೇ ಇದ್ದಾರೆ ಊರಲ್ಲಿ. ಆಗಾಗ ಶಾಲೆಗೆ ಬಂದು ನಮ್ಮ ಹತ್ರ ಮಕ್ಕಳ ಹತ್ರ ಎಲ್ಲ ಮಾತಾಡಿ ಹೋಗ್ತಿದ್ರು. ಅವರ ಬಗ್ಗೆ ನನಗೆ ಸಂಪೂರ್ಣ ಅರಿವಾದ ಅಂದ್ರೆ ನಾವು ಸ್ವರ್ಣ ಮಹೋತ್ಸವ ಸಮಯದಲ್ಲಿ ನನಗೆ ನಮ್ಮ ಮುಖ್ಯೋಪಾಧ್ಯಾಯ ರವೀಂದ್ರಯ್ಯವರು ನಮಗೆ ಹಣಕಾಸಿನ ಜವಾಬ್ದಾರಿ ಕೊಟ್ಟಿದ್ರು. ಆಗ ನನಗೆ ಸ್ವಲ್ಪ ಭಯ ಆಯ್ತು. ಆಗ ಅವರು ಹೇಳಿದ್ರು, ಸೋಮಶೇಖರ್ ಚೌಟರ್ ಇದ್ದಾರೆ, ಹೇಳಿ ಭಯ ಬೇಡ. ಅವರು ಹೇಳಿದಾಗೆ ಆಯ್ತು. ಬಹಳ ಒಳ್ಳೆ ರೀತಿಯಲ್ಲಿ ಆ ಒಂದು ಕಾರ್ಯ ಆಯಿತು. ಅದನ್ನು ಎಂದಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನಂತರ ನಮ್ಮೆಲ್ಲರ ನಮಗೆ ಹಿಂದೆ ಕೂಡ ಮಾರ್ಗದರ್ಶಕರು ಆಗಿದ್ದಂತಹ, ಹಿಂದೆ ಸಂಚಾಲಕರಾಗಿದ್ದವರು ಈಗ ಕೋಶಾಧಿಕಾರಿಗಳಾಗಿದ್ದಾರೆ, ಮಾಡುವವರಿದ್ದಾರೆ. ಅವರ ಬಗ್ಗೆ ಹೇಳುವುದಾದರೆ ಅವರಿಗೆ ಆಡಳಿತಾತ್ಮಕವಾಗಿಯೂ ಶೈಕ್ಷಣಿಕವಾಗಿಯೂ ಎಲ್ಲ ವಿಷಯದ ಬಗ್ಗೆ ನಮಗಿಂತ ಕೂಡ ಜಾಸ್ತಿ ಅರಿಯುತ್ತವರಿಗೆ ಹೇಗೋ ಅವರು ಅದನ್ನೆಲ್ಲ ತಿಳಿದುಕೊಂಡು ನಮಗೆ ಪ್ರತಿಯೊಂದು ವಿಷಯದ ಕೂಡ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ರು. ಆ ನಂತರ ಇಂದಿನ ಒಂದು ಕೇಂದ್ರ ಬಿಂದು ಆಗಿರುವ ಕಾರ್ಯಕ್ರಮದ ರಾಧಾಕೃಷ್ಣ ರೈ ಅವರು, ಅವರ ಹತ್ರ ನಾವು ಸ್ವಲ್ಪ ಮಾತಾಡಿದೆಲ್ಲ ಕಡಿಮೆ. ಅವರ ಮಿತ್ರ ಮಾತು, ಆಗ ಅವರು ಮಾತಾಡಿದಾಗ ಮಾತ್ರ ನಾವು ಮಾತನಾಡುವುದು ಯಾವಾಗಲೂ. ಅವರು ಕೆಳಗಿನ ಶಾಲೆಯಿಂದ ಹೋಗುವಾಗ ಬರುವಾಗ ಬರ್ತಾರೆ. ಆದ್ರೆ ಒಂದು ಪ್ರಾಮಾಣಿಕ ವ್ಯಕ್ತಿ ಎಂದು ನಾನು ಅವರನ್ನು ಗುರುತಿಸಿದ್ದೇನೆ. ಆ ನಂತರ ನಮ್ಮ ಮುಖ್ಯೋಪಾಧ್ಯಾಯರು ಆದಂತಹ ನಿವೃತ್ತಿ ಹೊಂದಿದಂತಹ ಮುಖ್ಯೋಪಾಧ್ಯಾಯರಂತ ರವೀಂದ್ರ ರಾಯ್ ಅವರು ಅವಿಶ್ರಾಂತವಾಗಿ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದವರು. ಅವರು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಎಲ್ಲರಿಗೆ ಒಳ್ಳೆಯ ಮಾತನ್ನು, ಅಂದ್ರೆ ಅವರು ನನಗೆ ಮುಖ್ಯೋಪಾಧ್ಯಾಯರು ಅಂತ ಹೇಳಿಲ್ಲ, ಮನೆಯ ಒಂದು ಹಿರಿಯ ವ್ಯಕ್ತಿಯಾಗಿ ಯಾರಿಗೂ ಕೂಡ ವೈರತ್ವ ಇಲ್ಲ ಅವರಿಗೆ. ಅದೊಂದು ಮಾತು ಸತ್ಯ. ಎಲ್ಲ ನಮ್ಮ ಶಿಕ್ಷಕರಿದ್ದಾರೆ, ಅವರು ಬರುವಾಗ ಎಲ್ಲರಿಗೊಂದು ಖುಷಿ. ಅಂದ್ರೆ ಯಾರ ಇಲ್ಲಿಯವರೆಗೆ ಒಂದು ಮಾತು ಹೇಳ್ತಾರೆ, ನೇರವಾಗಿ ಹೇಳ್ತಾರೆ. ನಮ್ಮ ಶಿಸ್ತು ಎಲ್ಲ ಶಿಸ್ತು ಕ್ರಮದಲ್ಲಿ ನೇರ ಹೇಳಿ ಬಿಡ್ತಾರೆ. ಆ ನಂತರ ಅವರೇ ಮಾತನಾಡಿಸ್ತಾರೆ. ನಮ್ಮ ತಪ್ಪಿನ ಅರಿವು ನಮಗೆ ಆಗ್ತದೆ. ಯಾವ್ದಾದ್ರು ಹೇಳುವಾಗ ಅವರು ಒಂದು ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ. ಆಗ ನಮಗೆ ಅದನ್ನು ಸರಿಯಾಗಿ ಕೇಳಿಸಿಕೊಂಡು ನಮ್ಮ ತಪ್ಪನ್ನು ಸರಿ ಮಾಡಲಿಕ್ಕೆ ಸಾಕಾಗಿಯೂ ಹಲವಾರು ವರ್ಷಗಳ ಕಾಲ ವಿದ್ಯಾಸಂಸ್ಥೆಯಲ್ಲಿ ಇದ್ರು. ಆ ನಂತರ ನಮ್ಮ ಹೈಸ್ಕೂಲ್ನ ಶಿಕ್ಷಕರು, ಶಿಕ್ಷಕರಿಂದ ಅಂತ ಹೇಳಿದಾದ್ರೆ ಎಲ್ಲರೂ ಒಟ್ಟಾಗಿ ಒಂದು ಟೀಮಿನಾಗಿ ನಾವು ಮಾಡೋದು. ಒಮ್ಮೊಮ್ಮೆ ಭಿನ್ನಾಭಿಪ್ರಾಯ ಬರ್ಬಹುದು, ಆಗ ಕೂಡ ಮತ್ತೆ ಸರಿಯಾಗ್ತೇವೆ ನಾವು, ಒಬ್ಬರಿಗೊಬ್ಬರು ಸಹಕಾರ ನೀಡುವುದು. ಈಗ ಕೂಡ ಪ್ರತಿಯೊಂದು
ವಿಷಯದಲ್ಲಿ ಕೂಡ. ಹಾಗೂ ಇಂದಿನ ವೇದಿಕೆಯಲ್ಲಿ ಗಣಪತಿ ಶೆಟ್ಟಿ ಇದ್ರು, ಎಡ್ವರ್ಡ್ ಸರ್ ಇದ್ರು, ಮೊದಲಾದವರು ಇಂದಿನ ಈ ಅಧ್ಯಾಪಕರಿದ್ರು. ಈಗಿನ ಮುಖ್ಯೋಪಾಧ್ಯಾಯರಂತ ಮೋಹನ್ ಟೀಚರ್ ಮತ್ತು ನಾವಿಬ್ಬರು ಒಟ್ಟಿಗೆ ಸೇರಿದ್ರು. ದೇವರ ದಯದಿಂದ ಇಲ್ಲಿಯವರೆಗೆ ಸೇವೆಯನ್ನು ಮಾಡಲಿಕ್ಕೆ ದೇವರು ನಮಗೆ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಪ್ರೇಮಲತಾ ಟೀಚರ್ನವರು ನಾವು ಯಾವಾಗಲೂ ಹೆಚ್ಚು ಕೆಳಗೆ ಹೋಗ್ಲಿಕ್ಕೆಲ್ಲ ಅವರ ಮೇಲೆ ಬರ್ಲಿಕ್ಕೆ ಕೂಡ ಇಲ್ಲ. ನಮ್ಮ ಕರ್ತವ್ಯದಲ್ಲಿ ತೊಡಗ್ತಾ ಇರ್ತೀವಿ. ಆದ್ದರಿಂದ ಒಳ್ಳೆದ ರೀತಿಯಲ್ಲಿ ಇದ್ದೀವಿ ನಾವು. ಮತ್ತು ಪ್ರೈಮರಿ ಶಾಲೆಯ ಟೀಚರ್ನವರು ಬಸ್ಸಲ್ಲಿ ಬರುವಾಗ ಅಷ್ಟೇ ಮಾತನಾಡೋದು. ಏನಾದ್ರೂ ಕೆಲಸಕ್ಕಿದ್ರೆ ಮಾತ್ರ ನಾವು ಅಲ್ಲಿಗೆ ಹೋಗುವುದು. ಆ ಕೊನೆಯ ತನಕ ನಾವು ಕೂಡ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ರೀತಿಯ ಈಗ ಮುಖ್ಯೋಪಾಧ್ಯಾಯರಾಗಿ ಪ್ರೇಮಲತಾ ಟೀಚರ್ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಪ್ರೈವೇಟ್ ಟೀಚರ್ಸ್ ಹಾಗೆ ನಮ್ಮ ಶಾಲೆಯ ಹೈಸ್ಕೂಲ್ ಶಿಕ್ಷಕರು ಪ್ರತಿಯೊಬ್ಬರು ಕೂಡ ರವಿಶಂಕರ್ ಸರ್ ಆಗಲಿ, ಕೃಷ್ಣಶಾಸ್ತ್ರಿ ಆಗಲಿ, ಶಿವಕುಮಾರ್ ಸರ್ ಆಗಲಿ, ಮಿತ್ರ ಟೀಚರ್ ಆಗಲಿ, ಎಲ್ಲರೂ ಆಗಲಿ, ತ್ಯಾಗಂ ಸರ್ ಈಗ ಹೆಸರು ಮರೆತೋಗ್ತಿತ್ತು ಆದ್ರೆ ಕೂಡಲೇರಿಗೆ ತ್ಯಾಗಂ ಸರ್ ಕೂಡ ಆಗಿ ಒಮ್ಮೆ ಮಾತಾಡ್ತಾರೆ. ಮತ್ತೆ ಎಲ್ಲ ಕೆಲಸ ಕಾರ್ಯಗಳು ನಮಗೆ ಎಲ್ಲ ರೀತಿಯಲ್ಲಿ ಕೂಡ ಸಹಾಯ ಮಾಡ್ತಾರೆ. ಅದನ್ನು ಇಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತರ ಪ್ರೈಮರಿ ಟೀಚರ್ಸ್ನವರು ಕೂಡ ಆಗಿ ಎಲ್ಲರೂ ಕೂಡ ನಮ್ಮೊಂದಿಗೆ ನಿವೃತ್ತಿ ಹೊಂದಿದ ಶಿಕ್ಷಕರು ಕೂಡ ಆಗಿ ಒಳ್ಳೆಯ ರೀತಿಯಲ್ಲಿ ಇದ್ರು. ನಂತರ ನಮ್ಮ ಅಡಿಗೆ ಅವರು ಕೂಡ ಆಗಿ ನಮ್ಮೊಂದಿಗೆ ಒಳ್ಳೆಯದಿದ್ರು. ನಮ್ಮ ಶಾಲೆಯ ಮೋಹನ್ ಸರ್ ಕ್ಲರ್ಕ್ ಆಗಿದ್ದಾರೆ. ಹಾಗೆ ರವಿಶಣ್ಣ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಕರಿಸಿದ್ದಾರೆ ಅಂತ ಹೇಳ್ಬಹುದು. ನಮ್ಮ ಪ್ರೀತಿಯ ಮುದ್ದು ಮಕ್ಕಳ ಬಗ್ಗೆ ಹೇಳುವುದಾದರೆ ನಾನು ಹೇಳಲಿಕ್ಕೆ ಉಂಟು, ಮಕ್ಕಳೇ, ನಾವು ನಿಮ್ಮನ್ನು ಜೋರಾಗಿ ಬೈಬಹುದು, ಆದರೆ ಎದುರದ ನಗುಮುಖ ಉಂಟು. ನಮ್ಮ ಎದುರು ಆಂಗಿ ಫೇಸ್ ಅಂತ ಹೇಳಿಕ್ಕೆ ಉಂಟು, ಹಿಂಭಾಗದಲ್ಲಿ ನಗುಮುಖ ಉಂಟು ಮಕ್ಕಳೇ, ಅದು ತಿಳಿದುಕೊಳ್ಳಿ. ನೀವು ಎಂತ ಮಾಡಿದ್ರು ಕೂಡ ಅದನ್ನು ನಾಟಿನೆಸ್ ಅಂತ ಹೇಳಿ ನಾವು ತಿಳಿದಿದ್ದೇವೆ. ನಮ್ಮ ಏನೇನಂದ್ರೆ ನೀವು ಚೆನ್ನಾಗಿ ಕಲಿಬೇಕು. ನಮಗೆ ಕಲಿಯದಿದ್ರೆ ಬಹಳ ಬೇಸರ ಆಗುವುದು. ಅವನು ಕಲೀಲಿಲ್ಲ ಅಂತ ನಮಗೆ ಬಿಡ್ಲಿಕ್ಕೆ ಆಗುವುದಿಲ್ಲ ಯಾವ ಮಕ್ಕಳನ್ನು ಕೂಡ. ನಾನು ಹೇಳುದು, ನಿಮ್ಮ ಅಮ್ಮನಿಗೆ ಎಷ್ಟು ಬೇಸರ ಆಗ್ಬೋದು ನೀವು ಕಲಿಯದಿದ್ರೆ, ಹಾಗೆ ನಮಗೆ ಕೂಡ ಅಷ್ಟೇ ಬೇಸರ ಆಗ್ಬೋದು ಅಂತ ಹೇಳಿ ಅದನ್ನೆಲ್ಲ ಹೇಳಿ ಏನೆಲ್ಲ ಮಾಡಿ ಹೇಗಾದ್ರೂ ಮಾಡಿ ನಾವು ಅವರನ್ನು ಮುಂದೆ ಬರಬೇಕು. ನೀವು ಅರೆಕಳ ರಾಮಕೃಷ್ಣ ಹೈಸ್ಕೂಲ್ ಕಟ್ಟಿದ್ದೇ ನಿಮ್ಮ ಊರಿನ ಮಕ್ಕಳಿಗಾಗಿ. ಎಲ್ಲರೂ ಅವರನ್ನು ವಿದ್ಯೆ ಕಲಿತವರನ್ನು ಗುರುತಿಸಬೇಕು ಎನ್ನುವ ದೃಷ್ಟಿಯಿಂದ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದರ ಹೆಸರನ್ನು ಉಳಿಸ್ಬೇಕಂತ ಹೇಳಿ ನಾನು ಮಕ್ಕಳ ಹತ್ರ ಹೇಳುವುದು. ಹಾಗಾಗಿ ಮಕ್ಕಳಿಗೆ ಕೂಡ ದೇವರು ಒಳ್ಳೆಯ ಆರೋಗ್ಯ ಕೊಡ್ಲಿ, ಇನ್ನು ಮುಂದೆ ಕಲಿತು ಒಳ್ಳೆಯ ಹೆಸರನ್ನು ಪಡೆಯಲಿ, ನಮ್ಮ ವಿದ್ಯಾಸಂಸ್ಥೆಗೆ ಎಲ್ಲರೂ ಬರುವಂತೆ ಆಗಲಿ ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ಇನ್ನು ಮಗದೊಮ್ಮೆ ಎಲ್ಲರಿಗೂ ಬಂದವರಿಗೆ ಇವತ್ತು ಬಹಳ ಖುಷಿಯಾಗಿದೆ. ನಮಗೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಅದನ್ನು ಇನ್ನು ಮುಂದೆ ಕೂಡ ನಾವು ವಿದ್ಯಾಸಂಸ್ಥೆಗೆ ಬರುವ ಹಾಗೆ ಆಗಿದೆ. ಅಂದ್ರೆ ಆಡಳಿತ ಮಂಡಳಿಯವರು ನಮಗೆ ಒಳ್ಳೆ ರೀತಿಯ ಸಹಕಾರ ನೀಡಿದ್ದಾರೆ. ಎಲ್ಲರೊಂದು ಪ್ರಾಮಾಣಿಕರು ನಮಗೆ. ನಾವು ಕೂಡ ಹಾಗೆ ನಮ್ಮಿಂದ ಆದಷ್ಟು ಸಂಸ್ಥೆಗೆ ಇನ್ನು ಮುಂದೆ ಕೂಡ ಸಹಕಾರವನ್ನು ನೀಡ್ತೇವೆ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು ಹೇಳಬೇಕು. ಇಬ್ಬರಿಗೆ ಕೂಡ ಬಹಳ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ದುಡಿದಿದ್ದಾರೆ. ಸಂಸ್ಥೆಯನ್ನ ಮೇಲೆತ್ತಲಿಕ್ಕೆ ಹಲವಾರು ಪ್ರಯತ್ನಗಳನ್ನ ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ಕುಮುದ ಟೀಚರ್ ಅವರು ನಮಗೆ ಅತ್ಯುತ್ತಮವಾದ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು. ಆ ಕಡೆ ದಯವಿಟ್ಟು ಒಣಸು പോലെ ಬೇಜಾರನ್ನು ಪಡಿಸಿ 1 ಗಂಟೆ ಲೇಟ್ ಆಂಡ್ അതിനകത്ത് ക്ഷമയ്ക്ക് ഉണ്ടോ അതിനകത്ത് ಬೇಗ ಅವರು ವೆಜ್ ನಾನ್ ವೆಜ್ 2 ಒಣಸಲ ಉಂಟು ಬೋರ್ಡು ಪೂರ ವಿನಂತಿ ಮಾಡ್ತಂದು ಮಕ್ಕಳೇ. ಈಗ ನಾವು ಅತಿಥಿ ದೇವೋಭವ ಅಂತ ಅಲ್ವಾ, ಫಸ್ಟ್ ಅತಿಥಿಗಳಿಗೆ ನಾವು ಬಡಿಸಬೇಕು. ತದನಂತರ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡ್ತೇವೆ. ವಿಶೇಷವಾಗಿ ಈಗ ಧನ್ಯವಾದ ಸಲ್ಲಿಸುವ ಸಮರ್ಪಣೆ ನಮ್ಮ ಶಿವಕುಮಾರ್ ಸರ್ ಅವರು ಮೊದಲು ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ ಧನ್ಯವಾದ ಹೇಳಲಿಕ್ಕೆ. ಇದೀಗ ಮಕ್ಕಳೇ, ಸಮಯದ ಅಭಾವದ ಕಾರಣ ನಾನು ಬೇಗ ಮುಗಿಸ್ತೇನೆ. ನಾನು ಕೂಡ ಇಲ್ಲಾಂದ್ರೆ ಒಂದೆರಡು ಮಾತನಾಡ್ಲಿಕ್ಕಿತ್ತು, ಹಾಗಾಗಿ ಈಗ ಮಾತನಾಡ್ಲಿಕ್ಕೆ ಸಮಯ ಇಲ್ಲ. ಆ ಕಾರಣದಿಂದ ನಾನು ನೇರವಾಗಿ ಧನ್ಯವಾದಗಳಿಗೆ ಹೋಗ್ತೇನೆ. ಈ ಒಂದು ವಿದಾಯ ಸನ್ಮಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ರುವಾರಿಗಳು ಅಂತ ಹೇಳಿದ್ರೆ ಅದು ನಮ್ಮ ಜಂಟಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ KN ನಾಳ್ವಾಸ್ ಅವರು ತುರ್ತು ಅಗತ್ಯದ ಕೆಲಸದ ನಿಮಿತ್ತ ತೆರಳಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಪ್ರತಿದಿನವೂ ಅಂತ ಹೇಳ್ಬೋದು, ಯಾಕಂತಂದ್ರೆ ಅವರು ನಿರಂತರವಾಗಿ ಶಾಲೆಯ ಯಶಸ್ಸಿನ ಕಡೆಗೆ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳನ್ನ ಮುನ್ನಡೆಸಬೇಕು. ನೀವೆಲ್ಲ ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದೀರಿ ಅನ್ನೋದರ ಕಡೆಗೆ ಯಾವತ್ತು ಕ್ರಿಯಾಶೀಲರಾಗಿ ಅಗಾಧ ಶಾಲೆ
ಆಗಾಗ್ಗೆ ವಿಸಿಟ್ ಕೊಡ್ತಾ ಇರ್ತಾರೆ. ನಮ್ಮ ಈಗಿನ ಸಂಚಾಲಕರಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರು ಮೊದಲನೇರು ಅಂತ ಹೇಳಿದ್ರೆ ನಮ್ಮ ಸಂಚಾಲಕರು ಕಳೆದ ಸೋಮಶೇಖರ್ ಚೌಧರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆನ್ನಾಗಿ ಕಾಣಿಸಿಕೊಡ್ತೀರಿ ಸರ್. ತಮಗೂ ಕೂಡ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೋರ್ವರು ನಮ್ಮ ಮಾರ್ಗದರ್ಶಕರು, ಮೊದಲಿನ ಸಂಚಾಲಕರು, ಈಗ ಪ್ರಸ್ತುತ ಕೋಶಾಧಿಕಾರಿಯಾಗಿ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸತಕ್ಕಂಥವರು, ಹಿರಿಯರು, ನಮ್ಮ ಮಾರ್ಗದರ್ಶಕರು ಹಾಗೂ ಈ ಸರ್ವ ಹಿತವನ್ನ ಬಯಸ್ತಕ್ಕಂಥ ನಿಷ್ಕಲ್ಮಶ ಮನಸ್ಸನ್ನು ಹೊಂದಿರತಕ್ಕಂಥವರು ಅಂತ ಹೇಳಿದ್ರೆ ನಮ್ಮ ಜಯರಾಮ್ ಆಳ್ವ ಕೋಡರವರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ದೀರಿ ಸರ್. ತಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಅಭಿಮಾನದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಂದು ಅಂತ ಹೇಳಿದ್ರೆ ಈಗ ತಾನೇ ಸ್ವಲ್ಪ ತಡವಾಗಿ ಬರ್ತೇನೆ ಅಂತ ಯಾಕಂದ್ರೆ BOS ಸರ್ ಅಂತ ಹೇಳಿದ್ರೆ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಯಾವಾಗಲೂ ಶಿಕ್ಷಕರ ಬೆನ್ನೆಲುಬು ಅಂತ ಹೇಳ್ಬೋದು. ನಮ್ಮ ಪ್ರಸ್ತುತ ಈ ಉಳ್ಳಾಲ ತಾಲೂಕಿನ BO ಆಗಿ ಕಾರ್ಯನಿರ್ವಹಿಸತಕ್ಕಂಥ BO ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಉಪಸ್ಥಿತಿಯನ್ನು ಕೂಡ ಅವರ ಪ್ರೀತಿಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತವರು ಅಂತ ಹೇಳಿದ್ರೆ ನಮ್ಮ ಮಾರ್ಗದರ್ಶಕರು ಹಾಗೂ ಮೊದಲಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಕೆ ರವೀಂದ್ರ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮೊದಲಿನ ನಿವೃತ್ತ ಮುಖ್ಯೋಪಾಧ್ಯಾಯರು ಗಣಪತಿ ಶೆಟ್ಟರ್ ಅವರು ಕೂಡ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೋರ್ವ ಹಿರಿಯರು ಅಂತ ಹೇಳಿದ್ರೆ ನಮ್ಮ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯ ಗುರುಗಳು, ಬಹಳ ಆತ್ಮೀಯರು, ನತಾನಿಯಲ್ ಎಡ್ವರ್ಡ್ ಮಾಸ್ಟರ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರಿ ಸರ್. ತಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.